ಮಾತಾಜಿ ನಾನ್ ಮಾತಾಡೋದು ಕೇಳ್ತದ? ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಒಂದ್ ನಿಮಿಷ ಸ್ಕ್ರೀನ್ ಮತ್ತೆ ವಿಡಿಯೋ ಆನ್ ಮಾಡ್ಲಿಕ್ಕೆ. ಮಾತಾಜಿ ಇದಾಗಿದೆ ಅಲ್ವಾ? ಹಾ ಆಗಿದೆ ಮಾತಾಜಿ. ಹಾ ಆಗಿದೆ ಮಾತಾಜಿ. ಇದೆ ಅಲ್ಲ ಸ್ಟಾರ್ಟ್? ಅಲಹಾಬಾದ್. ಹಾ ಹಾ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಇವರು ಆಯೋಜಿಸಿದಂತಹ ಲೀಲಾಮೃತ ತರಗತಿಗೆ ಹಾಜರಾಗಿರುವಂತಹ ಎಲ್ಲಾ ಭಕ್ತ ವೃಂದದವರಿಗೆ ಸ್ವಾಗತ. ಮಂಗಳೂರು ಇಸ್ಕಾನ್ನ ನಮ್ಮ ಅಧ್ಯಕ್ಷರಾದಂತಹ ನಾಮನಿಷ್ಠ ಗುರೂಜಿಯವರು ಇದು ಆಯೋಜಿಸಿದಂತಹ ಈ ಕಾರ್ಯಕ್ರಮ ಅವರಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಲ್ಲಿರುವ ಎಲ್ಲಾ ವೈಷ್ಣವರಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಈ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ನಮ್ಗೆ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ ಪ್ರಭುಪಾದರ ಬಗ್ಗೆ ನಮ್ಗೆ ಸರಿಯಾಗಿ ಅರ್ಥ ಆಗ್ಲಿ, ನಮ್ಮ ಮನಸ್ಸಿಗೆ ಇದು ನಾಟ್ಲಿ ಅಂತ ಹೇಳ್ಕೊಂಡು ನಾವು ಹೇಳುವಂತಹದ್ದು ನೀವು ಕೇಳುವಂತಹದ್ದು ನಿಮ್ಗೆ ಸರಿಯಾಗಿ ಮನದಟ್ಟಾಗ್ಲಿ. ನಮ್ಮ ರಾಧಾ ಗೋವಿಂದರಿಗೆ ಹಾಗೂ ಶ್ರೀಲಾ ಪ್ರಭುಪಾದರಿಗೆ ವಂದಿಸುತ್ತಾ ಈ ತರಗತಿನ ನಾವು ಪ್ರಣಾಮ ಮಂತ್ರಗಳು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ಮಹ್ಯಂ ದದಾತಿ ಸುಖದಾತ್ಮಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರು ವೈಷ್ಣವಾಂಸ್ಯ ಶ್ರೀ ರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾ ಶ್ರವಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯ ಏವ ಚ ತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣು ಪಾದಾಯ ಕೃಷ್ಣ ಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಈ ತರಗತಿಗೆ ಹಾಜರಾಗಿದ್ದೀನಿ. ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಗೆ ಓದುದು? ಯಾರು ಓದ್ತೀರಿ? ಆಲ್ಫಾಬೆಟ್ ಪ್ರಕಾರ ನೀವೇ ಓದ್ತೀರಾ? ಆಲ್ಫಾಬೆಟಿಕಲ್ ಪ್ರಕಾರ ಓದಿಸ್ತಾ ಇದ್ರು ಮಾತಾಜಿ. ನಾನು ಹೆಸರು ಕರೆಯುವುದಿಲ್ಲ, ನೀವೇ ಓದಿ. ಯಾರಾದ್ರೂ ಓದ್ತಾ ಓದ್ಲ ಮಾತಾಜಿ? ಹಾ. ಹರೇ ಕೃಷ್ಣ. ಅಲಹಾಬಾದ್, ಜನವರಿ 1971. ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಸಂಖ್ಯೆಯ ಜನರು ಸೇರುವ ಸಂದರ್ಭ ಕುಂಭಮೇಳ. 12 ವರ್ಷಗಳಿಗೊಮ್ಮೆ ಅಲಹಾಬಾದಿನಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿಯಲ್ಲಿ ಭಾರತದ ಎಲ್ಲಾ ಭಾಗಗಳಿಂದ ಸಾಧುಗಳು ಯಾತ್ರಿಕರು ನೆರೆಯುತ್ತಾರೆ.
ಆರಾಧಿಸಿದವರಿಗೆ ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯನ್ನು ನಿಶ್ಚಯವಾಗಿ ಅನುಗ್ರಹ ಮಾಡುವ ಶುಭ ಸಮಯದಲ್ಲಿ 1.5 ಕೋಟಿ ಜನ ಪವಿತ್ರ ಜಲದಲ್ಲಿ ಸ್ನಾನ ಮಾಡುತ್ತಾರೆ. ಪ್ರತಿ ವರ್ಷ ಮಾಘ ಮಾಸದಲ್ಲಿ ಅಂದರೆ ಡಿಸೆಂಬರ್ ಜನವರಿ ಇದು ಸಣ್ಣ ಪ್ರಮಾಣದಲ್ಲಿ ಭಾಗಮೇಳವಾಗಿ ನಡೆಯುತ್ತದೆ. 1971 ಜನವರಿಯ ಒಂದು ಕುಂಭಮೇಳದಿಂದ ಇನ್ನೊಂದು ಕುಂಭಮೇಳದ ಚಕ್ರದಲ್ಲಿ ಸರಿಯಾಗಿ ಅರ್ಧ ಕಳೆದಿತ್ತು. ಆ ವರ್ಷದ ಕುಂಭಮೇಳಕ್ಕೆ ಅರ್ಧ ಕುಂಭಮೇಳ ಎಂದು ಹೆಸರು. ಲಕ್ಷಾಂತರ ಜನರು ಸೇರಲಿದ್ದರು. ಈ ಅವಕಾಶವನ್ನು ಬಳಸಿಕೊಂಡು ತಮ್ಮ ಭಕ್ತರೊಡನೆ ಮೇಳಕ್ಕೆ ಹೋಗಿ ಉಪದೇಶ ಮಾಡಲು ಪ್ರಭುಪಾದರು ನಿರ್ಧರಿಸಿದರು. ಅವರ ಶಿಷ್ಯರು ಸೂರತ್ನಿಂದ ಅಲಹಾಬಾದಿಗೆ ಹೋದರು. ಪ್ರಭುಪಾದರು ತಮಾಲ ಕೃಷ್ಣ, ಹಂಸದೂತ, ನಂದಕುಮಾರ ಮತ್ತಿತರರೊಡನೆ ಸ್ವಲ್ಪ ಕಾಲ ಮುಂಬೈಗೆ ಹೋಗಿ ಅಲ್ಲಿಂದ ಕಲ್ಕತ್ತೆಗೆ ಹೋದರು. ಅಲ್ಲಿ ನಿಪ್ಪಾನ್ನಿಂದ ಹಡಗಿನಲ್ಲಿ ಬಂದ ತಮ್ಮ ಪುಸ್ತಕಗಳು ಒಂದು ಸಿಂಧ್ಯಾ ದಾಸ್ತಾನು ಮಳಿಗೆಯಲ್ಲಿ ಸುರಕ್ಷಿತವಾಗಿವೆ ಎಂದು ಖಚಿತ ಮಾಡಿಕೊಂಡರು. ಅಲಹಾಬಾದಿಗೆ ಕೊಂಡೊಯ್ಯಲು 24 ಅಂಗುಲಗಳ ಎತ್ತರದ ಹಿತ್ತಾಳೆಯ ರಾಧಾಕೃಷ್ಣ ವಿಗ್ರಹಗಳನ್ನು ಕೊಂಡುಕೊಂಡು ಜನವರಿ 11ರಂದು ಹೀಗೆ ಬರೆದರು: ನಾಳೆ ನಾವು ಅರ್ಧ ಕುಂಭಮೇಳ ಉತ್ಸವದಲ್ಲಿ ಭಾಗವಹಿಸಲು ಅಲಹಾಬಾದಿಗೆ ಹೋಗುತ್ತಿದ್ದೇವೆ. ನಮ್ಮದು 40 ಮಂದಿ ಭಕ್ತರ ತಂಡ. ಅಲ್ಲಿ ಮಾಘ ಮಾಸಕ್ಕಾಗಿ 70 ಲಕ್ಷ ಜನರು ಸೇರುವರೆಂದು ನಿರೀಕ್ಷಿಸಲಾಗಿದೆ. ಸುಮಾರು 25 ಮಂದಿ ಭಕ್ತರು ಸೂರತ್ನಿಂದ ಅಲಹಾಬಾದಿಗೆ ರೈಲಿನಲ್ಲಿ ಹೊರಟರು. ಇತರರು ಅಮೆರಿಕ ಮತ್ತು ಇಂಗ್ಲೆಂಡಿನಿಂದ ಬಂದ ಹೊಸಬರು ಸ್ವಲ್ಪ ಕಾಲದಲ್ಲಿ ಅಲ್ಲಿ ಸೇರಲಿದ್ದರು. 23 ಗಂಟೆಗಳ ರೈಲಿನ ಪ್ರಯಾಣದ ನಂತರ ಮೊದಲ ಗುಂಪು ಅಲ್ಲಿ ಸೇರಿತ್ತು. ಅವರು ಇಳಿದಾಗ ಬರೀ ಮಂಜೆ ಕಾಣಿಸಿತು. ಮೇಳದ ಸ್ಥಳದಲ್ಲಿ ತಮ್ಮ ಶಿಬಿರವನ್ನು ಸಿದ್ಧ ಮಾಡುವವರೆಗೆ ಅವರು ಒಂದು ಬ್ರಹ್ಮಚಾರಿ ಆಶ್ರಮದಲ್ಲಿ ಇರಬೇಕಾಗಿತ್ತು. ಆ ವಿಳಾಸವನ್ನು ಹಿಡಿದು ಅವರು ಹೊರಟರು. ಸಕಲ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಾದ್ರು? ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಹರೇ ಕೃಷ್ಣ. ಹಲವು ಒಂದು ಗೀತಾ ಮಾತಾಜಿ. ಕುದುರೆಗಳ ಟಾಂಗಾದಲ್ಲಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತಾ ಇಲ್ಲ. ಹಲವು ಓದ್ಲ ಒಂದು ಮಾತಾಜಿ. ಕುದುರೆಗಳ ನಾನು ಟಾಂಗಾದಲ್ಲಿ ಒತ್ತಾಗಿ ಕುಳಿತು ಬ್ರಹ್ಮಚಾರಿ ಆಶ್ರಮದ ಕಡೆ ಹೊರಟಾಗ ಯಾವ ನಿರೀಕ್ಷಣೆಯನ್ನು ಇಟ್ಟುಕೊಳ್ಳಬೇಕು ಎಂದೇ ಭಕ್ತರಿಗೆ ತಿಳಿಯಲಿಲ್ಲ. ತ್ರಿವೇಣಿಯಲ್ಲಿ ಸ್ನಾನ ಮಾಡಲು ಅತ್ಯಂತ ಶುಭ ಸಮಯವು ಕುಂಭಮೇಳವೇ ಮತ್ತು ನೀರು ಹಿಮದಂತೆ ಕೊರೆಯುತ್ತಿರುತ್ತದೆ ಎಂದು ಅವರು ಕೇಳಿದ್ದರು. ಮಂಜು ಮುಸುಕಿದ ಪ್ರಾತಃ ಕಾಲದಲ್ಲಿ ಅವರು ರಸ್ತೆಗಳಲ್ಲಿ ಒಂಟೆಗಳ ಮೇಲೆ ಹೋಗುತ್ತಿದ್ದ ಯಾತ್ರಿಕರನ್ನು, ಬಂದೂಕುಧಾರಿಗಳಾದ ಕಾವಲಿನವರನ್ನು ಕಂಡರು. ಸೂರ್ಯೋದಯದ ಹೊತ್ತಿಗೆ ಆಶ್ರಮವನ್ನು ಸೇರಿದಾಗ ತಮ್ಮ ಮುಂದೆ ಪವಿತ್ರ ಗಂಗೆಯನ್ನು ಕಂಡರು. ಮರುದಿನ ಪ್ರಾತಃ ಕಾಲ ಭಕ್ತರು ತ್ರಿವೇಣಿಯತ್ತ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿದ್ದ ಯಾತ್ರಿಕರ ಪ್ರವಾಹವನ್ನು ಸೇರಿ ಯಾತ್ರೆಯ ಸ್ಥಳದತ್ತ ಹೊರಟರು. ರಾಮ್ಬಾಗ್ ರೈಲ್ವೆ ಸ್ಟೇಷನ್ ಅನ್ನು ಅವರು ದಾಟಿದಾಗ ಪವಿತ್ರ ನದಿಗಳಾದ ಗಂಗಾ ಮತ್ತು ಯಮುನಾಗಳ ಸಂಗಮವು ಕೋಟೆಗಳು ಈ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿವೆ ಎಂಬ ದಾರಿಸೂಚಕ ಫಲಕವನ್ನು ಕಂಡರು. ಬೈಸಿಕಲ್ ರಿಕ್ಷಾಗಳಲ್ಲಿ ಪ್ರಯಾಣ ಮಾಡುತ್ತಾ ಭಕ್ತರು ಮುಂದೆ ಸಾಗುತ್ತಿದ್ದ ಯಾತ್ರಿಕರ ಅಲೆಗಳಲ್ಲಿ ಸೇರಿ ಹೋದರು. ಒಂದೇ ವಾರದ ಹಿಂದೆ ಬರಿದಾಗಿದ್ದ ಬಯಲಿನಲ್ಲಿ ಅವರು ಶಿಬಿರಗಳ ನಗರವನ್ನು ಸ್ವಲ್ಪ ಹೊತ್ತಿನಲ್ಲಿ ಕಂಡರು. ಸಣ್ಣ ಶಿಬಿರಗಳು, ದೊಡ್ಡ ಶಿಬಿರಗಳು, ಧ್ವಜಗಳು, ಹಾರುತ್ತಿದ್ದ ದೈತ್ಯ ಚಪ್ಪರಗಳು, ಎಲ್ಲದರಿಂದ ಹಲವಾರು ಶಬ್ದಗಳು ಮೇಲೇರುತ್ತಿದ್ದವು. ಸಂಗೀತ, ಬೇರೆ ಬೇರೆ ಭಾಷೆಗಳಲ್ಲಿ, ಧ್ವನಿವರ್ಧಕಗಳಲ್ಲಿ ಪ್ರಕಟಣೆಗಳು, ಭಜನೆಗಳು, ಪ್ರಾರ್ಥನೆಗಳ ನಾದಗಳು ಎಲ್ಲ ಸೇರಿ ಹೋಗುತ್ತಿದ್ದವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೆಕ್ಸ್ಟ್ ಹರೇ ಕೃಷ್ಣ ಮಾತಾಜಿ. ಕುಂಭಮೇಳ ಸಮಿತಿಯವರು ಎಲ್ಲೋಯ್ತು ಮಾತಾಜಿ. ಭಕ್ತರು ಭಕ್ತರು ತಮ್ಮ ರಿಕ್ಷಾಗಳಿಂದ ಇಳಿದರು. ಚಾಲಕರಿಗೆ ಹಣವನ್ನು ಕೊಟ್ಟರು. ಯಾತ್ರಿಕರ ವಾಹಿನಿಯೊಂದಿಗೆ ತಾವು ಮುಂದಕ್ಕೆ ಹೊರಟರು. ಅವರು ನಡೆದಂತೆ ನೆಲವು ಹುಲ್ಲಿನಿಂದ ಮರಳಿನಿಂದ ಮಣ್ಣಿಗೆ ಬದಲಾಯಿತು. ಧ್ವನಿವರ್ಧಕದಲ್ಲಿ ಸಂಗೀತ ಮತ್ತು ಮಂತ್ರಗಳ ಸದ್ದು ಮತ್ತು ಸಂಕೀರ್ತನೆ ಹೆಚ್ಚಿದವು. ಇಡೀ ಮಾರ್ಗದಲ್ಲಿ ಕುಷ್ಠರೋಗ, ಆನೆಕಾಲು ರೋಗ ಮತ್ತು ವಿಕಾರಗಳಿಂದ ಪೀಡಿತರಾದ ಭಿಕ್ಷುಕರ ಸಾಲುಗಳಿದ್ದವು. ಕುಂಭಮೇಳ ಸಮಿತಿಯವರು ಇಸ್ಕಾನ್ಗೆ ಒಂದು ಪ್ರವೇಶ ದ್ವಾರದ ಬಳಿಯೇ ಒಳ್ಳೆಯ ಸ್ಥಳವನ್ನು ಕೊಟ್ಟಿದ್ದರು. ಕೆಲವರು ಅನುಭವಿ ಭಕ್ತರು ಶಿಬಿರಗಳನ್ನು ನಿರ್ಮಿಸಲು ಕೆಲಸಗಾರರನ್ನು ಗೊತ್ತು ಮಾಡಿದರು. ಇಸ್ಕಾನ್ನ ಚಪ್ಪರವು ವಿಶಾಲವಾಗಿತ್ತು ಮತ್ತು ಹೊಳೆಯುವ ಬಣ್ಣಗಳಿಂದ ಕೂಡಿತ್ತು. ಹತ್ತಿರವೇ 3 ಸಣ್ಣ ಶಿಬಿರಗಳಿದ್ದವು. ಒಂದು ಗಂಡಸರಿಗೆ, ಒಂದು ಹೆಂಗಸರಿಗೆ ಮತ್ತು ಒಂದು ಶ್ರೀಲ ಪ್ರಭುಪಾದರಿಗೆ.
ಮಡಿಕೆಯಾಗಿದ್ದ ಟೆನ್ನಿನ ದುರ್ಬರ ಗುಡಿಸಲೊಂದು ಅಡುಗೆ ಮನೆಯಾಯಿತು. ಮರುದಿನ ಪ್ರಭುಪಾದರು ಬಂದರು. ಒಣ ಹುಲ್ಲನ್ನು ಹಾಕಿ ದರಿಗಳನ್ನು ಒರಟು ಹತ್ತಿಯಿಂದ ಮಾಡಿದ ದೊಡ್ಡ ಜಮಖಾನೆಗಳನ್ನು ಹಾಸುತ್ತಾ ಭಕ್ತರು ಚುರುಕಾಗಿ ಕೆಲಸ ಮಾಡಿದರು. ಭಕ್ತರು ತಾವೇ ಬೆಂಕಿಯನ್ನು ಮಾಡಿಕೊಳ್ಳಬೇಕಾಗಿತ್ತು, ತಾವೇ ತರಕಾರಿಗಳನ್ನು ತಂದುಕೊಳ್ಳಬೇಕಾಗಿತ್ತು, ತಮ್ಮ ಬಟ್ಟೆಗಳನ್ನು ಒಗೆದುಕೊಳ್ಳಬೇಕಾಗಿತ್ತು, ತಮ್ಮ ಕೆಲಸಗಳನ್ನೆಲ್ಲ ತಾವೇ ಮಾಡಿಕೊಳ್ಳಬೇಕಾಗಿತ್ತು. ಇವೆಲ್ಲವನ್ನು ತಣ್ಣಗಿನ ಏನೂ ಬೆಳೆಯದ ಮರಳಿನ ಬಯಲಿನ ಮಧ್ಯೆ ಮಾಡಬೇಕಾಗಿತ್ತು. ಅಜೀವ ಸದಸ್ಯರೊಬ್ಬರ ಮನೆಯಲ್ಲಿ ರಾಜಾತಿಥ್ಯವನ್ನು ಅನುಭವಿಸುವುದಕ್ಕಿಂತ ಇದು ತೀರಾ ಭಿನ್ನವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಸಾಕ ಮಾತಾಜಿ? ಸಾಕು. ಇದು ಇನ್ನು ನೆಕ್ಸ್ಟ್ ಇನ್ನೊಂದು ಸ್ಲೈಡಿಗೆ ಹೋಗ್ಬೇಕು. ಇಲ್ಲಿ ನಾವು ಓದ್ಲಾ? ಅಷ್ಟು ತಿಳ್ಕೊಳ್ಳೋಣ. ಏನ್ ಹೇಳ್ತಾರಂದ್ರೆ ಈ ಓದ್ಲಾ ಮಾತಾಜಿ? ಕುಂಭಮೇಳ, ಇಲ್ಲಿ ಒಂದು ಕುಂಭಮೇಳವನ್ನು ಮಾಡ್ತಾರೆ. ಯಾವಾಗ? ಜನವರಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕುಂಭಮೇಳ ಇರ್ತದೆ. ಅಲ್ಲಿಗೆ ಪ್ರಭುಪಾದರು ಹೋಗ್ಲಿಕ್ಕೆ ಯೋಚನೆ ಮಾಡ್ತಾರೆ. ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆ ಜನ ಸೇರುವ ಸ್ಥಳ ಅದು ಕುಂಭಮೇಳ ಅಂತ ಹೇಳ್ತಾರೆ. 12 ವರ್ಷಗಳಿಗೊಮ್ಮೆ ನಡೀತದೆ. ಅಲಹಾಬಾದಿನಲ್ಲಿ ಗಂಗಾ ಯಮುನಾ ಸಂಗಮ ಸ್ಥಳ ಮತ್ತು ಸರಸ್ವತಿ 3 ನದಿ ತ್ರಿವೇಣಿ ಸಂಗಮದಲ್ಲಿ ನಡೆಯುವುದು. ಸಾಧುಗಳು, ಯಾತ್ರಿಕರಲ್ಲಿ ತುಂಬಾ ಜನ ಬರ್ತಾರೆ. ಇದರಲ್ಲಿ ಸ್ನಾನ ಮಾಡಿದ್ರೆ ಜನನ ಮರಣ ಚಕ್ರದಿಂದ ಪಾರಾಗ್ತಾರೆ. ಇದಕ್ಕೊಂದು ಒಳ್ಳೆ ಸಂದರ್ಭ ಅಂತ ಹೇಳ್ತಾರೆ. ಇದು ಸ್ನಾನ ಮಾಡಿದ್ರಿಂದ, ಈ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಈ ಜನನ ಮರಣ ಚಕ್ರದಿಂದಲೇ ನಾವು ಪಾರಾಗ್ಬಹುದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಲ್ಲಿ ತುಂಬಾ ಕೋಟಿ ಜನ ಬರ್ತಾರೆ ಸ್ನಾನ ಮಾಡ್ಲಿಕ್ಕೆ, ಪವಿತ್ರ ಸ್ನಾನ ಮಾಡ್ಲಿಕ್ಕೆ. ಆ ವರ್ಷ ಮಾಘ ಮಾಸದಲ್ಲಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಿದೆ. ಸಣ್ಣ ಪ್ರಮಾಣದಲ್ಲಿ ಮಾಘ ಮೇಳವಾಗಿ ಅಲ್ಲಿ ನಡೀತದೆ. ಇದಕ್ಕೆ ಅರ್ಧ ಏನ್ ಹೇಳ್ತಾರೆ ಇಲ್ಲಿ, ಈ ವರ್ಷಕ್ಕೆ ಅರ್ಧ ಕುಂಭಮೇಳ ಅಂತ ಹೇಳ್ತಾರೆ. ಅಲ್ಲಿ ಲಕ್ಷಾಂತರ ಜನರು ಸೇರಿದ್ರು. ಈ ಅವಕಾಶವನ್ನು ನಾವು ಬಳಸ್ಕೊಳ್ಳುವ ಅಂತ ಪ್ರಭುಪಾದರು ಯೋಚನೆ ಮಾಡ್ತಾರೆ. ಅಲ್ಲಿ ಹೋಗಿ ನಾವು ಉಪದೇಶ ಮಾಡುವ ಜನರಿಗೆ, ಅಲ್ಲಿ ಅಷ್ಟು ಜನ ಸೇರ್ತಾರೆ, ಅಲ್ಲಿ ನಮ್ಮ ಪ್ರಚಾರ ಕಾರ್ಯವನ್ನು ಮಾಡುವ ಅಂತ ಪ್ರಭುಪಾದರು ಯೋಚನೆ ಮಾಡ್ತಾರೆ. ಮತ್ತೇನ್ ಮಾಡ್ತಾರೆ, ಪ್ರಭುಪಾದರು ಅಲ್ಲಿ ಇರುವುದಿಲ್ಲ. ಅವರು ತಮ್ಮ ಸೂರತ್ ನಿಂದ ಅಲಹಾಬಾದಿಗೆ ಹೋದರು. ಅವರ ಶಿಷ್ಯರು ಹೋಗ್ತಾರೆ. ಪ್ರಭುಪಾದರು ತಮಾಲ ಕೃಷ್ಣ, ಹಂಸದೂತ, ನಂದಕುಮಾರ ಇವ್ರ ಜೊತೆ ಸ್ವಲ್ಪ ಕಾಲ ಮುಂಬೈಗೆ ಹೋಗ್ತಾರೆ. ಅಲ್ಲಿಂದ ಕಲ್ಕತ್ತೆಗೆ ಬರ್ತಾರೆ. ಕಲ್ಕತ್ತೆಗೆ ಬಂದು ಅಲ್ಲಿ ಅವರಿಗೆ ಒಂದಿಷ್ಟು ಬುಕ್ ಬರ್ಲಿಕ್ಕಿದೆ. ಇಲ್ಲಿಂದ ದಾಯಿ ನಿಪ್ಪನ್ನಿಂದ ಹಡಗಿನಲ್ಲಿ ಬರ್ಲಿಕ್ಕಿದೆ ಪುಸ್ತಕ. ಆ ಪುಸ್ತಕಗಳೆಲ್ಲ ಬಂದಿದ್ಯಾ, ನನ್ನ ಮಳಿಗೆಯಲ್ಲಿ ಎಲ್ಲ ಸ್ಟಾಕ್ ಆಗಿದ್ಯಾ ಅಂತ ನೋಡ್ತಾರೆ. ಸುರಕ್ಷಿತವಾಗಿ ಅಲ್ಲಿ ಇದೆಯಾ ಅಂತ ನೋಡ್ಕೊಂಡು ಆಮೇಲೆ ಈ ಕುಂಭಮೇಳಕ್ಕೆ ಬರ್ಲಿಕ್ಕೆ ಸ್ವಲ್ಪ ಬುಕ್ ಅನ್ನೆಲ್ಲ ತಗೊಂಡ್ ಬರ್ಬೇಕು. ಅದೆಲ್ಲ ಹಿಡ್ಕೊಳ್ಳಿಕ್ಕೆ ಅವ್ರ ಏನ್ ಮಾಡ್ತಾರೆ, 24 ಅಂಗುಲದ ಎತ್ತರದ ಒಂದು ಹಿತ್ತಾಳೆಯ ಇದನ್ನು ಮೂರ್ತಿಯನ್ನು ತಕೊಳ್ತಾರೆ. ರಾಧಾಕೃಷ್ಣನ ಮೂರ್ತಿ ಕುಂಭಮೇಳಕ್ಕೆ ತಕೊಳ್ತಾರೆ. ಜನವರಿ 11ರಂದು ಒಂದು ಪತ್ರ ಬರೀತಾರಂತೆ ಅವರು. ನಾಳೆ ನಾವು ಅರ್ಧ ಕುಂಭಮೇಳ ಉತ್ಸವದಲ್ಲಿ ಭಾಗವಹಿಸಲು ಅಲಹಾಬಾದಿಗೆ ಹೋಗುತ್ತಿದ್ದೇವೆ. ನಮ್ಮದು 40 ಮಂದಿ ಭಕ್ತರ ತಂಡ. ಅಷ್ಟು ಜನ ಅವರು ಹೊರಡ್ತಾರೆ. ಅಲ್ಲಿ ಮಾಘ ಮಾಸಕ್ಕಾಗಿ ಒಂದು 70 ಜನ ಸೇರ್ಬಹುದು ಅನ್ನೋ ಒಂದು ಅವರಿಗೆ ನಿರೀಕ್ಷೆ ಇದೆ. ಹಾಗೆ ಈ ಒಂದು ಲೆಟರ್ ಅನ್ನು ಅವರು ಬರೀತಾರೆ. ಸುಮಾರು 25 ಮಂದಿ ಭಕ್ತರು ಸೂರತ್ ನಿಂದ ಅಲಹಾಬಾದ್ ರೈಲಲ್ಲಿ ಹೊರಡ್ತಾರೆ. ಅಮೆರಿಕ, ಇಂಗ್ಲೆಂಡ್ ನಿಂದ ಕೆಲವು ಹೊಸಬ್ರೆಲ್ಲ ಬಂದವರು ಕೂಡ ಅಲ್ಲಿ ಸೇರ್ತಾರೆ. 23 ಗಂಟೆಗಳ ರೈಲಿನ ಪ್ರಯಾಣ ನಂತರ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಮೊದಲ ಗುಂಪು ಬಂದು ಸೇರ್ತಾರೆ. ಅವರು ಇಳಿದಾಗ ಬರೀ ಮಂಜೆ ಕಾಣ್ತದೆ. ಅಂದ್ರೆ ಎಲ್ಲ ಇದು ಇಬ್ಬನಿ ಬಿದ್ದಿರ್ತದೆ ಎಲ್ಲ. ಆಮೇಲೆ ಚಳಿ ಜಾಸ್ತಿ ಆ ಟೈಮಲ್ಲಿ, ಡಿಸೆಂಬರ್ ಜನವರಿ ಟೈಮಲ್ಲಿ ಚಳಿ ಇರ್ತದೆ. ಮೇಳದ ಸ್ಥಳದಲ್ಲಿ ತಮ್ಮ ಶಿಬಿರವನ್ನು ಸಿದ್ಧ ಮಾಡುವವರೆಗೆ ಅವರು ಒಂದು ಬ್ರಹ್ಮಚಾರಿ ಆಶ್ರಮದಲ್ಲಿ ಉಳ್ಕೊಳ್ಬೇಕಾಗಿತ್ತು. ಅಲ್ಲಿವರೆಗೆ ಅಲ್ಲಿ ಮೇಳ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಾಗೆ ಒಂದು ಬ್ರಹ್ಮಚಾರಿ ಆಶ್ರಮದಲ್ಲಿ ಅವರಿಗೆ ಸ್ಥಳ ಕೊಡ್ತಾರೆ. ಅವರೆಲ್ಲ ಕೂತ್ಕೊಂಡು ಒಂದು ಕುದುರೆ ಟಾಂಗದಲ್ಲಿ ಕೂತ್ಕೊಂಡು ಆ ಬ್ರಹ್ಮಚಾರಿ ಆಶ್ರಮಕ್ಕೆ ಹೊರಡ್ತಾರೆ. ಅಲ್ಲಿಗೆ ಹೊರಟಾಗ ಅಲ್ಲಿ ತ್ರಿವೇಣಿಯಲ್ಲಿ ಸ್ನಾನ ಮಾಡಲು ಅತ್ಯಂತ ಶುಭ ಸಮಯ ಕುಂಭಮೇಳ. ಅಂದ್ರೆ ಇದು ನಮ್ಮ ಈ ಸ್ನಾನ ಮಾಡ್ಲಿಕ್ಕೆ, ಅಂದ್ರೆ ಪವಿತ್ರ ಸ್ನಾನ ಮಾಡ್ಲಿಕ್ಕೆ ಈ ಕುಂಭಮೇಳ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳ್ತಾರೆ. ಮತ್ತು ನೀರು ಹಿಮದಂತೆ ಕೊರೆಯುತ್ತಿರುತ್ತದೆ ಎಂದು ಅವರು ತಿಳ್ಕೊಳ್ತಾರೆ. ಇದು ಒಂದು ಚಳಿಗಾಲ ಅಲ್ವಾ, ತುಂಬಾ ಚಳಿ ಇದೆ ಅಂತ ತಿಳ್ಕೊಳ್ತಾರೆ. ಮಂಜು ಮುಸುಕಿದ ಪ್ರಾತಃ ಕಾಲದಲ್ಲಿ ಅವರು ರಸ್ತೆಗಳಲ್ಲಿ ಒಂಟೆಗಳ ಮೇಲೆ ಹೋಗುತ್ತಿದ್ದ ಯಾತ್ರಿಕರನ್ನು, ಬಂದೂಕುದಾರಿಗಳನ್ನು ಕಾಣ್ತಾರೆ, ಕಾವಲಿನವರನ್ನು ಕಾಣ್ತಾರೆ. ಸೂರ್ಯೋದಯದ ಹೊತ್ತಿಗೆ ಆಶ್ರಮವನ್ನು ಅವರು ತಲುಪ್ತಾರೆ. ಅಲ್ಲಿ ಪವಿತ್ರ ಗಂಗೆಯನ್ನು ಸಹ ಅವರು ಕಾಣ್ತಾರೆ. ಅಂದ್ರೆ ಆ ಕಡೆ ಗಂಗಾ ನದಿ ಹರಿತಾ ಇರ್ತದೆ ಅವರದ್ದು ಬ್ರಹ್ಮಚಾರಿ ಆಶ್ರಮದ ಎದುರುಗಡೆ. ಮರುದಿನ ಪ್ರಾತಃ ಕಾಲ ಭಕ್ತರು ತ್ರಿವೇಣಿಯತ್ತ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿದ್ದ ಯಾತ್ರಿಕರ ಪ್ರವಾಹವನ್ನು
ಪ್ರವಾಹವನ್ನು ಸೇರಿ ಯಾತ್ರೆ ಸ್ಥಳದತ್ತ ಹೊರಟು. ಅಂದ್ರೆ ಅಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ, ಬೆಳಗಾತ ಇದ್ದು ಅವರ ಜೊತೆಯಲ್ಲಿ ಇವರು ಕೂಡ ಸೇರ್ಕೊಳ್ತಾರೆ. ಮತ್ತೆ ರಾಮ್ಬಾಗ್ ರೈಲ್ವೆ ಸ್ಟೇಷನ್ ಅನ್ನು ಅವರು ದಾಟಿದಾಗ ಅಲ್ಲಿ ಒಂದು ಬೋರ್ಡ್ ಕಾಣ್ತದೆ ಅವರಿಗೆ. ಏನ್ ಬರ್ದಿದೆ ಅಲ್ಲಿ? ಪವಿತ್ರ ನದಿಗಳಾದ ಗಂಗಾ ಯಮುನಾಗಳ ಸಂಗಮವು ಕೋಟೆಗಳು ಆ ಸ್ಥಳದಿಂದ 5 ಕಿಲೋಮೀಟರ್ ದೂರ ಇದೆ ಅನ್ನೋ ಬೋರ್ಡ್ ಅನ್ನಲ್ಲಿ ಕಾಣ್ತಾರೆ. ಬೈಸಿಕಲ್ ರಿಕ್ಷಾಗಳಲ್ಲಿ ಪ್ರಯಾಣ ಮಾಡುತ್ತಾ ಭಕ್ತರು ಮುಂದೆ ಸಾಗುತ್ತಿದೆ. ಯಾತ್ರಿಕರ ಅಲೆಗಳಲ್ಲಿ ಅವರು ಕೂಡ ಸೇರಿ ಹೋಗ್ತಾರೆ. ಎಲ್ಲ ರಿಕ್ಷಾ ಮತ್ತೆ ಸೈಕಲ್ ಅಲ್ಲಿ ಹಿಡ್ಕೊಂಡು ಹೋಗುವರ ಆ ಜನರ ಸಾಲಲ್ಲಿ ಇವರು ಕೂಡ ಸೇರ್ಕೊಂಡು ಹೋಗ್ತಾ ಇರ್ತಾರೆ. ಒಂದೇ ವಾರದ ಹಿಂದೆ ಬರಿದಾಗಿದ್ದ ಬಯಲಿನಲ್ಲಿ ಅವರು ಶಿಬಿರಗಳ ನಗರವನ್ನು ಸ್ವಲ್ಪ ಹೊತ್ತಿನಲ್ಲಿ ಕಂಡರು. ಅಂದ್ರೆ ಸ್ವಲ್ಪ ಹೊತ್ತಿನಲ್ಲಿ ಅದು ಖಾಲಿತ್ತಂತೆ ಆ ಮೈದಾನ, ಅದರಲ್ಲಿ ಶಿಬಿರಗಳನ್ನೆಲ್ಲ ಕಾಣ್ತಾರೆ. ಏನ್ ಮಾಡಿರ್ತಾರೆ? ಸಣ್ಣ ಶಿಬಿರಗಳು, ದೊಡ್ಡ ಶಿಬಿರ, ಆಮೇಲೆ ಧ್ವಜಗಳು ಹಾರುತ್ತಿದ್ದ ದೈತ್ಯ ಚಪ್ಪರಗಳು, ಎಲ್ಲದರಿಂದ ಹಲವಾರು ಶಬ್ದಗಳ ಮೇಲೆ ಇರ್ತಿದ್ವಂತೆ. ಸಂಗೀತ ಬೇರೆ ಬೇರೆ ಭಾಷೆಗಳಲ್ಲಿ ಧ್ವನಿವರ್ಧಕಗಳಲ್ಲಿ ಪ್ರಕಟಣೆ ಆಗ್ತಾ ಇತ್ತು. ಭಜನೆಗಳು, ಪ್ರಾರ್ಥನೆಗಳು, ನಾದಗಳು ಎಲ್ಲ ಅಲ್ಲಿ ಕೇಳಿಸ್ತಾ ಇತ್ತು ಅವರಿಗೆ ಆ ಒಂದು ಮೈದಾನದಲ್ಲಿ, ಕುಂಭಮೇಳ ನಡೆಯುವ ಸ್ಥಳದಲ್ಲಿ. ಭಕ್ತರು ತಮ್ಮ ರಿಕ್ಷಾಗಳಿಂದ ಇಳಿದ್ರು. ಚಾಲಕರಿಗೆ ಹಣವನ್ನು ಕೊಟ್ಟು ಯಾತ್ರಿಕರಿಗೆ ವಾಹಿನಿಯಲ್ಲಿ ತಾವು ಮುಂದಕ್ಕೆ ಹೊರಟರು. ಅವ್ರು ನಡೆದಂತೆ ಅಲ್ಲಿ ಏನಾಗ್ತಿತ್ತು? ಮೊದ್ಲು ಹುಲ್ಲಿತ್ತು, ಹುಲ್ಲಿನಿಂದ ಮರಳು ಬಂತು, ಮರಳು ಸಿಗ್ತದೆ ಅವರಿಗೆ, ಆಮೇಲೆ ಮಣ್ಣು ಸಿಗ್ತದೆ. ಅಂದ್ರೆ ಆ ದಾರಿ ಅವರಿಗೆ ಸಿಗ್ತದೆ. ಫಸ್ಟಿಗೆ ಹುಲ್ಲಿನ ದಾರಿ, ಆಮೇಲೆ ಮರಳಿನ ದಾರಿ, ಆಮೇಲೆ ಮಣ್ಣಿನ ದಾರಿ. ಧ್ವನಿವರ್ಗದಲ್ಲಿ ಸಂಗೀತ ಮತ್ತು ಮಂತ್ರಗಳ ಸದ್ದು ಮತ್ತು ಸಂಕೀರ್ತನೆ ಹೆಚ್ಚಿದವು. ಅಂದ್ರೆ ಅವ್ರ ಮೈಕದಲ್ಲೆಲ್ಲ ಇದು ಸದ್ದಾಗ್ತದೆ ಅವರಿಗೆ, ಸಂಕೀರ್ತನೆದ್ದು ಶಬ್ದ ಜಾಸ್ತಿ ಆಗ್ತದೆ. ಇಡೀ ಮಾರ್ಗದಲ್ಲಿ ಎಲ್ಲ ಭಿಕ್ಷುಕರು, ಕುಷ್ಠರೋಗಿಗಳು, ಆನೆಕಾಲ ರೋಗಿಗಳು, ವಿಕಾರ ಪೀಡಿತರಾದ ಭಿಕ್ಷುಕರೆಲ್ಲ ಲೈನ್ ಅಲ್ಲಿ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇದ್ರಂತೆ. ಈಗೆಲ್ಲ ಕಡಿಮೆ ಅಲ್ವಾ ಇದೆಲ್ಲ ನೋಡ್ಲಿಕ್ಕೆ ಇರುವಂತದ್ದು? ಹರೇ ಕೃಷ್ಣ. ಕುಷ್ಠರೋಗಿಗಳೆಲ್ಲ ಕಾಣ್ಲಿಕ್ಕೆ ಸಿಗ್ತಾರ ನಿಮ್ಗೀಗ? ಇಲ್ಲ ಮಾತಾಜಿ, ತುಂಬಾ ಕಡಿಮೆ. ಇಲ್ಲ. ಯಾಕಂದ್ರೆ ಈಗೆಲ್ಲ ಅವರಿಗೆಲ್ಲ ಏನಾಗಿದೆ, ಕುಷ್ಠರೋಗ ಬಾರದಾಗೆ ಎಲ್ಲ ಏನ್ ಮಾಡಿದ್ದಾರೆ, ಬಾರದಾಗಿ ಟ್ರೀಟ್ಮೆಂಟ್ ಆಗ್ತಾ ಇದೆ. ಆದ್ರಿಂದ ಇದೆಲ್ಲ ತುಂಬಾ ಕಡಿಮೆ. ಆನೆಕಾಲ ರೋಗ, ಕುಷ್ಠರೋಗ, ಭಿಕ್ಷುಕರಿಗೆಲ್ಲ ಏನ್ ಮಾಡಿದ್ದಾರೆ ಅಲ್ಲೆಲ್ಲ ಅವರಿಗೆಲ್ಲ ಬೇರೆ ಬೇರೆ ಮಾಡಿಟ್ಟಿದ್ದಾರೆ. ಬದಿಯಲ್ಲಿ ಕೂತ್ಕೊಳ್ಳೋದಾಗಿ ಆಶ್ರಮಗಳನ್ನೆಲ್ಲ ಮಾಡಿದ್ದಾರೆ, ಹಾಸ್ಪಿಟಲ್. ಕುಂಭಮೇಳ ಸಮಿತಿಯವರು ಇಸ್ಕಾನ್ಗೆ ಒಂದು ಪ್ರವೇಶ ದ್ವಾರದ ಬಳಿ ಒಳ್ಳೆಯ ಸ್ಥಳವನ್ನು, ಅಂದ್ರೆ ಇಸ್ಕಾನ್ ಅವರಿಗೆ ಒಂದು ಸಪರೇಟ್ ಒಳ್ಳೆ ದಾರ ಇದು ಕೊಡ್ತಾರೆ, ಸ್ಥಳ. ಅಲ್ಲಿ ಅನುಭವಿ ಭಕ್ತರು ಶಿಬಿರಗಳನ್ನು ನಿರ್ಮಿಸಲು ಕೆಲಸಗಾರರು ಗೊತ್ತು ಮಾಡ್ತಾರೆ. ಎಲ್ಲ ಜನ ಮಾಡಿರ್ತಾರೆ, ಅಲ್ಲಿ ಭಕ್ತರೆಲ್ಲ ಇರ್ತಾರೆ, ಅವರೆಲ್ಲ ಸೇರಿ ಶಿಬಿರವನ್ನು ಕಟ್ಲಿಕ್ಕೆ ಶುರು ಮಾಡ್ತಾರೆ. ಚಪ್ರ ವಿಶಾಲವಾಗಿತ್ತು, ಹೆಂಗಸರಿಗೆ ಬೇರೆ, ಗಂಡಸರಿಗೆ ಬೇರೆ, ಎಲ್ಲ ಬೇರೆ ಬೇರೆ, ಪ್ರಭುಪಾದರಿಗೆ ಒಂದು ಬೇರೆ, ಎಲ್ಲ ಶಿಬಿರಗಳನ್ನು ಮಾಡ್ತಾರೆ. ಮಡಿಕೆಯಾಗಿದ್ದ ಟಿನ್ನಿನ ದುರ್ಬಲ ಗುಡಿಸಲೊಂದು ಅಡಿಗೆ ಮನೆ ಆಯ್ತಂತೆ ಅವರಿಗೆ. ಟಿನ್ನಿದು, ಟಿನ್ನಂದ್ರೆ ತಗಡಿದು ಒಂದು ಗುಡಿಸಲು ಮಾಡ್ತಾರೆ ಅಡಿಗೆ ಮಾಡ್ಲಿಕ್ಕೆ. ಅವರೇ ಕಟ್ಟಿಗೆ ತರಬೇಕು, ಅವರೇ ಎಲ್ಲ ರೆಡಿ ಮಾಡ್ಬೇಕು, ಅವರ ಬಟ್ಟೆಗಳನ್ನು ಅವರೇ ಒಕ್ಕೊಳ್ಬೇಕು, ಕಟ್ಟಿಗೆಯನ್ನು ತರಬೇಕು, ಬೆಂಕಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರೇ ಮಾಡ್ಕೊಳ್ಬೇಕು, ತಮ್ಮ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಬೇಕಾಗಿತ್ತು. ಇವೆಲ್ಲವನ್ನು ತಣ್ಣಗಿನ ಏನೂ ಬೆಳೆಯದ ಮರಳಿನ ಬಯಲಿನ ಮಧ್ಯೆ ಮಾಡ್ಬೇಕಾಗಿತ್ತು. ಅದರಲ್ಲಿ ಗಿಡ ಏನಿಲ್ಲ, ಖಾಲಿ ಮರಳು ಹೊಯ್ಗೆ, ಅದರ ಮೇಲೆ ಅವರು ಇದನ್ನೆಲ್ಲ ಮಾಡ್ಬೇಕಾಗಿತ್ತು. ಯಾರೋ ಒಬ್ಬ ಭಕ್ತನ ಮನೆಯಲ್ಲಿ ದೊಡ್ಡ ಅತಿಥಿ ಸತ್ಕಾರ ಮಾಡ್ಕೊಳ್ತೇವಲ್ವಾ, ಅದಕ್ಕಿಂತ ಇದು ತೀರ ಭಿನ್ನವಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಭಕ್ತರು ಒಂದು ಧಾರ್ಮಿಕ ಮಹೋತ್ಸವದ ಮಧ್ಯೆ ಇದ್ದರು, ಮಾನವರ ಬಹುದೊಡ್ಡ ದೃಶ್ಯದ ನಡುವೆ ಇದ್ದರು. ಆದ್ರೂ ಇದಲ್ಲದೆ ಅವರಲ್ಲಿ ಬಹುಮಂದಿಗೆ, ಅಂದ್ರೆ ಇದೆಲ್ಲ ಕುಂಭಮೇಳದಲ್ಲಿ ಅವರು ಹೋದಾಗ ಅವರ ಅನುಭವಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಪೇಜ್. ಇಲ್ಲಿ ಏನಾಗ್ತದೆ, ಇದನ್ನು ಓದ್ತೀರಾ ಯಾರಾದ್ರೂ? ನಾನು ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಓದಿ. ವಿಚಿತ್ರವಾದ ನೋಟುಗಳು ಮತ್ತು ಶಬ್ದಗಳಿಂದ ದಿಗ್ಭ್ರಮೆಯಾಗಿತ್ತು. ಗುಂಪುಗಳು ವೀಕ್ಷಿಸುತ್ತಾ ನಿಂತಿರಲು ಯೋಗಿಗಳು ಇಡೀ ದಿನ ಒಂದೇ ಭಂಗಿಯಲ್ಲಿ ಕುಳಿತಿರುತ್ತಿದ್ದರು. ಸರಳವಾದ ಕೆಂಪು ಬಟ್ಟೆಯುಟ್ಟು, ರುದ್ರಾಕ್ಷಿಯ ಮಣಿಗಳನ್ನು ತೊಟ್ಟು, ಜಟೆಯನ್ನು ಬಿಟ್ಟು ತ್ರಿಶೂಲಧಾರಿಗಳಾದ ಶೈವರು ಗಾಂಜಾ ಸೇದುತ್ತಾ ಕುಳಿತಿದ್ದರು. ಆನೆಗಳ ಮೆರವಣಿಗೆಯೊಂದು ಸಾಗಿ ಹೋಯಿತು. ಅದರ ಹಿಂದೆ 2 ದೀರ್ಘವಾದ ಸಾಲುಗಳಲ್ಲಿ ಬೆತ್ತಲೆ ಸಾಧುಗಳು ವಿರಕ್ತಕತೆಯ
ವಿರಕ್ತನೊಬ್ಬ ಮೊಳೆಗಳ ಹಾಸಿಗೆ ಮೇಲೆ ಮಲಗಿದ್ದ. ಇನ್ನೂ ಇತರರು ಇದ್ದರು. ಅವರು ನಾಗರಿಕತೆ ಇತರ ಭಾಗಗಳಲ್ಲಿ ಕಾಣುವುದೇ ವಿರಳವಾಗಿದ್ದ ಅತಿ ಕಠೋರ ನಿಯಮದ ವಿರಕ್ತರು. ವಿವಿಧ ಹಿಂದೂ ಪಂಥಗಳ ಜನರು ಅಧಿಕ ಸಂಖ್ಯೆಯಲ್ಲಿದ್ದರು. ಅವರ ನಾಮ ಸಂಕೀರ್ತನೆಗಳು, ಪ್ರಾರ್ಥನೆಗಳು ಮೇಲೇರಿ ಬೆಳಗಿನ ಮಂಜಿನೊಂದಿಗೆ ಮತ್ತು ಶಿಬಿರಗಳ ನಗರಗಳ ಮೇಲಿನ ಆಕಾಶವನ್ನು ಮುಸುಕಿದ 10,000 ಶಿಬಿರಾಗ್ನಿಗಳ ಹೊಗೆಯೊಡನೆ ಸೇರುತ್ತಿದ್ದವು. ಮರುದಿನ ಪ್ರಭುಪಾದರು ಇಸ್ಕಾನ್ ಶಿಬಿರಕ್ಕೆ ಬಂದಾಗ ಭಕ್ತರು ಸಂತೋಷ ಸಾಗರದಲ್ಲಿದ್ದರು. ಮೇಳದ ವಿಚಿತ್ರ ದೃಶ್ಯಗಳನ್ನು ಕುರಿತು ಉತ್ಸುಕತೆಯಿಂದ ಅವರಿಗೆ ಹೇಳಲು ಪ್ರಾರಂಭಿಸಿದರು. ಅವರಲ್ಲೊಬ್ಬ ಆನೆಯ ಮೇಲೆ ಹೊರಟಿದ್ದ ಒಬ್ಬ ಗುರುವಿನ ವಿಷಯ ಹೇಳಿ, ವಾಸ್ತವವಾಗಿ ನೀವು ಆನೆಯ ಮೇಲೆ ಹೋಗಬೇಕಾಗಿತ್ತು ಎಂದರು. ಇಲ್ಲ, ಪ್ರಭುಪಾದರು ಉತ್ತರಿಸಿದರು. ಅಲ್ಲಿ ನಾನು ರಾಧೆಯನ್ನು ಕೃಷ್ಣನನ್ನು ಇಡುತ್ತಿದ್ದೆ. ಪ್ರಭುಪಾದರು ತಮ್ಮೊಡನೆ ಇದ್ದದ್ದು ಭಕ್ತರಿಗೆ ಧೈರ್ಯವನ್ನು ತಂದುಕೊಟ್ಟಿತ್ತು. ಆಧ್ಯಾತ್ಮಿಕ ಬದುಕು ವಿಚಿತ್ರವೂ ಅಲ್ಲ, ದಿಗ್ಭ್ರಮೆಗೊಳಿಸುವುದೂ ಅಲ್ಲ. ಅದು ಸರಳ ಮತ್ತು ಕಾರ್ಯಸಾಧ್ಯ ಎನ್ನುವುದನ್ನು ಅವರ ನೆನಪಿಗೆ ತಂದುಕೊಟ್ಟಿತ್ತು. ಪ್ರಭುಪಾದರ ಸನ್ನಿಧಿಯಲ್ಲಿ ಭಕ್ತರಿಗೆ ಯೋಗ ರಹಸ್ಯ, ವೈದಿಕ ವಿಧಿಗಳು ಮತ್ತು ಐಹಿಕ ವರಗಳು ಇವುಗಳ ಆಕರ್ಷಣೆ ಮಾಯವಾಯಿತು. ಮೇಳದಲ್ಲಿ ಯಾತ್ರಿಕರಿಗೆ ಮಹತ್ತರವಾದ ಆಧ್ಯಾತ್ಮಿಕ ಪ್ರಯೋಜನ ಉಂಟು ಎನ್ನುವುದನ್ನು ಅವರು ಒಪ್ಪಿಕೊಂಡರು. ಆದರೆ ಪ್ರಭುಪಾದರು ಹೇಳಿದಂತೆ ಒಂದು ಪವಿತ್ರ ಸ್ಥಳಕ್ಕೆ ಹೋಗುವುದೆಂದರೆ ಒಬ್ಬ ಪವಿತ್ರ ಮನುಷ್ಯನನ್ನು ಕಂಡು ಅವನ ಮಾತುಗಳನ್ನು ಕೇಳುವುದು ಎಂದರ್ಥ. ಸಂತ ಸದೃಶ ವ್ಯಕ್ತಿಗಳು ಅಲ್ಲಿ ಇದ್ದಾರೆಂದೇ ಯಾವುದೇ ಸ್ಥಳವು ಪವಿತ್ರವಾಗುತ್ತದೆ. ಆದುದರಿಂದ ಅತ್ಯಂತ ಹೆಚ್ಚಿನ ಆಧ್ಯಾತ್ಮಿಕ ಪ್ರಯೋಜನವಾಗುವುದು ಶ್ರೀಲ ಪ್ರಭುಪಾದರ ಮಾತುಗಳನ್ನು ಕೇಳುವುದರಿಂದ ಎಂದು ಭಕ್ತರು ಅರ್ಥ ಮಾಡಿಕೊಂಡರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನಾ ಓದ್ಲಾ ಮಾತಾಜಿ? ಓದಿ. ಹರೇ ಕೃಷ್ಣ. ತಮ್ಮ ಡೇರೆಯಲ್ಲಿ ಕುಳಿತು ಪ್ರಭುಪಾದರು ಅರ್ಧ ಕುಂಭ ಮೇಳದ ಮಹತ್ವವನ್ನು ವಿವರಿಸಿದರು. ಲಕ್ಷಾಂತರ ವರ್ಷಗಳಿಂದ ಇದು ಭಾರತದಲ್ಲಿ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಎಂದರು. ಕೂರ್ಮಾವತಾರದ ಕಾಲದಲ್ಲಿ ರಾಕ್ಷಸರು ದೇವತೆಗಳು ಸಮುದ್ರ ಮಥನ ಮಾಡಿ ಅಮೃತ ಉದಿಸಿದಾಗ ಒಂದು ತೊಟ್ಟು ಅಮೃತವು ಇಲ್ಲಿ ಬಿದ್ದಿತು. ಅಂದಿನಿಂದ ಪ್ರತಿ 6 ವರ್ಷಗಳಿಗೆ ಮತ್ತು 12 ವರ್ಷಗಳಿಗೆ ಒಮ್ಮೆ ಕೆಲವು ಶುಭಕರ ಗ್ರಹಗಳು ಒಂದು ಕುಂಭವನ್ನು ಮೂಡಿಸುತ್ತವೆ, ಅಮೃತವನ್ನು ವರ್ಷಿಸುತ್ತದೆ ಎಂದು ಹೇಳುತ್ತಾರೆ. ಶ್ರೀರಾಮಚಂದ್ರನು ಹನುಮಂತನು ಇಲ್ಲಿ ಅಲಹಾಬಾದಿನಲ್ಲಿ ಕಾಣಿಸಿಕೊಂಡರು. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಯವರಿಗೆ ಭಕ್ತಿ ಸೇವೆಯ ಶಾಸ್ತ್ರವನ್ನು ಹೇಳಿಕೊಟ್ಟರು. ತಾವು ಅಲಹಾಬಾದಿನಲ್ಲಿ ತಮ್ಮ ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಾಸ ಮಾಡಿದುದಾಗಿಯೂ ಶ್ರೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ತಮಗೆ ಅಲಹಾಬಾದಿನ ರೂಪ ಗೋಸ್ವಾಮಿ ಗೌಡೀಯ ಮಠದಲ್ಲಿ 1932ರಲ್ಲಿ ದೀಕ್ಷೆಯನ್ನು ನೀಡಿದರೆಂದು ಪ್ರಭುಪಾದರು ಹೇಳಿದರು. ಮೇಳದ ವಿಷಯ ಹೇಳುವುದಾದರೆ, ಸ್ವರ್ಗದಿಂದ ಪ್ರಾಣವು ವರ್ಷಿಸುತ್ತಿದ್ದ ಶುಭ ಸಮಯದಲ್ಲಿ ಬಂದು ಸ್ನಾನ ಮಾಡಿದ ಯಾರೇ ಆಗಲಿ ಸ್ವರ್ಗಲೋಕಗಳಿಗೆ ಹೋಗುವುದು ಅಥವಾ ಮುಕ್ತರಾಗುವುದು ಖಂಡಿತ. ಸಾಕ ಮಾತಾಜಿ? ಓದಿ ಇನ್ನೊಂದ್ ಸ್ವಲ್ಪ. ಜಾನ್ ರೀಸರ್, ನಾನು ಗುರುಗಳೆನಿಸಿಕೊಂಡ ಇತರರೊಂದಿಗೆ ಮಾತನಾಡಿದ್ದೆ. ಅವರಿಗೆ ವೈಯಕ್ತಿಕ ಆಸಕ್ತಿಯೇ ಇರಲಿಲ್ಲ. ವ್ಯಕ್ತಿಗಳಲ್ಲಿ, ಅದರಲ್ಲಿಯೂ ಪಾಶ್ಚಾತ್ಯರಲ್ಲಿ ಅವರಿಗೆ ಆಸಕ್ತಿಯೇ ಇದ್ದಂತೆ ಕಾಣಲಿಲ್ಲ. ಅಪರೂಪವಾಗಿ ಅವರಲ್ಲಿ ಒಬ್ಬರಿಗೆ ಪಾಶ್ಚಾತ್ಯ ಶಿಷ್ಯನೊಬ್ಬ ಇರುತ್ತಿದ್ದ. ಆದರೂ ಅವರಿಗೆ ಆ ಪ್ರೀತಿ, ಒಂದು ಬಗೆಯ ತಿರಸ್ಕಾರ ಇರುತ್ತಿತ್ತು. ಪ್ರಭುಪಾದರು ಸಂಪೂರ್ಣವಾಗಿ ಭಿನ್ನರಾಗಿದ್ದರು. ಹೊರಗೆ ಕಾಣುವ ಅಂಶಗಳಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ಜೀವನ ಚಿಂತನೆ, ಅವನ ಪ್ರಜ್ಞೆ, ಇದರಲ್ಲಿ ಬಹಳ ಆಸಕ್ತಿ ಇತ್ತು. ತಾವು ಕಂಡ ಪ್ರತಿಯೊಬ್ಬರಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಒಳಹೋಗಿಸಲು ಯಾವಾಗಲೂ ಪ್ರಯತ್ನಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಓದಿ ಯಾರು? ಓದ್ತೀನಿ ಮಾತಾಜಿ. ಆ ಸ್ಥಳದಲ್ಲಿ ಸಾಧು ಸಂತರಲ್ಲಿ ಬಹುಮಂದಿ ಸಾಚಾ ಅಲ್ಲ, ಆದರೆ ಅನೇಕರು ಪರಿಪೂರ್ಣ ಯೋಗಿಗಳು. ಕೆಲವರಿಗೆ 300-400 ವರ್ಷ ವಯಸ್ಸು ಎಂದು ಪ್ರಭುಪಾದರು ಹೇಳಿದರು. ಭಾರತದ ದೂರ ಸ್ಥಳಗಳಿಂದ ಮೇಳಕ್ಕಾಗಿ ಹೊರಕ್ಕೆ ಬಂದ ಇವರು ಅನಂತರ ಏಕಾಂತಕ್ಕೆ ಹಿಂದಿರುಗಿ ಬಿಡುತ್ತಿದ್ದರು. ಅವರು ಗಂಗೆಯಲ್ಲಿ ಸ್ನಾನ ಮಾಡಿ 7 ಪವಿತ್ರ ನದಿಗಳಲ್ಲಿ ಇವರು ಎದ್ದು ಬಂದದ್ದನ್ನು ನಾನೇ ಕಣ್ಣಾರೆ ನೋಡಿದ್ದೇನೆ. ಅವರು ಗಂಗಾ ನದಿಯಲ್ಲಿ ಇಳಿದು ಗೋದಾವರಿ ನದಿಯಲ್ಲಿ ಎದ್ದು ಬರುತ್ತಾರೆ, ಮತ್ತೆ ಮುಳುಗಿ ಕೃಷ್ಣಾ ನದಿಯಲ್ಲಿ ಎದ್ದು ಬರುತ್ತಾರೆ, ಮತ್ತೆ ಮುಳುಗು ಹಾಕುತ್ತಾರೆ ಎಂದು ಹೇಳಿದರು. ಆದುದರಿಂದ ಮೇಳಕ್ಕೆ ಬಂದ ಪ್ರತಿಯೊಬ್ಬರನ್ನು ಭಕ್ತರು ಗೌರವಿಸಬೇಕು ಎಂದು ಹೇಳಿದರು. ಹಾಗಾದರೆ ಇಲ್ಲಿ ಸ್ನಾನ ಮಾಡಿದ
ಮಾತ್ರಕ್ಕೆ ಜನರು ಮುಕ್ತಿ ಪಡೆಯುತ್ತಾರೆ ಎನ್ನುವುದು ವಾಸ್ತವವಾಗಿಯೂ ಸತ್ಯವೇ? ಭಕ್ತರಲ್ಲೊಬ್ಬರು ಕೇಳಿದರು. ಹೌದು, ಪ್ರಭುಪಾದರು ಹೇಳಿದರು, ಅದು ನಿಜ. ಅವರು ಮುಕ್ತಿ ಪಡೆಯುವುದಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಆದರೆ ನಾವು ಮುಕ್ತಿ ಪಡೆಯಲು ಬಂದಿಲ್ಲ. ನಾವು ಬಂದಿರುವುದು ಉಪದೇಶ ಮಾಡುವುದಕ್ಕೆ. ಕೃಷ್ಣನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವುದರಿಂದ ನಾವು ಆಗಲೇ ಮುಕ್ತಿಯನ್ನು ಪಡೆದಿದ್ದೇವೆ. ನಮಗೆ ಮುಕ್ತಿಯಲ್ಲಿ ಆಸಕ್ತಿ ಇಲ್ಲ. ನಾವು ಬಂದಿರುವುದು ಭಕ್ತಿ ಸೇವೆಯನ್ನು ಉಪದೇಶಿಸುವುದಕ್ಕೆ. ಪ್ರಭುಪಾದರು ಮರುದಿನ ಬೇಗ ಎದ್ದಾಗ ತಾಪಮಾನವು ಸ್ವಲ್ಪ ಹೆಚ್ಚು ಕಡಿಮೆ ನೀರು ಗೆಡ್ಡೆ ಕಟ್ಟುವಂತಿತ್ತು. ಆದರೆ ಡೇರಿಯಲ್ಲಿ ಶಾಖವಿರಲಿಲ್ಲ. ಮಂಗಳಾರತಿ ಹೊತ್ತಿನಲ್ಲಿ ಕೀರ್ತನೆಯ ನಾಯಕತ್ವ ವಹಿಸಲು ಅವರು ಚಪ್ಪರಕ್ಕೆ ನಡೆದರು. ಅವರು ತಮ್ಮ ವ್ಯಾಸಾಸನದಲ್ಲಿ ಕುಳಿತಾಗ ಶಿಷ್ಯನೊಬ್ಬ ತನ್ನ ರಜಾಯಿಯನ್ನು ಕೊಟ್ಟನು. ಅವರು ಅದನ್ನು ಹೊದ್ದುಕೊಂಡರು. ಇಂತಹ ಚಳಿಯಲ್ಲಿ ಎದ್ದು ಸ್ನಾನ ಮಾಡುವುದು ಭಕ್ತರಲ್ಲಿ ಬಹುಮಂದಿಗೆ ಕಷ್ಟವಾಗಿತ್ತು. ಕೆಲವರು ಗಂಗಾ ನದಿಗೆ ಹೋದರು. ಕೆಲವರು ಹತ್ತಿರದಲ್ಲಿದ್ದ ನಲ್ಲಿಯಲ್ಲಿ ಸ್ನಾನ ಮಾಡಿದರು. ಮತ್ತೆ ಕೆಲವರು ಹೇಳುವುದಕ್ಕೂ ಒಪ್ಪಲಿಲ್ಲ. ಸಾಕ ಮಾತಾಜಿ? ನೆಕ್ಸ್ಟ್ ಯಾರ? ಹರೇ ಕೃಷ್ಣ. ಓದ್ಲಾ? ಓದಿ ಮತ್ತೆ. ಗಿರಿರಾಜ. ಗಿರಿರಾಜ. ಗಿರಿರಾಜ, ಚಳಿ ವಿಪರೀತವಾಗಿತ್ತು. ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮಂಗಳಾರತಿಗೆ ಹಾಜರಾಗಬೇಕೆಂದು ಪ್ರಭುಪಾದರು ನಿರೀಕ್ಷಿಸುತ್ತಿದ್ದರು. ಆದುದರಿಂದ ಕಾರ್ಯಕ್ರಮವು ಬಹಳ ಕಠಿಣವಾಗಿತ್ತು. ತಮಾಲ ಕೃಷ್ಣ ಮತ್ತು ಹಂಸದೂತರಂತಹ ಕೆಲವರು ನಿಷ್ಠ ಭಕ್ತರು ಬೇಗನೆ 3:30 ಎದ್ದು ಬೆಳಿಗ್ಗೆ ಬೇಗ ಸ್ನಾನ ಮಾಡುವುದಕ್ಕಾಗಿ ನಮ್ಮ ಶಿಬಿರದಿಂದ ಗಂಗಾ ನದಿಯವರೆಗೂ ನಡೆದುಕೊಂಡು ಹೋಗುತ್ತಿದ್ದರು. ಆದರೆ ಬ್ರಹ್ಮಚಾರಿ ಡೇರೆಯಲ್ಲಿ ವಾಸಿಸುತ್ತಿದ್ದ ನಾವು ಅಷ್ಟು ನಿಷ್ಠರಾಗಿರಲಿಲ್ಲ. ಸಾಮಾನ್ಯವಾಗಿ 4 ಗಂಟೆಗೆ ಏಳಬೇಕಾಗಿ ಬಂದಾಗ ಹೊರಗಡೆ ಎಷ್ಟು ಚಳಿ ಇರುತ್ತಿತ್ತೆಂದರೆ ನಮ್ಮ ಮಲಗುವ ಚೀಲಗಳಲ್ಲಿಯೇ ಇರಲು ಇಷ್ಟಪಡುತ್ತಿದ್ದೆವು. ನಮ್ಮಲ್ಲಿ ಕೆಲವರು ಮಂಗಳಾರತಿಗೆ ತಡವಾಗಿ ಬರುತ್ತಿದ್ದೆವು ಮತ್ತು ಕೆಲವರು ಬರುತ್ತಲೇ ಇರಲಿಲ್ಲ ಎನ್ನುವುದನ್ನು ಪ್ರಭುಪಾದರು ಗಮನಿಸಲು ಪ್ರಾರಂಭಿಸಿದರು. ಇದರಿಂದ ಪ್ರಭುಪಾದರು ತುಂಬ ಅಶಾಂತಿಗೊಳಗಾದರು. ಏಕೆಂದರೆ ನಮಗೆ ಮಂಗಳಾರತಿಯು ಎಷ್ಟು ಮುಖ್ಯ ಎನ್ನುವುದು ಅವರಿಗೆ ತಿಳಿದಿತ್ತು. ಆದುದರಿಂದ ಅವರ ಆರೋಗ್ಯವು ಅಷ್ಟು ಚೆನ್ನಾಗಿಲ್ಲದಿದ್ದರೂ ಒಂದು ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದರು. ತಮ್ಮ ತುಂಡು ಪಂಚೆಯಲ್ಲಿಯೇ ಹೊರಗೆ ಬಂದರು. ನಲ್ಲಿಯ ಕೆಳಗೆ ಕುಳಿತರು ಮತ್ತು ಬೆಳಗ್ಗೆ ಅಷ್ಟು ಬೇಗ ಮಂಜುಗಡ್ಡೆಯಂತೆ ಕೊರೆಯುವ ನೀರಿನಲ್ಲಿ ಸ್ನಾನ ಮಾಡಿದರು. ಇದನ್ನು ಮಾಡಿದ್ದು ನಾವು ಎದ್ದು ಸ್ನಾನ ಮಾಡಿ ಮಂಗಳಾರತಿಗೆ ಬರುವಂತೆ ಪ್ರೋತ್ಸಾಹ ನೀಡುವುದಕ್ಕಾಗಿ. ಇದು ನಮ್ಮೆಲ್ಲರ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಿತು. ನಮಗೆ ಎಷ್ಟೊಂದು ನಾಚಿಕೆಯಾಯಿತೆಂದರೆ ಇದಾದ ನಂತರ ತಡವಾಗಿ ಏಳುವುದು ಸಾಧ್ಯವೇ ಆಗಲಿಲ್ಲ. ಸಾಕ ಮಾತಾಜಿ? ನೆಕ್ಸ್ಟ್ ಯಾರು? ಹರೇ ನಾನು ಕೃಷ್ಣ. ಓದ್ತೀನಿ ಮಾತಾಜಿ. ಓದಿ. ಕೀರ್ತನೆಯ ನಂತರ ಪ್ರಭುಪಾದರು ಅಜಾಮಿಳನ ಕಥೆಯನ್ನು ಮುಂದುವರಿಸಿ ಶ್ರೀಮದ್ ಭಾಗವತದ ಮೇಲೆ ಉಪನ್ಯಾಸ ಮಾಡಿದರು. ಭಗವಂತನ ಪಾವನ ನಾಮದ ಮಹತ್ವವನ್ನು ಹೇಳುವ ಈ ಕಥೆಯು ವಿಶೇಷವಾಗಿ ಪ್ರಸ್ತುತವೆಂದು ಕಾಣುತ್ತಿತ್ತು. ಪಾವನ ನಾಮದ ಶಕ್ತಿ ಎಷ್ಟೆಂದರೆ ಅದನ್ನು ಒಂದು ಸಲ ಮಾತ್ರವೇ ಜಪಿಸಿದ್ದರಿಂದ ಅಜಾಮಿಳನು ಉದ್ಧಾರವಾದ. ಆದುದರಿಂದ ನಕ್ಷತ್ರ ಪುಂಜಗಳಿಂದ ಇಳಿದು ಬರುವ ಪ್ರಾಣಕ್ಕಿಂತ ನಾಮ ಸಂಕೀರ್ತನೆಯು ಹೆಚ್ಚು ಉಪಕಾರ ಮಾಡಬಲ್ಲದು. ಬೆಳಗಾಯಿತು, ಆಕಾಶಕ್ಕೆ ಬೆಳಕು ಬಂದಿತೋ ಇಲ್ಲವೋ ಎನ್ನುವಷ್ಟು ನದಿಯಿಂದ ಬಂದ ತೇವವಾದ ದಟ್ಟ ಮಂಜು ಶಿಬಿರಾಗ್ನಿಗಳಿಂದ ಬಂದ ಹೊಗೆಯೊಡನೆ ಸೇರಿ ಎಲ್ಲ ವಸ್ತುಗಳಿಗೂ ಅಂಟಿಕೊಂಡಿತು. ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಕಾಣುತ್ತೆ ಮಾತಾಜಿ. ಮಂಜು ಬಂದು ಹೊಗೆಯೊಡನೆ ಸೇರಿ ಎಲ್ಲಾ ವಸ್ತುಗಳಿಗೂ ಅಂಟುಕೊಂಡಿತು. ಮಳೆ ಪ್ರಾರಂಭವಾಯಿತು. ಭಕ್ತರು ಈ ಹವೆಗೆ ಸಿದ್ಧರಾಗಿರಲಿಲ್ಲ. ಆಹಾರ ದೊರಕುವುದು ಕಷ್ಟವಾಗಿದ್ದು ಶೌಚಕ್ಕೆ ವ್ಯವಸ್ಥೆ ತೀರಾ ಒಡ್ಡೊಡ್ಡಾಗಿದ್ದು ಭಕ್ತರು ಸಾರೇನ್ ಮಾಡ್ಲಿಕ್ಕೆ ಹೋಗ್ಬೇಡ. ರಿಪೇರಿ ಮಾಡ್ಬಿಡ್ತೀನಿ. 2 ವಾರಗಳ ಕಾಲ ಉಳಿಯುವುದು ಹೇಗೆ ಎಂದು ಯೋಚಿಸುತ್ತಿದ್ದರು. ಹೊರಗಿಟ್ಬಿಡು. ತಮ್ಮ ಶಿಷ್ಯರೊಂದಿಗೆ ಈ ಎಲ್ಲ ಕಷ್ಟಗಳನ್ನು ಹಂಚಿಕೊಂಡ ಪ್ರಭುಪಾದರು ಆಧ್ಯಾತ್ಮಿಕ ಮನಸ್ಸಿನವರಾಗಿ ಅವುಗಳಿಂದ ಸ್ವಲ್ಪವೂ ವಿಚಲಿತರಾಗದೆ ಉಳಿದರು.
ಸೂರ್ಯನು ಮೋಡಗಳ ಹಿಂದಿನಿಂದ ಇಣುಕಿ ನೋಡಿದರೆ ಸಾಕು, ಅವರು ಹೊರಗೆ ಬಂದು ಕುಳಿತು ಅಂಗಮರ್ದನ ಮಾಡಿಸಿಕೊಳ್ಳುವರು. ಅನಂತರ ತಮ್ಮ ತುಂಡು ಎಲ್ಲೋಯ್ತು ಇದೆ ಎಲ್ಲೋಯ್ತು ಮಾತಾಜಿ ತಮ್ಮ ತುಂಡು ಪಂಚೆಯನ್ನುಟ್ಟು ಕುಳಿತುಕೊಂಡು ತಮ್ಮ ಲೋಟವನ್ನು ಕಾಯಿಸಿದ ಗಂಗಾಜಲದಲ್ಲಿ ಅದ್ದಿ ಆ ನೀರನ್ನು ಮೈಮೇಲೆ ಹಾಕಿಕೊಂಡು ಸ್ನಾನ ಮಾಡುತ್ತಿದ್ದರು. ಅವರು ಎಷ್ಟು ತೃಪ್ತಿಯಿಂದ ಇದ್ದರೆಂದರೆ ಅವರ ಶಿಷ್ಯರಿಗೆಲ್ಲ ಧೈರ್ಯ ಬಂದಿತು. ಅವರೇ ಗೊಣಗುತ್ತಿರಲಿಲ್ಲ. ತಾವೇಕೆ ಗೊಣಗಬೇಕು? ಬೆಳಗ್ಗೆ ಬೇಗನೆ ಪ್ರಭುಪಾದರು ಭಕ್ತರನ್ನೂ ನಾಮ ಸಂಕೀರ್ತನೆಗೆ ಕರೆದುಕೊಂಡು ಹೋಗುತ್ತಿದ್ದರು. ತಮ್ಮ ಬೂದು ಬಣ್ಣದ ಉಣ್ಣೆಯ ಚಾದರವನ್ನು ಮತ್ತು ತಮ್ಮ ಗದ್ದದ ಕೆಳಗೆ ಪಟ್ಟಿಯಿಂದ ಕಟ್ಟಿದ ಸ್ವಾಮಿ ಹ್ಯಾಟ್ ಅನ್ನು ಧರಿಸುತ್ತಿದ್ದರು. ಅವರ ಶಿಷ್ಯರು ಸ್ವೆಟರ್ಗಳು, ಹ್ಯಾಟುಗಳು, ಚಾದರಗಳು, ತಮ್ಮಲ್ಲಿದ್ದ ಅತ್ಯಂತ ಬೆಚ್ಚಗಿನ ಉಡುಪನ್ನು ಧರಿಸುತ್ತಿದ್ದರು. ದಟ್ಟ ಜನಸಂದಣಿ ಇದ್ದ ಡೇರೆಗಳ ನಗರದಲ್ಲಿ ಸುತ್ತಿ ಬಳಸಿ ಹೋಗುತ್ತಾ ತಂಡದವರು ಅಲೆದಾಡುವಾಗ ಪ್ರಭುಪಾದರೇ ನಾಯಕರಾಗಿದ್ದರು. ಈ ಸಂಕೀರ್ತನೆಯು ಇತರ ಯಾತ್ರಿಕರಿಗೆ ಒಂದು ಸಂತೋಷವಾಗಿತ್ತು. ವ್ಯಂಗ್ಯವೆಂದರೆ ಯೋಗಿಗಳ, ವಿರಾಗಿಗಳ, ಬತ್ತಲೆ ಸಾಧುಗಳ ಮತ್ತು ಇತರರ ವಿಚಿತ್ರ ಕೂಟದಲ್ಲಿ ಪ್ರಭುಪಾದರು ಮತ್ತು ಅವರ ಶಿಷ್ಯರೇ ಅತ್ಯಂತ ಕೋಲಾಹಲವನ್ನು ಮಾಡಿದರು. ಮೇಲೆ ಮಾಡಿ ಮಾತಾಜಿ. ಜೊತೆಗೆ ಅವರು ಉಪದೇಶ ಮಾಡುತ್ತಿದ್ದರು. ಇತರ ಗುಂಪುಗಳವರು ಮಂತ್ರೋಚ್ಚಾರಣೆ ಮಾಡುವುದು ಅಥವಾ ತಮ್ಮ ಡೇರೆಗಳಲ್ಲಿ ಉಪನ್ಯಾಸ ಮಾಡುವುದು ಇಂತಹವನ್ನು ಮಾಡುತ್ತಿದ್ದರು. ಇದನ್ನು ಹೋಲುವುದು ಬೇರೇನೂ ಇರಲಿಲ್ಲ. ಸಂಕೀರ್ತನವಿದ್ದದ್ದು ಇದೊಂದೇ. ಎಲ್ಲರೂ ಇದನ್ನು ಸ್ವಾಗತಿಸುತ್ತಿದ್ದರು, ಗಂಭೀರರಾಗಿ. ಆದರೆ ಬಹು ಸಂತೋಷದಿಂದ. ಪ್ರಭುಪಾದರು ಮುಂದೆ ನಡೆದಂತೆ ಮೆರವಣಿಗೆಯು ಬೆಳೆಯಿತು ಮತ್ತು ಹರೇ ಕೃಷ್ಣ ಸಂಕೀರ್ತನೆಯಲ್ಲಿ ಭಾರತೀಯರು ಪಾಶ್ಚಾತ್ಯ ಸಾಧುಗಳನ್ನು ಸೇರಿಕೊಂಡರು. ಪ್ರಭುಪಾದರು ಪ್ರತಿದಿನ ಬೆಳಗ್ಗೆ ಭಕ್ತರನ್ನು ಸಂಕೀರ್ತನೆ ಮಾಡಲು ಹೊರಕ್ಕೆ ಕಳುಹಿಸುತ್ತಿದ್ದರು. ಸಂಕೀರ್ತನೆಯ ತಂಡವು ಶಿಬಿರದಿಂದ ಶಿಬಿರಕ್ಕೆ ಸಾಗಿದಂತೆ ಅನೇಕ ಮಂದಿ ಯಾತ್ರಿಕರು ಓಡಿ ಬರುತ್ತಿದ್ದರು. ಸಾಷ್ಟಾಂಗ ನಮಸ್ಕಾರ ಮಾಡಿ ಹಣವನ್ನು, ಗೌರವವನ್ನು ಅರ್ಪಿಸುತ್ತಿದ್ದರು. ಮಧುದ್ವಿಷ, ದೀನನಾಥ ಮತ್ತು ಹಂಸದೂತರಂತಹ ಶಕ್ತರು, ಅನುಭವಿಗಳು ಆದ ಬೀದಿ ಕೀರ್ತನೆಯ ಮೃದಂಗವಾದಕರು ಮತ್ತು ಸಂಕೀರ್ತನಕಾರರ ಸಹವಾಸದಲ್ಲಿ ಭಕ್ತರು ಚಳಿಯನ್ನು, ಎಲ್ಲ ಕಷ್ಟಗಳನ್ನು ಮರೆತು ಬಿಡುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರು ಸಂಕೀರ್ತನೆಯ ಮಹತ್ವವನ್ನು ಒತ್ತಿ ಹೇಳುತ್ತಿದ್ದರು. ಯಾವಾಗಲೂ ಕೀರ್ತನೆಯನ್ನು ನಡೆಸಬೇಕು ಎನ್ನುತ್ತಿದ್ದರು. ತತ್ವಶಾಸ್ತ್ರವಾಗಲಿ ಉಪನ್ಯಾಸಗಳಾಗಲಿ ಇಂತಹ ಮೇಳಗಳಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗುತ್ತಿರಲಿಲ್ಲ. ಏಕೆಂದರೆ ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ಎಂದೂ ಸಾರ್ವಜನಿಕ ಉಪನ್ಯಾಸವನ್ನು ಮಾಡಿರಲಿಲ್ಲ. ಅವರು ಯಾವಾಗಲೂ ಕೀರ್ತನೆಗಳನ್ನು ನಡೆಸುತ್ತಿದ್ದರು. ಭಕ್ತರ ಕೀರ್ತನೆಗಳ ಫಲವಾಗಿ ರಾಧಾಕೃಷ್ಣ ವಿಗ್ರಹಗಳನ್ನು ನೋಡಲು ಮತ್ತು ಪ್ರಸಾದವನ್ನು ತೆಗೆದುಕೊಳ್ಳಲು ಸಾವಿರಾರು ಮಂದಿ ಇಸ್ಕಾನ್ನ ದೊಡ್ಡ ಚಪ್ಪರಕ್ಕೆ ಬರುತ್ತಿದ್ದರು. ಇಡೀ ಮೇಳದಲ್ಲಿ ಇದ್ದದ್ದು ಒಂದೇ ಕೃಷ್ಣ ವಿಗ್ರಹ. ಇಸ್ಕಾನ್ ಚಪ್ಪರದಲ್ಲಿ ಆ ವಿಗ್ರಹವನ್ನು ನೋಡಲು ಸಾವಿರಾರು ಮಂದಿ ಸಾಲುಗಟ್ಟುತ್ತಿದ್ದರು. ಪ್ರಭುಪಾದರು ಬೆಳಿಗ್ಗೆ ಇಂಗ್ಲಿಷ್ನಲ್ಲೂ ರಾತ್ರಿ ಹಿಂದಿಯಲ್ಲೂ ಮಾತನಾಡಿಸುತ್ತಿದ್ದರು. ಚಪ್ಪರದಲ್ಲಿ ಸಂಜೆ ಅವರು ನಡೆಸುತ್ತಿದ್ದ ಕೀರ್ತನೆಗಳು ತುಂಬಾ ಯಶಸ್ವಿಯಾದವು. ಹೆಂಗಸರು ಮತ್ತು ಒಂದು ಪುಟ್ಟ ಮಗುವಿನೊಡನಿದ್ದ ಪಾಶ್ಚಾತ್ಯ ಸಾಧುಗಳು ನೋಡಲು ಒಂದು ಕುತೂಹಲದ ನೋಟವಾಗಿದ್ದರು. ಪ್ರಭುಪಾದರು ಬಂದವರಿಗೆಲ್ಲ ಪ್ರಸಾದ ವಿತರಣೆಗೆ ವ್ಯವಸ್ಥೆ ಮಾಡಿದರು. ಸಣ್ಣ ಅಡಿಗೆ ಮನೆಯಲ್ಲಿ 2 ಸೌದೆಯ ಉರಿಗಳಲ್ಲಿ ನಿಲ್ಲಿಸದೆ ಅಡುಗೆ ಮಾಡಲು ರೇವತಿ ನಂದರನ್ನು 2 ಸಹಾಯಕರನ್ನು ನಿಯೋಜಿಸಿದ್ದರು. ಭಕ್ತರು ಕೆಲವು ರಾತ್ರಿ ತರಕಾರಿ ಮತ್ತು ಹಲ್ವವನ್ನು ಅಥವಾ ತರಕಾರಿ ಮತ್ತು ಪೂರಿಗಳನ್ನು 700 ಜನಕ್ಕೆ ಮಾಡುತ್ತಿದ್ದರು. ಮೇಳದಲ್ಲಿ ಇಸ್ಕಾನ್ ಮಾಡಿದ ಪರಿಣಾಮದಿಂದ ಪ್ರಭುಪಾದರಿಗೆ ಸಂತೋಷವಾಯಿತು. ಈ ಮಧ್ಯೆ ಭಾರತವನ್ನು ಪ್ರವಾಸ ಮಾಡುವ ನಮ್ಮ ಕಾರ್ಯಕ್ರಮವು ನಮ್ಮನ್ನು ಆಹ್ವಾನಿಸಿದ ಎಲ್ಲಾ ಸ್ಥಳಗಳಲ್ಲಿ ಯಶಸ್ವಿಯಾಗಿ ಸಾಗುತ್ತಿದೆ. ಈಗ ನಾವು ಪ್ರಯಾಗ, ಅಲಹಾಬಾದ್ ದಲ್ಲಿ ಅರ್ಧ ಕುಂಭಮೇಳಕ್ಕೆ ಬಂದಿದ್ದೇವೆ. ಈ ಅಗಾಧ ಜನಸಂದಣಿಯಲ್ಲಿ ಎಲ್ಲಾ ಗುಂಪುಗಳ ನಡುವೆ ನಮಗೆ ಪ್ರಶ್ನಾತೀತ ಪ್ರಾಧಾನ್ಯ ದೊರೆತಿದೆ. ಚಳಿಯಲ್ಲಿ ನಡುಗುತ್ತಿದ್ದ ಮತ್ತು ಒಮ್ಮೊಮ್ಮೆ ಅಸ್ವಸ್ಥರಾಗುತ್ತಿದ್ದ ಭಕ್ತರಿಗೆ ಅಜಾಮಿಳನನ್ನು ಕುರಿತು ಪ್ರಭುಪಾದರು ನೀಡಿದ ಉಪನ್ಯಾಸಗಳು ಜೀವ ತಂದುಕೊಟ್ಟವು. ಪ್ರಭುಪಾದರ ಮಾತುಗಳನ್ನು ಕೇಳುವ ಈ ಅವಕಾಶವು ಅವರ ಎಲ್ಲಾ ಕಷ್ಟಗಳಿಗೂ ಪ್ರತಿಫಲವಾಗುತ್ತಿತ್ತು. ಪ್ರತಿ ಬೆಳಗಿನ ತರಗತಿಯಲ್ಲೂ ಪ್ರಭುಪಾದರು ಪಾವನ ನಾಮಗಳನ್ನು
ಶುದ್ಧ ಮನಸ್ಸಿನಿಂದ ಜಪ ಮಾಡುವುದರ ಮಹತ್ವವನ್ನು ಒತ್ತಿ ಹೇಳುತ್ತಿದ್ದರು. ಹರಿನಾಮ ಸಂಕೀರ್ತನೆಯಿಂದ ಆಗುವ ಪರಿಶುದ್ಧತೆ ಎಂದರೆ ನೀವು ಕೃಷ್ಣನ ಪಾವನ ನಾಮವನ್ನು ಸಂಕೀರ್ತನೆ ಮಾಡುತ್ತಲೇ ಕೃಷ್ಣನ ರೂಪವನ್ನು ನೋಡುವಿರಿ, ಕೃಷ್ಣನ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವಿರಿ, ಕೃಷ್ಣನ ಲೀಲೆಗಳನ್ನು ಸ್ಮರಿಸಿಕೊಳ್ಳುವಿರಿ. ಹರೇ ಕೃಷ್ಣ ಮಂತ್ರದ ಪರಿಶುದ್ಧ ಸಂಕೀರ್ತನೆ ಎಂದರೆ ಇದೆ. ಶ್ರೀಲ ಜೀವ ಗೋಸ್ವಾಮಿಯವರ ಭಾಷ್ಯದಲ್ಲಿ ಇದನ್ನು ಹೇಳಿದೆ. ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆ ಮಾಡುವವನಿಗೆ ಹೆಸರುಗಳ ಸಂಕೀರ್ತನೆಯಿಂದಲೇ ನಾಮ, ರೂಪ, ಗುಣ ಮತ್ತು ಲೀಲೆಗಳ ಸಾಕ್ಷಾತ್ಕಾರವಾಗುತ್ತದೆ. ಕೃಷ್ಣನ ರೂಪವನ್ನು ನೀವು ಅನುಭವಿಸುತ್ತೀರಿ, ನೀವು ಅವನ ಎಲ್ಲಾ ಗುಣಗಳನ್ನು ಸ್ಮರಿಸಿಕೊಳ್ಳುತ್ತೀರಿ. ಓ ಕೃಷ್ಣನಿಗೆ ಅಷ್ಟೊಂದು ಗುಣಗಳುಂಟು, ಅವನು ಇಷ್ಟೊಂದು ಉದಾರಿ. ಅನಂತರ ನೀವು ಅವನ ಲೀಲೆಗಳನ್ನು ಸ್ಮರಿಸಿಕೊಳ್ಳುತ್ತೀರಿ. ಓ ಕೃಷ್ಣ, ಅರ್ಜುನನಿಗೆ ಉಪದೇಶ ಮಾಡಿದ ಕೃಷ್ಣ ಗೋಪಾಲ ಬಾಲಕರೊಡನೆ ಆಟವಾಡಿದ, ಕೃಷ್ಣ ಗೋಪಿಯರೊಡನೆ ತನ್ನ ತಾಯಿ ಯಶೋದೆಯರೊಡನೆ ಸೊಗಸಾಗಿ ಮಾತನಾಡಿದ. ಈ ಸಂಗತಿಗಳನ್ನು ನೀವು ಸ್ಮರಿಸಿಕೊಳ್ಳುತ್ತೀರಿ. ವಾಸ್ತವವಾಗಿ ಸಂಕೀರ್ತನೆಯ ಪರಿಪೂರ್ಣತೆ ಎಂದರೆ ಇದೆ. ಧನ್ಯವಾದ ಪ್ರಭುಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹಾ, ಓದಿ. ತಮ್ಮ ಶಿಷ್ಯರೊಂದಿಗೆ ನಾವು ಮೇಳಕ್ಕೆ ಬಂದದ್ದಕ್ಕೆ ಒಂದೇ ಕಾರಣ, ಕೃಷ್ಣನ ಮಹಿಮೆಯನ್ನು ಸಾರಿ ಇತರರು ಕೃಷ್ಣ ಪ್ರಜ್ಞೆಯ ಚಳುವಳಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದು ಎಂದು ಮತ್ತೆ ಹೇಳಿದರು. ಆದರೆ ಶಿಷ್ಯರು ಇತರರಿಗೆ ಯಶಸ್ವಿಯಾಗಿ ಕೃಷ್ಣ ಪ್ರಜ್ಞೆಯನ್ನು ನೀಡಬೇಕಾದರೆ ಮೊದಲು ಅವರ ಕೃಷ್ಣನ ಸಾಕ್ಷಾತ್ಕಾರವನ್ನು ಪಡೆಯಬೇಕು. ಯಾವಾಗಲೂ ಕೃಷ್ಣನನ್ನೇ ಕುರಿತು ಚಿಂತನೆ ಮಾಡುತ್ತಿರುವುದು ಸಾಧ್ಯ ಎಂದು ಅವರು ಹೇಳಿದರು. ತಮ್ಮ ತಲೆಯ ಮೇಲೆ ನೀರಿನ ಬಿಂದಿಗೆಗಳನ್ನು ಹೊತ್ತು ಒಯ್ಯುವ ಭಾರತೀಯ ಮಹಿಳೆಯರು ಉದಾಹರಣೆಯನ್ನು ಅವರು ಕೊಟ್ಟರು. ಬೇರೇನು ಚಲನೆಗಳಿದ್ದರೂ ತಮ್ಮ ಸಮತೋಲನವನ್ನು ಕಾಪಾಡಿಕೊಳ್ಳಲು ಆ ಮಹಿಳೆಯರು ಕಲಿತಿದ್ದಾರೆ. ಹಾಗೆಯೇ ಭಕ್ತನು ಏನೇ ಚಳವಳಿ ಇರಲಿ, ಎಷ್ಟೇ ಮನಸ್ಸಿಗೆ ತಳಮಳವಿರಲಿ, ಸದಾ ಕೃಷ್ಣನ ಸ್ಮರಿಸಬೇಕು. ಕೃಷ್ಣನ ಸ್ಮರಿಸಲು ಅತ್ಯುತ್ತಮ ಮಾರ್ಗವೆಂದರೆ ಸದಾ ಅವನು ಪಾವನ ನಾಮವನ್ನು ಸಂಕೀರ್ತನೆ ಮಾಡುವುದನ್ನು ಅಭ್ಯಾಸ ಮಾಡುವುದು. ಶಾಲೆಯಲ್ಲಿ ನಮ್ಮ ಉಪಾಧ್ಯಾಯರೊಬ್ಬರು ಹೇಳುತ್ತಿದ್ದ ಮಾತು ನೆನಪಿಗೆ ಬರುತ್ತದೆ. ಅವರು ಹೇಳುತ್ತಿದ್ದರು, ನೀವು ಸದಾ ನಾನು ಪರೀಕ್ಷೆಯಲ್ಲಿ ವಿಶೇಷ ಗೌರವ ಪಡೆದು ಉತ್ತೀರ್ಣನಾಗುತ್ತೇನೆ ಎಂದು ಯೋಚಿಸುತ್ತಿದ್ದರೆ ನೀವು ಮೊದಲು ತರಗತಿಯಲ್ಲಿ ಉತ್ತೀರ್ಣರಾಗುತ್ತೀರಿ. ನಾನು ಪರೀಕ್ಷೆಯಲ್ಲಿ ಮೊದಲನೆಯ ತರಗತಿಯಲ್ಲಿ ಉತ್ತೀರ್ಣನಾಗುತ್ತೇನೆ ಎಂದು ಯೋಚಿಸಿದರೆ ಪ್ರಾಯ 3ನೇ ತರಗತಿಯಲ್ಲಿ ಉತ್ತೀರ್ಣರಾಗುತ್ತೀರಿ. ನಾನು ಹೇಗೆ 3ನೇ ತರಗತಿಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತೇನೆ ಎಂದುಕೊಂಡರೆ ಫೇಲ್ ಆಗುತ್ತೀರಿ. ಇದು ಅರ್ಥವೇನೆಂದರೆ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಂಡರೆ ಆಗ ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಸಾಧ್ಯತೆ ಇರುತ್ತದೆ. ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನೆ ಮಾಡುವಾಗ ನೀವು 1 ಗಂಟೆ ಕಾಲ ಮಾತ್ರ ಮಾಡಬಾರದು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಹಾಗೆ ಮಾಡಲೇಬಾರದು, ಅಭ್ಯಾಸ ಮಾಡಬೇಕು. ಆ ಅಭ್ಯಾಸ ರೀತಿಯಲ್ಲಿ ದಿನಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ 24 ಗಂಟೆಯು ಸಂಕೀರ್ತನೆ ಮಾಡುತ್ತಿದ್ದ ಹರಿದಾಸ ಠಾಕೂರರು ತೋರಿಸಿಕೊಟ್ಟಿದ್ದಾರೆ. ಆದರೆ ನಮಗೆ ಅದು ಸಾಧ್ಯವಿಲ್ಲ. ಆದುದರಿಂದ ನಾವು ಸದಾ ಕೃಷ್ಣನ ಸೇವೆಯಲ್ಲಿ ತೊಡಗಿರಬೇಕು. ಅದು ನೀವು ಕೃಷ್ಣನನ್ನು ಸ್ಮರಿಸುವಂತೆ ಮಾಡುತ್ತದೆ. ಹರೇ ಕೃಷ್ಣ ಸಂಕೀರ್ತನೆಯ ಸಿಂಹದ ಗರ್ಜನೆಯಂತಿದೆ ಎಂದು ಪ್ರಭುಪಾದರು ಹೇಳಿದರು. ಸಿಂಹ ಗರ್ಜನೆಯ ಎಲ್ಲ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಎದುರಿಸುವಂತೆ ಹರೇ ಕೃಷ್ಣ ಸಂಕೀರ್ತನೆಯು ಎಲ್ಲಾ ಪಾಪಕರ್ಮಗಳನ್ನು ಕೊನೆಗಾಣಿಸುತ್ತದೆ. ಆದರೆ ಪಾವನ ನಾಮದ ಬಲದ ಆಧಾರದ ಮೇಲೆ ಪಾಪ ಕರ್ಮಗಳನ್ನು ಕೊನೆಗೊಳಿಸುತ್ತದೆ. ಆದರೆ ನಾಮದ ಬಲದ ಆಧಾರದ ಪಾಪ ಕೆಲಸಗಳನ್ನು ಮಾಡುವುದು ಅತ್ಯಂತ ಅಪಾಯಕಾರಿಯಾದ ಅಪರಾಧ. ಅದನ್ನು ನಿವಾರಿಸಿಕೊಳ್ಳಬೇಕು ಎಂದು ಅವರು ಮತ್ತೆ ಮತ್ತೆ ಎಚ್ಚರಿಕೆ ಹೇಳುತ್ತಿದ್ದರು. ಆಯ್ತು ಮಾತಾಡಿ. ಆದರೆ ನೀವು ಪತನ ಹೊಂದಿದರೂ ನಷ್ಟವಿಲ್ಲ, ಹೀಗೆಂದು ನಾರದರು ಹೇಳಿದ್ದಾರೆ. ಕೃಷ್ಣನನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸಿ ಭಕ್ತಿ ಸೇವೆಯನ್ನು ನಡೆಸಿದ ಮನುಷ್ಯನು ಮತ್ತೆ ಪತನ ಹೊಂದಿದರೂ ಅವನು ಹಿಂದಕ್ಕೆ ಬರುತ್ತಾನೆ. ನಮ್ಮ ವಾಸ್ತವ ಅನುಭವವೂ ಇದೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಕೆಲವರು ಪತನ ಹೊಂದಿದ್ದಾರೆ. ಆದರೆ ಆತನು ಮಾಡಿದ ಪ್ರಾಮಾಣಿಕ ಸೇವೆಯ ಪುಣ್ಯ ಸದಾ ಅವನ ಲೆಕ್ಕದಲ್ಲಿ ಇರುತ್ತದೆ. ಒಂದು ದಿನ ಅವನು ಅಜಾಮಿಳನಂತೆ ಉದ್ಧಾರನಾಗುತ್ತಾನೆ.
ಅಲಹಾಬಾದಿನಲ್ಲಿ ಪ್ರಭುಪಾದರು ಕಳೆದ ಕೊನೆಯ ದಿನ ಗೌರ್ ಕಿಶೋರ್ ಎನ್ನುವವರು, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬಂತು ಓದ್ತೀನಿ, ಅವರ ಶಿಬಿರಕ್ಕೆ ಬಂದು ಅವರನ್ನು ಕಾಶಿಗೆ ಆಹ್ವಾನಿಸಿದರು. ಕಾಶಿಗೆ ಚೈತನ್ಯ ಮಹಾಪ್ರಭುಗಳು ಭೇಟಿಯ ಸ್ಮರಣೆಯ 456ನೆಯ ವಾರ್ಷಿಕ ಉತ್ಸವದ ಅಧ್ಯಕ್ಷರಾಗಿದ್ದ ಶ್ರೀ ಗೌರಕಿಶೋರ್ ಅವರು ಪ್ರಭುಪಾದರು ಗೌರವಾನ್ವಿತ ಅತಿಥಿಗಳಾಗಿ ಉತ್ಸವದಲ್ಲಿ ಭಾಗವಹಿಸಬೇಕೆಂದು ಅಪೇಕ್ಷಿಸಿದರು. ತಮಗೆ ಆರೋಗ್ಯವಿಲ್ಲ, ತಮ್ಮ ಬದಲಿಗೆ ಪ್ರಾಯಶಃ ಕೆಲವು ಶಿಷ್ಯರು ಹೋಗಬಹುದು ಎಂದು ಪ್ರಭುಪಾದರು ಹೇಳಿದಾಗ ಶ್ರೀ ಗೌರಕಿಶೋರ್ ಅವರು ಹಠ ಹಿಡಿದರು. ಕಡೆಗೆ ಪ್ರಭುಪಾದರು ಒಪ್ಪಿದರು. ಆದರೆ ಮೊದಲು ಪ್ರಭುಪಾದರು ಗೋರಖ್ಪುರಕ್ಕೆ ಹೋಗಲು ಬಯಸಿದರು. ಮೇಲೆ ಮಾಡ್ತೀರಿ ಮತ್ತೆ. ಗೋರಖ್ಪುರ ಫೆಬ್ರವರಿ 3, 1971. ಅರ್ಧ ಕುಂಭಮೇಳವು ಮುಕ್ತಾಯವಾದ ನಂತರ ಕೆಲವು ಭಕ್ತರು ದೆಹಲಿಗೆ, ಕೆಲವರು ಮುಂಬಯಿಗೆ, ಇತರರು ಕಲ್ಕತ್ತೆಗೆ ಹೋದರು. ಪ್ರಭುಪಾದರು ಉಳಿದ ಭಕ್ತರು ಗೋರಖ್ಪುರಕ್ಕೆ ಹೋದರು. ತೀರ ಹಳೆಯದಾದ ಮೀಟರ್ ಗೇಜ್ ರೈಲ್ವೆ ಮಾರ್ಗದಲ್ಲಿ 10 ಗಂಟೆಗಳ ಪ್ರಯಾಣ ಅದು. ಗೋರಖ್ಪುರದಲ್ಲಿ ಪ್ರಭುಪಾದರ ಏಕಮಾತ್ರ ಶಿಷ್ಯ ಡಾಕ್ಟರ್ R.P. ರಾವ್, ಈಗ ರಮಾನಂದ ಅವರು ಪ್ರಭುಪಾದರನ್ನು ಆಹ್ವಾನಿಸಿದ್ದರು. ರಾವ್ ಒಬ್ಬ ಸಂಶೋಧಕ, ರಸಾಯನ ವಿಜ್ಞಾನಿ. ಪ್ರಭುಪಾದರನ್ನು ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭೇಟಿಯಾಗಿದ್ದರು. 1967ರಲ್ಲಿ ದೀಕ್ಷೆ ತೆಗೆದುಕೊಂಡಿದ್ದರು. ಅನಂತರ ಹಿಂತಿರುಗಿ ತಮ್ಮ ಸಂಸಾರ ಮತ್ತು 4 ಮಂದಿ ಮಕ್ಕಳೊಂದಿಗೆ ಕೂಡಿಕೊಂಡು ಗೋರಖ್ಪುರ ವಿಶ್ವವಿದ್ಯಾನಿಲಯದಲ್ಲಿ ರಾಸಾಯನಿಕ ವಿಜ್ಞಾನವನ್ನು ಬೋಧಿಸುತ್ತಿದ್ದರು. ಪ್ರಭುಪಾದರು ಅವರ ಶಿಷ್ಯರು ರಮಾನಂದರು ಅಷ್ಟೇನು ದೊಡ್ಡದಲ್ಲದ ಆದರೆ ಜನರು ತುಂಬಿದ್ದ ಮನೆಗೆ ಹೋದರು. ಆ ಸಂಜೆ ಸುಮಾರು 100 ಮಂದಿ ಪ್ರಭುಪಾದರ ಉಪನ್ಯಾಸಕ್ಕೆ ಬಂದಿದ್ದರು. ಪ್ರಭುಪಾದರು ಆಗಲೇ ಗೋರಖ್ಪುರ್ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಒಂದು ರಾಧಾಕೃಷ್ಣ ದೇವಾಲಯದ ನಿರ್ಮಾಣಕ್ಕೂ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ BA, MA ಮತ್ತು PhD ಪದವಿಗಳಿಗೆ ಅಧಿಕೃತವಾದ ಪಠ್ಯಕ್ರಮಗಳನ್ನು ಗೊತ್ತು ಮಾಡಿ ಪದವಿಗಳನ್ನು ಕೊಡುವುದಕ್ಕೂ ಯೋಜನೆಗಳನ್ನು ಮಾಡಿಕೊಂಡಿದ್ದರು. ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಲು ಪ್ರಪಂಚದ ಎಲ್ಲ ಭಾಗಗಳ ಶಾಲೆಗಳು, ಕಾಲೇಜುಗಳು ಮತ್ತು ದೇವಾಲಯಗಳಿಗೆ ಪದವೀಧರರು ಹೋಗುವುದನ್ನು ಕಲ್ಪಿಸಿಕೊಂಡಿದ್ದರು. ವಿಶ್ವವಿದ್ಯಾನಿಲಯದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪ್ರವೇಶಗೊಳಿಸಲು ಒಂದು ಸಮಿತಿಯನ್ನು ರಚಿಸಲು ರಮಾನಂದ ಮತ್ತು ಅವರ ಸ್ನೇಹಿತರ ಗುಂಪಿಗೆ ಸ್ಫೂರ್ತಿ ನೀಡಿದರು. ಸುಮಾರು 12 ಮಂದಿ ಶಿಷ್ಯರಿಗೆ ದೀಕ್ಷೆ ನೀಡಿದರು. ಅವರೆಲ್ಲರೂ ಅನೈತಿಕ ಕಾಮ, ಮದ್ಯಪಾನ ಮತ್ತು ಜೂಜಾಟಗಳ ವಿರುದ್ಧದ ನಿಯಮಗಳನ್ನು ಆಗಲೇ ಪಾಲಿಸುತ್ತಿರುವುದಾಗಿ ಹೇಳಿದುದರಿಂದ ಮತ್ತು ಜೀವಮಾನ ಪರ್ಯಂತ ಸಸ್ಯಾಹಾರಿಗಳಾಗಿದ್ದುದರಿಂದ ಸಾಮಾನ್ಯವಾಗಿ ಅನುಸರಿಸುತ್ತಿದ್ದ 6 ತಿಂಗಳ ಪರೀಕ್ಷೆಯ ಅವಧಿಯ ವಿಧಿಯನ್ನು ಬದಿಗೊತ್ತಿದರು. ಪ್ರತಿನಿತ್ಯ 16 ಮಾಲೆ ನಾಮ ಸಂಕೀರ್ತನೆ ಮಾಡಬೇಕೆಂದು, ತಮ್ಮ ನಗರವನ್ನು ಕೃಷ್ಣ ಪ್ರಜ್ಞೆಯ ನಗರವನ್ನಾಗಿ ಮಾಡಬೇಕೆಂದು ಅವರಿಗೆ ಹೇಳಿದರು. ತಮ್ಮ ಗೈರು ಹಾಜರಿಯಲ್ಲಿ ಅವರು ರಮಾನಂದರ ಮನೆಯನ್ನು ಕ್ರಿಯಾಶೀಲ ಇಸ್ಕಾನ್ ಕೇಂದ್ರವನ್ನಾಗಿ ನಡೆಸಬೇಕು ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಕೃಷ್ಣ ಪ್ರಜ್ಞೆಯ ಪಠ್ಯಕ್ರಮಗಳನ್ನು ಸ್ಥಾಪಿಸಲು ಪ್ರಯತ್ನಿಸಬೇಕೆಂದು ಅವರಿಗೆ ಹೇಳಿದರು. ಮಾತಾಡಿ. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು, ಎಲ್ರಿಗೂ ಧನ್ಯವಾದ. ಉಳಿದವ್ರು ನಾಳೆ ಓದ್ತೀನಿ. ಹರೇ ಕೃಷ್ಣ. ಓದಿದ್ದೀನಿ, ಒಮ್ಮೆ ಮೇಲೆ ನೋಡ್ಕೊಂಡು ಹೋಗುವ ಏನಾಗಿದೆ ಅಂತ. ಇಲ್ಲಿ ಏನಾಗ್ತದೆ, ಅದು ಅಲ್ಲಿ ಕುಂಭಮೇಳದಲ್ಲಿ ಅಲ್ಲೇನಾಗ್ತದೆ, ವಿಚಿತ್ರವಾದ ನೋಟಗಳು ಮತ್ತು ಶಬ್ದಗಳಿಂದ ಅಲ್ಲಿ ಅವರಿಗೆ ಭ್ರಮೆ ಆಗಿತ್ತು. ಅಲ್ಲೆಲ್ಲ ನೋಟಗಳನ್ನು ನೋಡಿ ಅವರಿಗೆ ಭ್ರಮೆ ಆಗ್ತದೆ. ಆಮೇಲೆ ಗುಂಪುಗಳು ವೀಕ್ಷಿಸುತ್ತಾ ನಿಂತಿರಲು ಯೋಗಿಗಳು ಇಡೀ ದಿನ ಒಂದೇ ಭಂಗಿಯಲ್ಲಿ ನಿಂತಿರುತ್ತಿದ್ದರು. ಅಲ್ಲಿ ಯೋಗಿಗಳೆಲ್ಲ ತುಂಬಾ ಜನ ಬರ್ತಾ ಇದ್ರು. ಒಂದೇ ಭಂಗಿಯಲ್ಲಿ ಕುಳಿತಿದ್ದಂತೆ. ಸರಳವಾದ ಕೆಂಪು ಬಟ್ಟೆ ಇಟ್ಟು ರುದ್ರಾಕ್ಷಿ ಮಣಿಗಳನ್ನು ಜಡ್ಡೆಯನ್ನು ಬಿಟ್ಟು ಶೂಲಧಾರಿಗಳಾದ ಶೈವರು, ಕೆಲವರು ಗಾಂಜಾ ಸೇರ್ತಾ ಇರ್ತಾರೆ. ಮತ್ತೆ ಕೆಲವರು ಏನ್ ಮಾಡ್ತಿದ್ರೆ, ಮೆರವಣಿಗೆಯಲ್ಲಿ ಸಾಗಿ ಹೋಗ್ತಾ ಇರುವಾಗ ಹಿಂದೆ 2 ದೀರ್ಘವಾದ ಸಾಲುಗಳಲ್ಲಿ ಬೆತ್ತಲೆ ಸಾಲುಗಳು ಕಾಣ್ತಾರೆ ಅವರಿಗೆ. ಅವ್ರೇನ್ ಮಾಡ್ತಾರೆ, ಈ ಕಬ್ಬಿಣದ ಮೊಳೆಗಳ ಮೇಲೆ ಹಾಸಿಗೆ ಮಾಡ್ಕೊಂಡು ಮಲ್ಕೊಂಡಿರ್ತಾರೆ.
ಇನ್ನು ಇತರರು ಇದ್ದರು. ಇವರು ನಾಗರಿಕತೆಯ ಇತರ ಭಾಗಗಳಲ್ಲಿ ಕಾಣುವುದೇ ವಿರಳವಾಗಿದ್ದ ಈ ಕಠೋರ ನಿಯಮದ ವಿರಕ್ತರು ಕೂಡ ಅಲ್ಲಿ ಕಾಣ್ತಾ ಇದ್ರಂತೆ. ವಿವಿಧ ಹಿಂದೂ ಪಂಥಗಳ ಜನರು ಅಧಿಕ ಸಂಖ್ಯೆಯಲ್ಲಿ ಇದ್ದರು. ಅವರ ನಾಮ ಸಂಕೀರ್ತನೆಗಳು, ಪ್ರಾರ್ಥನೆಗಳು ಮೇಲೇರಿ ಬೆಳಗಿನ ಮಂಜಿನೊಂದಿಗೆ ಮತ್ತು ಶಿಬಿರಗಳ ನಗರಗಳ ಮೇಲಿನ ಆಕಾಶವನ್ನು ಮುಸುಕಿದ 10,000 ಶಿಬಿರಾಗ್ನಿಗಳ ಹೊಗೆಯೊಡನೆ ಸೇರುತ್ತಿದ್ದರು. ಅಂದ್ರೆ 10,000 ಜನ ಇದ್ರು. ಇವರ ಸಂಕೀರ್ತನೆ ಏನಾಗ್ತಿತ್ತು, ಅಷ್ಟು ಮಂಜಿನ ಅಲ್ಲಿ ತುಂಬಾ ಮಂಜು, ಚಳಿ ಇತ್ತು ಆಗ. ಆ ಎಲ್ಲ ಇವರ ಸಂಕೀರ್ತನೆ ಅಲ್ಲಿ ಹೆಚ್ಚಾಗಿ ಪ್ರಾರ್ಥನೆಗಳು ಮೇಲೇರಿ ಕೇಳ್ತಾ ಇತ್ತು ಅಂತ ಹೊಗೆಯೊಡನೆ ಸೇರಿಕೊಂಡಿತ್ತು. ಮತ್ತೆ ಮರುದಿನ ಪ್ರಭುಪಾದರು ಇಸ್ಕಾನ್ನ ಶಿಬಿರಕ್ಕೆ ಬಂದಾಗ ಭಕ್ತರು ಸಂತೋಷದಿಂದ ಸಂತೋಷ ಸಾಗರದಲ್ಲಿ ಸಂತೋಷ ಪಡ್ತಾ ಇದ್ರು. ಅವರ ಭಕ್ತರೆಲ್ಲ ಚಿತ್ರ ದೃಶ್ಯಗಳನ್ನು ಕುರಿತು ಉತ್ಸುಕತೆಯಿಂದ ಅವರಿಗೆ ಹೇಳಲು ಪ್ರಾರಂಭಿಸಿದರು. ಅವರಲ್ಲಿ ಒಬ್ಬರು ಆನೆಯ ಮೇಲೆ ಹೊರಟಿದ್ದ ಒಬ್ಬ ಗುರುವಿನ ವಿಷಯ ಕೇಳಿ, ವಾಸ್ತವವಾಗಿ ನೀವು ಆನೆಯ ಮೇಲೆ ಹೋಗಬೇಕಾಗಿತ್ತು ಎಂದರು. ಅಲ್ಲ, ಪ್ರಭುಪಾದರು ಉತ್ತರಿಸಿದರು, ಅಲ್ಲಿ ನಾನು ರಾಧೆಯನ್ನು ಕೃಷ್ಣನನ್ನು ಇಡುತ್ತಿದ್ದೆ, ಅಲ್ಲಿ ನಾನು ರಾಧೆ ಕೃಷ್ಣ ಇಡುತ್ತಿದ್ದೆ, ಅಲ್ಲಿ ನಾನು ಹೋಗುದಿಲ್ಲ ಅಂತ ಅವರು ಹೇಳ್ತಾರೆ. ಪ್ರಭುಪಾದರು ತಮ್ಮೊಡನೆ ಇದ್ದದ್ದು ಭಕ್ತರಿಗೆ ಧೈರ್ಯವನ್ನು ತಂದುಕೊಟ್ಟಿತ್ತು. ಆಧ್ಯಾತ್ಮಿಕ ಬದುಕು ವಿಚಿತ್ರವೂ ಅಲ್ಲ, ದಿಗ್ಭ್ರಮೆಗೊಳಿಸುವುದು ಅಲ್ಲ, ಸರಳ ಮತ್ತು ಕಾರ್ಯಸಾಧ್ಯ ಎನ್ನುವುದನ್ನು ಅವರ ನೆನಪಿಗೆ ತಂದುಕೊಟ್ಟಿತ್ತು. ಪ್ರಭುಪಾದರು ಅವರ ಜೊತೆ ಇರ್ತಾರೆ, ಅವರಿಗೆ ಒಂದು ಧೈರ್ಯ ಬರ್ತದೆ ಭಕ್ತರಿಗೆಲ್ಲ. ಈ ಆಧ್ಯಾತ್ಮಿಕ ಜೀವನ ಅನ್ನುವಂತಹದ್ದು ಒಂದು ವಿಚಿತ್ರವೂ ಅಲ್ಲ, ದಿಗ್ಭ್ರಮೆಗೊಳಿಸುವುದು ಅಲ್ಲ, ಇದು ಸುಲಭವಾದದ್ದು ಅವರು ಅಲ್ಲಿ ನೆನಪಿಸಿಕೊಳ್ತಾರೆ. ಪ್ರಭುಪಾದರ ಸನ್ನಿಧಿಯಲ್ಲಿ ಭಕ್ತರಿಗೆ ಯೋಗ ರಹಸ್ಯ, ವೈದಿಕ ವಿಧಿಗಳು ಮತ್ತು ಐಹಿಕ ವರಗಳು ಇವುಗಳ ಆಕರ್ಷಣೆ ಮಾಯವಾಯಿತು ಅಂತ ಹೇಳ್ತಾರೆ. ಅವರಿಗೆ ಯೋಗ, ಅದರ ರಹಸ್ಯ, ವೈದಿಕ ವಿಧಿಗಳು ಮತ್ತು ಐಹಿಕ ವರಗಳು ಇವುಗಳ ಆಕರ್ಷಣೆ, ಅಂದ್ರೆ ಅದೆಲ್ಲ ಅವರಿಗೆ ಆಕರ್ಷಣೆ ಇರ್ತದೆ ಭಕ್ತರಿಗೆ, ಅದೆಲ್ಲ ಅಲ್ಲಿ ಮಾಯವಾಗ್ತದೆ. ಯಾಕೆ ಅಂದ್ರೆ ಅವ್ರ ಜೊತೆ ಪ್ರಭುಪಾದರು ಇರ್ತಾರೆ, ಅವರ ಜೊತೆಯಲ್ಲಿ. ಮೇಳದಲ್ಲಿ ಯಾತ್ರಿಕರಿಗೆ ಮಹತ್ತರವಾದ ಆಧ್ಯಾತ್ಮಿಕ ಪ್ರಯೋಜನ ಉಂಟು ಮಾಡುವುದನ್ನು ಅವರು ಒಪ್ಪಿಕೊಂಡರು. ಅಂದ್ರೆ ಯಾತ್ರಿಕರಿಗೆ ಇವ್ರು ಹೇಗೆ ಪ್ರಯೋಜನ ಉಂಟು ಮಾಡುವುದು, ಇವರ ಆ ಒಂದು ಪ್ರವಚನ ಅಥವಾ ಸಂಕೀರ್ತನೆಯಿಂದ ಅವ್ರೇನ್ ಮಾಡ್ಬೇಕು, ಅವರಿಗೆ ಮಹತ್ತರವಾದ ಪ್ರಯೋಜನವನ್ನು ಉಂಟು ಮಾಡುವ ಹಾಗೆ ಮಾಡಿಕೊಳ್ಳಿಕ್ಕೆ ಇವ್ರು ಒಪ್ಪುತ್ತಾರೆ. ಪ್ರಭುಪಾದರ ಮಾತಿಗೆ ಇವರು ಒಪ್ಪಿಕೊಳ್ತಾರೆ ಶಿಷ್ಯರು. ಪ್ರಭುಪಾದರು ಹೇಳಿದಂತೆ ಒಂದು ಪವಿತ್ರ ಸ್ಥಳಕ್ಕೆ ಹೋಗುವುದೆಂದರೆ ಒಬ್ಬ ಪವಿತ್ರ ಮನುಷ್ಯನನ್ನು ಕಂಡು ಅವನ ಮಾತುಗಳನ್ನು ಕೇಳುವುದು ಎಂದರ್ಥ. ನಾವು ಯಾತ್ರೆಗೆಲ್ಲ ಹೋದ್ರೆ ಏನ್ ಮಾಡ್ಬೇಕು, ಸುಮ್ಮನೆ ನೋಡುದು, ಅಲ್ಲಿ ಸ್ನಾನ ಮಾಡೋದು, ನದಿಯಲ್ಲಿ ಬರುವುದಲ್ಲ. ಅಲ್ಲಿ ಯಾರಾದ್ರೂ ಒಬ್ರು ಭಕ್ತರು, ಅವರನ್ನು ನಾವು ಕಾಣ್ಬೇಕು, ಕಂಡು ಅವರಲ್ಲಿ ಅಲ್ಲಿಯ ವಿಷಯಗಳನ್ನು, ಆ ಯಾತ್ರದ ಮಹಿಮೆಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಪ್ರಭುಪಾದರು. ಅಂದ್ರೆ ಅವರ ಮಾತುಗಳು ಕೇಳುದಂದ್ರೆ ಅಲ್ಲಿಯ ಯಾತ್ರೆಯ ಆ ಒಂದು ಪ್ಲೇಸಿನ ಮಹಿಮೆಗಳನ್ನು ನಾವು ತಿಳ್ಕೊಳ್ಬೇಕು. ಏನ್ ಮಾಡ್ತಾರೆ, ಆ ಯಾತ್ರಾ ಸ್ಥಳವನ್ನು ಪವಿತ್ರ ಮಾಡ್ತಾರೆ. ಅಲ್ಲಿಯ ಸಾಧುಗಳು ಅಂದ್ರೆ ಶುದ್ಧ ಭಕ್ತರು, ಸಂತ ಸದೃಶ ವ್ಯಕ್ತಿಗಳು ಅಲ್ಲಿ ಇದ್ದಾರೆಂದೇ ಯಾವುದೇ ಸ್ಥಳವು ಪವಿತ್ರವಾಗ್ತದೆ. ಈಗ ಭಕ್ತರು ಈಗ ಯಾವ ಸ್ಥಳದಲ್ಲಿ ಹೋಗಿ ಇರ್ತಾರೆ, ಆ ಪ್ಲೇಸ್ ಏನಾಗಿರ್ತದೆ, ತುಂಬಾ ಪವಿತ್ರವಾಗಿರ್ತದೆ. ಅವರು ಗಂಗಾ ನದಿಯಲ್ಲಿ ಎಲ್ಲ ಸ್ನಾನ ಮಾಡಿದ್ರಂದ್ರೆ ಬೇರೆಯವರು ಪಾಪವನ್ನೆಲ್ಲ, ಪಾಪಿಗಳೆಲ್ಲ ಹೋಗಿ ಸ್ನಾನ ಮಾಡ್ತಾರೆ ಅಲ್ವಾ. ಆ ಪಾಪಿಗಳಿಂದ ತುಂಬಿರ್ತದೆ ಗಂಗಾ ನದಿ. ಈ ಪವಿತ್ರ ಭಕ್ತರು, ಶುದ್ಧ ಭಕ್ತರು ಹೋಗಿ ಸ್ನಾನ ಮಾಡುವಾಗ ಈ ಪಾಪಿಗಳು ಬಿಟ್ಟು ಬಂದ ಪಾಪವನ್ನೆಲ್ಲ ಆ ಶುದ್ಧ ಭಕ್ತರ ಸ್ನಾನದಿಂದ ಅದು ಗಂಗೆ ಪವಿತ್ರ ಆಗ್ತಾಳ. ಅಂದ್ರೆ ಅಷ್ಟು ಶುದ್ಧ ಭಕ್ತರ ಒಂದು ಮಹಿಮೆ ಇದೆ ಆ ಯಾತ್ರಾ ಸ್ಥಳದಲ್ಲಿ. ಅಲ್ಲಿ ನಾವು ಹೋದಾಗ ಅವರನ್ನು ನಾವು ಕಂಡು ಅವರಿಂದ ಆ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂತ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಆದುದರಿಂದ ಅತ್ಯಂತ ಹೆಚ್ಚಿನ ಆಧ್ಯಾತ್ಮಿಕ ಪ್ರಯೋಜನವಾಗುವುದು, ನಮ್ಗೆ ಆಧ್ಯಾತ್ಮಿಕ ಪ್ರಯೋಜನ ಆಗ್ತದೆ ಶ್ರೀಲ ಪ್ರಭುಪಾದರ ಮಾತುಗಳನ್ನು ಕೇಳೋದ್ರಿಂದ ಎಂದು ಭಕ್ತರು ಅರ್ಥ ಮಾಡಿಕೊಂಡರು. ಅಲ್ಲಿ ಪ್ರಭುಪಾದರಿದ್ದಾರೆ, ಅವರ ಮಾತುಗಳನ್ನ ಅಲ್ಲಿ ಜನ ಕೇಳ್ತಾ ಇದ್ದಾರೆ ಅಲ್ವಾ, ಶುದ್ಧ ಭಕ್ತರವರು. ಆಗ ಅವರ ಜೀವನ ಏನಾಗ್ತದೆ, ಅಲ್ಲಿ ಪಾವನ ಆಗ್ತದೆ. ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ಲಿಕ್ಕೆ ಅವರಿಗೆಲ್ಲ ಒಂದು ಏನಾಗ್ತದೆ, ಸಹಾಯ. ತಮ್ಮ ಡೇರೆಯಲ್ಲಿ ಕುರಿತು ಪ್ರಭುಪಾದರು ಅರ್ಥ ಕುಂಭಮೇಳದ ಮಹತ್ವವನ್ನು ಅವರಿಗೆ ಭಕ್ತರಿಗೆ ವಿವರಿಸ್ತಾರೆ. ಲಕ್ಷಾಂತರ ವರ್ಷಗಳಿಂದ ಇದು ಭಾರತದಲ್ಲಿ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಕೂರ್ಮಾವತಾರದಲ್ಲಿ ಏನು ರಾಕ್ಷಸರು ದೇವತೆಗಳು ಸಮುದ್ರ ಮಥನ ಮಾಡಿ ಅಮೃತವು ಉದಿಸಿದ ಒಂದು ತೊಟ್ಟು ಅಮೃತವು ಇಲ್ಲಿ ಬಿದ್ದಿತ್ತು. ಆ ಕುಂಭಮೇಳ ಆಗುವ ಪ್ಲೇಸ್ ಅಲ್ಲಿ ಒಂದು ತೊಟ್ಟು ಅಮೃತ ಬಿದ್ದಿತ್ತಂತೆ. ಅಲ್ಲಿ ಸಮುದ್ರ ಮಥನ ಮಾಡಿದ ಅಮೃತ ಕೊಂಡೋಗುವಾಗ ಒಂದು ತೊಟ್ಟು ಅಲ್ಲಿ ಬಿದ್ದಿತ್ತು ಅಂತ ಹೇಳ್ತಾರೆ. ಅಂದಿನಿಂದ ಪ್ರತಿ 6 ವರ್ಷಗಳಿಗೆ ಮತ್ತು 12 ವರ್ಷಗಳಿಗೊಮ್ಮೆ ಇಲ್ಲಿ ಕುಂಭಮೇಳ, ಶುಭಕರ ಗ್ರಹಗಳು ಮತ್ತೆ ಕುಂಭವು ಮೂಡುತ್ತದೆ, ಮೂಡಿಸುತ್ತದೆ. ಶುಭಕರ ಗ್ರಹಗಳು ಒಂದು ಕುಂಭವನ್ನು ಮೂಡಿಸುತ್ತವೆ 6 ತಿಂಗಳಿಗೊಮ್ಮೆ ಅಥವಾ 6 ವರ್ಷ ಅಥವಾ 12 ವರ್ಷಕ್ಕೊಮ್ಮೆ. ಇಲ್ಲಿ ಒಂದು ಶುಭಕರ ಗ್ರಹ ಒಂದು ಕುಂಭವನ್ನು ಮೂಡಿಸ್ತದ, ಅಮೃತವನ್ನು ವರ್ಷಿಸುತ್ತದೆ.
ಅಂತ ಹೇಳುತ್ತಾರೆ. ಆ ಕುಂಭದಲ್ಲಿ ಏನಾಗ್ತದೆ, ಅಮೃತ ಬರ್ತದೆ ಅಂತ ಹೇಳ್ತಾರೆ. ಕುಂಭಕರ ಗ್ರಹ ಒಂದು ಉಂಟಾಗ್ತದೆ, ಅಲ್ಲಿ ಒಂದು ಕುಂಭ ಮೂಡ್ತದೆ, ಆ ಕುಂಭದಲ್ಲಿ ಅಮೃತ ವರ್ಷಿಸುತ್ತದೆ ಅಂತ ಹೇಳ್ತಾರೆ. ವರ್ಷಿಸುದಂದ್ರೆ ಮಳೆ ಸುರಿಯುವುದು, ವರ್ಷ ಅಂದ್ರೆ ಮಳೆ, ಅಮೃತವನ್ನು ಸುರಿಸ್ತದೆ. ಶ್ರೀರಾಮಚಂದ್ರನು ಹನುಮಂತನು ಇಲ್ಲಿ ಅಲಹಾಬಾದಿನಲ್ಲಿ ಕಾಣಿಸಿಕೊಂಡರು. ಇಲ್ಲಿ ಅವರಿಬ್ರು ಭೇಟಿಯಾದಲ್ಲಿ ಅಲಹಾಬಾದಲ್ಲಿ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ರೂಪ ಗೋಸ್ವಾಮಿ ಅವರಿಗೆ ಭಕ್ತಿಯ ಸೇವೆ ಶಾಸ್ತ್ರಗಳನ್ನು ಕೂಡ ಅಲಹಾಬಾದಿನಲ್ಲೇ ಬೋಧಿಸಿದ್ದಾರೆ. ರೂಪ ಗೋಸ್ವಾಮಿ ಅವರಿಗೆ ಚೈತನ್ಯ ಮಹಾಪ್ರಭುಗಳಿಗೆಲ್ಲ ನಿಮ್ಗೆ ಗೊತ್ತಿದೆ. ಆಮೇಲೆ ಚೈತನ್ಯ ಚರಿತಾಮೃತದಲ್ಲಿ ನಾವು ಇದನ್ನು ಕೇಳಿದ್ದೇವೆ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವರಿಗೆ ಅಲಹಾಬಾದಿನಲ್ಲಿ ಶಾಸ್ತ್ರವನ್ನೆಲ್ಲ ಹೇಳಿದ್ದಾರೆ. ನಾವು ಅಲಹಾಬಾದಿನಲ್ಲಿ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡಿದ್ದಾಗಿಯೂ ಪ್ರಭುಪಾದರು ಹೇಳ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ತಮಗೆ ಅಲಹಾಬಾದಿನ ರೂಪ ಗೋಸ್ವಾಮಿ ಗೌಡಿಯ ಮಠದಲ್ಲಿ 1932ರಲ್ಲಿ ದೀಕ್ಷೆಯನ್ನು ನೀಡಿದರೆಂದು ಪ್ರಭುಪಾದರು ಹೇಳಿದರು. ಪ್ರಭುಪಾದರಿಗೆ ದೀಕ್ಷೆ ಕೊಡ್ತಾರಲ್ವಾ ಅಲ್ಲಿ ಸಿದ್ಧಾಂತ ಸರಸ್ವತಿ ಅಲಹಾಬಾದಿನ ರೂಪ ಗೋಸ್ವಾಮಿ ಗೌಡಿಯ ಮಠದಲ್ಲಿ ಅವರಿಗೆ ದೀಕ್ಷೆ ಕೊಡ್ತಾರಂತೆ 1932ರಲ್ಲಿ. ಇದು ಎರಡನೇ ಭೇಟಿ ಪ್ರಭುಪಾದರು ಅವರ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಎರಡನೇ ಭೇಟಿ. 1932ರಲ್ಲಿ ದೀಕ್ಷೆ ಕೊಟ್ಕೊಳ್ತಾರೆ ಅವರು. ಆಮೇಲೆ ಹೇಳದ ವಿಷಯ ಹೇಳುವುದಾದ್ರೆ, ಸ್ವರ್ಗದಿಂದ ಪ್ರಾಣವು ವರ್ಷಿಸುತ್ತಿದ್ದ ಶುಭ ಸಮಯದಲ್ಲಿ ಒಂದು ಸ್ನಾನ ಮಾಡಿದ ಯಾರೇ ಆಗಲಿ ಸ್ವರ್ಗ ಲೋಕಗಳಿಗೆ ಹೋಗುವುದು ಅಥವಾ ಮುಕ್ತರಾಗುವುದು ಖಂಡಿತ ಅಂತ ಹೇಳ್ತಾರೆ. ಆ ಒಂದು ಸಮಯದಲ್ಲಿ ಅಲ್ಲಿ ಏನು ಸ್ವರ್ಗದಿಂದ ಪ್ರಾಣವು ವರ್ಷಿಸುತ್ತಿದ್ದ ಶುಭ ಸಮಯದಲ್ಲಿ ಒಂದು ಸ್ನಾನ ಯಾರು ಮಾಡ್ತಾರೆ ಆಗ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಥವಾ ಮುಕ್ತಿ ಹೊಂದುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ, ಜಾನ್ ಗ್ರೀಸರ್, ನಾನು ಗುರುಗಳನ್ನಿಸಿಕೊಂಡ ಇತರರೊಂದಿಗೆ ಮಾತನಾಡಿದೆ, ಅವರಿಗೆ ವೈಯಕ್ತಿಕ ಆಸಕ್ತಿಯೇ ಇರಲಿಲ್ಲ. ಅಂದ್ರೆ ಇಲ್ಲಿ ಪ್ರಭುಪಾದರ ಹತ್ರ ಅವ್ರು ಮಾತಾಡ್ತಾರಂತೆ, ಅವರಿಗೆ ವೈಯಕ್ತಿಕವಾಗಿ ಯಾವ ಆಸಕ್ತಿ ಇರುವುದಿಲ್ಲ. ವ್ಯಕ್ತಿಗಳಲ್ಲಿ, ಅದರಲ್ಲಿಯೂ ಪಾಶ್ಚಾತ್ಯರಲ್ಲಿ ಅವರಿಗೆ ಆಸಕ್ತಿ ಇದ್ದಂತೆ ಕಾಣಲಿಲ್ಲ. ಹೊರಗಿನವರಲ್ಲಿ ಕೂಡ ಅವರಿಗೆ ಆಸಕ್ತಿ ಇರುವುದಿಲ್ಲ. ಪ್ರಭುಪಾದರಿಗೆ ಯಾವುದ್ರಲ್ಲಿ ಕೂಡ ಆಸಕ್ತಿ ಇಲ್ಲ. ಅವ್ರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಒಂದೇ ಆಸಕ್ತಿ ಇರುವಂತಹದ್ದು, ಎಲ್ಲರನ್ನು ಕೃಷ್ಣ ಪ್ರಜ್ಞೆಗೆ ತರುವಂತಹದ್ದು, ಕೃಷ್ಣ ಭಕ್ತರನ್ನಾಗಿ ಮಾಡುವಂತಹದ್ದು ಇದೇ ಇರ್ತದೆ. ಅವರಿಗೆ ಯಾರು ಭೇದ ಭಾವ ಯಾವುದು ಇರುವುದಿಲ್ಲ. ಪ್ರಭುಪಾದರಿಗೆ ಸ್ವರೂಪವಾಗಿ ಅವರಲ್ಲಿ ಒಬ್ಬರಿಗೆ ಪಾಶ್ಚಾತ್ಯ ಶಿಷ್ಯರೊಬ್ಬ ಇರುತ್ತಿದ್ದ, ಆದರೂ ಅವರಿಗೆ ಆ ಪ್ರೀತಿ ಒಂದು ಬಗೆಯ ತಿರಸ್ಕಾರ ಇರುತ್ತಂತೆ ಪಾಶ್ಚಾತ್ಯ ಭಕ್ತರಿಗೆ. ಆದ್ರೆ ಪ್ರಭುಪಾದರು ಸಂಪೂರ್ಣವಾಗಿ ಭಿನ್ನರಾಗಿದ್ದರು. ಅಂತವರಲ್ಲ ಅವರು ಪ್ರಭುಪಾದರು. ಅವರಿಗೆ ಭೇದ ಭಾವವೇ ಇರ್ತಿರ್ಲಿಲ್ಲ. ಹೊರಗೆ ಕಾಣುವ ಅಂಶಗಳಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇರ್ಲಿಲ್ಲ. ಅಂದ್ರೆ ಬಾಹ್ಯವಾಗಿ ಅವರು ಪಾಶ್ಚಾತ್ಯರಾಗ್ಲಿ ಇಂಡಿಯಾದವರಾಗ್ಲಿ ಯಾರೇ ಆಗ್ಲಿ ಅವರಿಗೆ ಆ ಭಾವನೆ ಇರ್ಲಿಲ್ಲ ಪ್ರಭುಪಾದರಿಗೆ. ಆದ್ರೆ ಒಬ್ಬ ವ್ಯಕ್ತಿಯ ಜೀವನ ಚಿಂತನೆ ಇದ್ದವರಿಗೆ. ಅವನು ಯಾವಾಗ್ಲೂ ಏನಾಗ್ಬೇಕು, ಹೊರಳಿ ಭಗವಂತನೆಡೆಗೆ ಹೋಗ್ಬೇಕು, ಅವನ ಜೀವನ ಸಾರ್ಥಕ ಆಗ್ಬೇಕು ಅನ್ನೋದು ಒಂದೇ ಪ್ರಭುಪಾದರ ಇಚ್ಛೆಯಾಗಿತ್ತು. ಅವರ ಪ್ರಜ್ಞೆ ಇದರಲ್ಲಿ ಬಹಳ ಆಸಕ್ತಿ ಇತ್ತು. ತಾವು ಕಂಡ ಪ್ರತಿಯೊಬ್ಬರಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಒಳಹೊಗಿಸಲು ಯಾವಾಗಲೂ ಪ್ರಯತ್ನಿಸುತ್ತಿದ್ದರು. ಆ ವ್ಯಕ್ತಿ ಉದ್ಧಾರ ಮಾಡ್ಬೇಕು, ಅವರು ಮರಳಿ ಧಾಮಕ್ಕೆ ಬರ್ಬೇಕು ಅನ್ನೋದು ಒಂದೇ ಪ್ರಜ್ಞೆ. ಅವ್ರು ಯಾರೇ ಇರ್ಲಿ, ಪಾಶ್ಚಾತ್ಯ ಇರ್ಲಿ, ಯಾರೇ ಇರ್ಲಿ, ಅವರಿಗೆ ಯಾವ ಭಾವನೆ ಇರ್ಲಿಲ್ಲ, ಬಾಹ್ಯ ಆಸಕ್ತಿ ಅವರಿಗೆ ಇರ್ಲಿಲ್ಲ. ಆ ಸ್ಥಳದಲ್ಲಿ ಸಾಧು ಸಂತರಲ್ಲಿ ಬಹುಮಂದಿ ಸಹಜ ಅಲ್ಲ. ಇಲ್ಲಿ ಬಂದವರೆಲ್ಲ ಇವ್ರ ಭಕ್ತರಾಗಿರ್ಲಿಲ್ಲ. ಆದ್ರೆ ಅನೇಕರು ಪರಿಪೂರ್ಣ ಯೋಗಿಗಳು. ಕೆಲವರಿಗೆ 300-400 ವರ್ಷಗಳ ವಯಸ್ಸಿತ್ತಂತೆ. ಅಲ್ಲಿ ನೋಡಿ, 400 ವರ್ಷ 300 ವರ್ಷ ಬದುಕಿದವರೆಲ್ಲ ಕೆಲವರು ಬಂದಿದ್ರಂತೆ. ಪ್ರಭುಪಾದರು ಏನ್ ಹೇಳ್ತಾರೆ, ಭಾರತದ ದೂರ ಸ್ಥಳಗಳಿಂದ ಮೇಳಕ್ಕಾಗಿ ಹೊರಕ್ಕೆ ಬಂದ ಅವರು ಮೇಳಕ್ಕಾಗಿ ಮಾತ್ರ ಹೊರಗೆ ಬರ್ತಾರೆ. ಇಲ್ಲದಿದ್ರೆ ಅವರು ಏಕಾಂತ ಸ್ಥಳದಲ್ಲಿ ಕೂತು ಬಿಡ್ತಾರೆ. ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ, ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿ ಬಂದಿರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳ್ತಾರೆ ಪ್ರಭುಪಾದರು. ನೋಡಿ, ಒಂದು ಕಡೆ ಮುಳುಗ್ತಾರಂತೆ, ಇನ್ನೊಂದು ಕಡೆ ಹೇಳ್ತಾರಂತೆ. ಪ್ರಭುಪಾದರು ಹೇಳ್ತಾರೆ ನೋಡಿ, ಗಂಗಾ ನದಿಯಲ್ಲಿ ಇಳಿದು ಗೋದಾವರಿ ನದಿಯಲ್ಲಿ ಎದ್ದು ಬರುತ್ತಾರೆ. ನೋಡಿ, ಇದೊಂದು ವಿಚಿತ್ರ ಅಲ್ವಾ. ಗಂಗಾ ನದಿಯಲ್ಲಿ ಇಳಿತಾರಂತೆ, ಗೋದಾವರಿ ನದಿಯಲ್ಲಿ ಎದ್ದು ಬರ್ತಾರಂತೆ, ಮತ್ತೆ ಮುಳುಗಿ ಕೃಷ್ಣಾ ನದಿಯಲ್ಲಿ ಎದ್ದು ಬರುತ್ತಾರೆ, ಮತ್ತೆ ಮುಳುಗು ಹಾಕುತ್ತಾರೆ ಎಂದು ಹೇಳಿದರು. ಅಂದ್ರೆ ಒಂದು ಕಡೆಯಿಂದ ಮುಳುಗಿ ಒಂದು ಕಡೆ ಬರ್ತಾರೆ ಅವರು. ಆದುದರಿಂದ ಅಂತ ಒಂದು ಶುದ್ಧ ಭಕ್ತರವರು, ಪರಿಪೂರ್ಣ ಯೋಗಿಗಳು ಅಂತ ಹೇಳ್ತಾರೆ ಪ್ರಭುಪಾದರು. ಆದ್ದರಿಂದ ಮೇಳಕ್ಕೆ ಬಂದ ಪ್ರತಿಯೊಬ್ಬರನ್ನು ಭಕ್ತರು ಗೌರವಿಸಬೇಕು ಅಂತ ಹೇಳ್ತಾರೆ. ಅವರೆಲ್ಲರಿಗೆ ನಾವು ಗೌರವ ಕೊಡಬೇಕು. ಹಾಗಾದ್ರೆ ಇಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಜನರು ಮುಕ್ತಿ ಪಡೆಯುತ್ತಾರೆ ಎನ್ನುವುದು ವಾಸ್ತವವಾಗಿಯೂ ಸತ್ಯವೇ ಅಂತ ಕೇಳ್ತಾರೆ ಅವರು. ಅದಕ್ಕೆ ಪ್ರಭುಪಾದರು ಹೌದು, ಈ ಸ್ನಾನ ಮಾಡಿದ್ರೆ ಮುಕ್ತಿಯನ್ನು ಪಡೆಯುತ್ತಾರೆ. ಆದ್ರೆ ಭಕ್ತರಿಗೆ ಮುಕ್ತಿಯ ಇದು ಇರುವುದಿಲ್ಲ ಅಲ್ವಾ. ಶುದ್ಧ ಭಕ್ತರಿಗೆ ಮುಕ್ತಿಯ ಆಸಕ್ತಿ ಕೂಡ ಇರುವುದಿಲ್ಲ. ಅದನ್ನೇ ಹೇಳ್ತಾರೆ ಪ್ರಭುಪಾದರು. ಅದು ನಿಜ, ಅವರು ಮುಕ್ತಿ ಪಡೆಯುವುದಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಆದರೆ ನಾವು ಮುಕ್ತಿ ಪಡೆಯಲು ಬಂದಿಲ್ಲ.
ನಾವು ಬಂದಿರುವುದು ಉಪದೇಶ ಮಾಡುವುದಕ್ಕೆ, ಕೃಷ್ಣನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವುದರಿಂದ ನಾವು ಆಗಲೇ ಮುಕ್ತಿಯನ್ನು ಪಡೆದಿದ್ದೇವೆ. ಅಂದ್ರೆ ಶುದ್ಧ ಭಕ್ತನು ಯಾವಾಗ್ಲೂ ಮುಕ್ತಿ ಪಥದಲ್ಲೇ ಇರ್ತಾನೆ. ಅವನಿಗೆ ಶುದ್ಧ ಭಕ್ತಿ ಮುಕ್ತಿಯ ಆಸೆ ಇರುವುದಿಲ್ಲ. ಯಾಕಂದ್ರೆ ಅಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಆ ಭಕ್ತ ಇಚ್ಛೆ ಪಡೋದಿಲ್ಲ. ಅವನಿಗೆ ಬರೇ ಏನಿರ್ತದೆ, ಭಗವಂತನ ಭಕ್ತಿ ಸೇವೆ ಮಾತ್ರ ಇರ್ತದೆ. ನರಕಕ್ಕೆ ಹೋದ್ರು ಕೂಡ ನನ್ಗೆ ನಿನ್ನ ಭಕ್ತಿ ಸೇವೆ ಕೊಡು ಅಂತ ಬೇಡ್ತಾನೆ. ಇಲ್ಲಿ ಅದೇ ಹೇಳ್ತಾರೆ ಪ್ರಭುಪಾದರು, ನಮ್ಗೆ ಮುಕ್ತಿ ಮುಖ್ಯವಲ್ಲ, ನಾವು ಉಪದೇಶ ಮಾಡ್ಲಿಕ್ಕೆ ಬಂದವರು. ಯಾರು ಕೃಷ್ಣ ಭಕ್ತ ಇರ್ತಾನೆ ಆಗ್ಲೇ ಮುಕ್ತಿಯನ್ನು ಪಡೆದಿರ್ತಾನೆ. ನಮಗೆ ಮುಕ್ತಿಯಲ್ಲಿ ಆಸಕ್ತಿ ಇಲ್ಲ, ನಾವು ಬಂದಿರುವುದು ಭಕ್ತಿ ಸೇವೆಯನ್ನು ಉಪದೇಶ ಮಾಡುವುದಕ್ಕೋಸ್ಕರ ಅಂತ ಹೇಳ್ತಾರೆ. ಪ್ರಭುಪಾದರು ಮರುದಿನ ಬೇಗ ಎದ್ದಾಗ ತಾಪಮಾನ ಸ್ವಲ್ಪ ಹೆಚ್ಚು ಕಡಿಮೆ, ನೀರು ಗಡ್ಡೆ ಕಟ್ಟುವಂತಿತ್ತು. ಅಂದ್ರೆ ಮಂಜಾಗ್ತಿತ್ತು ನೀರಲ್ಲಿ, ಅಷ್ಟು ಚಳಿ ಇತ್ತು ಕಾಣ್ಬೇಕು. ಅವರ ಡೇರೆಯಲ್ಲಿ ಶಾಖವಿರ್ಲಿಲ್ಲ, ಎಂತ ಬೆಂಕಿ ಗಿಂಕಿ ಏನಿಲ್ಲ. ಮಂಗಳಾರತಿ ಹೊತ್ತಲ್ಲಿ ಕೀರ್ತನೆ ನಾಯಕತ್ವ ವಹಿಸಲು ಅವರು ಚಪ್ಪರಕ್ಕೆ ನಡೆದರು. ಮಂಗಳಾರತಿ ಆಗುವಾಗ ಏನ್ ಮಾಡ್ತಾರೆ, ಅವರು ಕೀರ್ತನೆ ಹೇಳಲಿಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರೇ ಹಾಡ್ತಾರೆ. ನಾಯಕತ್ವ ವಹಿಸಲು ಚಪ್ಪರಕ್ಕೆ ನಡೆದರು. ಅವರು ತಮ್ಮ ವ್ಯಾಸಾಸನದಲ್ಲಿ ಕುಳಿತು, ವ್ಯಾಸಾಸನ ಅಂತ ಹೇಳಿದ್ರೆ ಅವರು ಭಾಗವತವನ್ನು ಹೇಳ್ತಾರಲ್ವಾ, ಆ ಕುರ್ಚಿ ವ್ಯಾಸಾಸನದಲ್ಲಿ ಎಲ್ಲರೂ ಕೂತ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲ. ಯಾರಿಗೆ ವ್ಯಾಸಾಸನದಲ್ಲಿ ಕೂತ್ಕೊಳ್ಬೇಕಾದ್ರೆ ಅಂತ ಒಂದು ಅರ್ಹತೆ ಇರಬೇಕು, ಮಾತ್ರ ಕೂತ್ಕೊಳ್ಳುವಂತಹದ್ದು ವ್ಯಾಸಾಸನ. ಕುಳಿತಾಗ ಶಿಷ್ಯನೊಬ್ಬ ತನ್ನ ರಜಾಯಿಯನ್ನು ಕೊಟ್ಟ. ಅವನು ರಜಾಯಿ ಅಂದ್ರೆ ಹೊದಿಕೊಳ್ಳೋದಿರ್ಬೇಕು, ಅದನ್ನು ಅವರು ಹೊತ್ತುಕೊಂಡರು. ಇಂತಹ ಚಳಿಯಲ್ಲಿ ಎದ್ದು ಸ್ನಾನ ಮಾಡುವುದು ಭಕ್ತರಲ್ಲಿ ಬಹಳ ಮಂದಿಗೆ ಕಷ್ಟವಾಗಿತ್ತು. ಕೆಲವರು ಗಂಗಾ ನದಿಗೆ ಹೋದ್ರು, ಕೆಲವರು ಹತ್ತಿರದಲ್ಲಿದ್ದ ನದಿಯಲ್ಲಿ ಸ್ನಾನ ಮಾಡಿದ್ರು, ಕೆಲವರು ಏಳೋದಕ್ಕೆ ಒಪ್ಲಿಲ್ಲ. ಅಂದ್ರೆ ಕೆಲವರು ಸ್ವಲ್ಪ ಕಡ್ರಿರ್ತಾರೆ, ಅದ್ರಲ್ಲಿ ಚಳಿಗೆಲ್ಲ ಸ್ನಾನ ಮಾಡ್ಲಿಕ್ಕೆ ಉದಾಸೀನ ಆಗ್ತದೆ. ಇದನ್ನೆಲ್ಲ ಪ್ರಭುಪಾದರು ಗಮನದಲ್ಲಿ ಇಟ್ಕೊಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ನೋಡಿ, ಚಳಿ ವಿಪರೀತವಾಗಿತ್ತು. ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮಂಗಳಾರತಿಗೆ ಹಾಜರಾಗಬೇಕೆಂದು ಪ್ರಭುಪಾದರು ನಿರೀಕ್ಷಿಸುತ್ತಿದ್ದರು. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಹೋಗ್ತಾರೆ, ಕೆಲವ್ರು ತಪ್ಪಿಸಿಕೊಡ್ತಾರೆ. ಅದನ್ನೆಲ್ಲ ಪ್ರಭುಪಾದರು ಗಮನಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಒಂದು ದಿನ ಬೇಗ ಹೇಳ್ತಾರೆ, ಬೇಗ ಸ್ನಾನ ಮಾಡೋದಕ್ಕಾಗಿ ತಮ್ಮ ಶಿಬಿರದಿಂದ ಗಂಗಾ ನದಿಯವರೆಗೆ ನಡೆದುಕೊಂಡು ಹೋಗುತ್ತಿದ್ದರು. ಆದ್ರೆ ಬ್ರಹ್ಮಚಾರಿ ಡೇರೆಯಲ್ಲಿ ವಾಸಿಸಿದ್ದ ನಾವು ಅಷ್ಟು ನಿಷ್ಠರಾಗಿರ್ಲಿಲ್ಲ. ಅಂದ್ರೆ ನಾವು ಅಷ್ಟು ನಿಷ್ಠೆಯಿಂದ ಆ ಕೆಲಸ ಮಾಡ್ತಿರ್ಲಿಲ್ಲ. 4 ಗಂಟೆಗೆ ಏಳ್ಬೇಕು, ಬೇಗ ಹೋಗ್ಬೇಕು, ಚಳಿ ಆಗ್ತದೆ ಅಂತ ಸುಮ್ಮನೆ ಅವರ ಇದ್ರೊಳಗೆ ಮಲ್ಕೊಂಡ್ ಬಿಡ್ತಿದ್ರು. ನಮ್ಮಲ್ಲಿ ಕೆಲವರು ಮಂಗಳಾರತಿಗೆ ತಡವಾಗಿ ಬರುತ್ತಿದ್ದೆವು, ಮತ್ತು ಕೆಲವರು ಬರುತ್ತಲೇ ಇರಲಿಲ್ಲ ಎನ್ನುವುದು ಆದ್ರೂ ಗಮನದಲ್ಲಿ ತರ್ತಾರೆ. ಅವರಿಗೆ ಗೊತ್ತಾಗ್ತದೆ. ಅವ್ರು ಏನ್ ಮಾಡ್ತಾರೆ, ಒಂದು ದಿವಸ ಅವರೇ ಬೇಗ ಎದ್ದು ಹೋಗಿ 4 ಗಂಟೆಗೆ ಎದ್ದು ಹೋಗ್ತಾರೆ. ಒಂದು ತುಂಡು ಪಂಚೆ ಉಟ್ಕೊಂಡು ಬರ್ತಾರೆ. ಮತ್ತೆ ಕೆಳಗೆ ಕುಳಿತರು ಮತ್ತು ಬೆಳಗ್ಗೆ ಆದಷ್ಟು ಬೇಗ ಮಂಜುಗಡ್ಡೆಯಂತೆ ಕೊರೆಯುವ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಯಾಕೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ, ನೀವೆಲ್ಲ ಭಗವದ್ಗೀತೆಯಲ್ಲಿ ಓದಿದಿರಿ, ಎದ್ದದ್ದಾಚರತಿ ಶ್ರೇಷ್ಠ ತತ್ತಿತೇ ಜನ ಇತೇ ಜನರು. ಅಂದ್ರೆ ಇತರ ಜನರು ಏನ್ ಮಾಡ್ತಾರೆ, ನಾಯಕ ಏನ್ ಮಾಡ್ತಾನೆ ಅದನ್ನ ಅನುಸರಿಸ್ತಾರೆ. ಅದೇ ತರ ಇಲ್ಲಿ ಪ್ರಭುಪಾದರು ಇಲ್ಲಿ ಇವರಿಗೆಲ್ಲ ಈಗ ನಾಯಕರಲ್ವಾ, ಅವರು ಹೋಗಿ ಆ ಮಂಜುಗಡ್ಡೆ ಅಂತ ಕೊರೆಯುವ ಚಳಿಯಲ್ಲಿ ಸ್ನಾನ ಮಾಡ್ತಾರೆ. ಆಗ ಅವ್ರು ಮಾಡ್ಲೇಬೇಕಲ್ವಾ ಉಳಿದವರು. ಅವರು ಅಷ್ಟು ವಯಸ್ಸಿನ ಆದವರು ಮಾಡುವಾಗ ಇವರಿಗೆಲ್ಲ ನಾಚಿಕೆ ಆಗ್ಬೇಕು ಅಲ್ವಾ. ಅದಕ್ಕೋಸ್ಕರ ಅವರು ಮಾರ್ಗದರ್ಶನ ಮಾಡ್ಲಿಕ್ಕೆ ಏನು ಬೈಯೋದಿಲ್ಲ, ಏನು ಹೇಳುದಿಲ್ಲ. ಅವರು ಹೋಗಿ ಆ ಕಾರ್ಯವನ್ನು ಮಾಡ್ತಾರೆ, ಆಚರಣೆಗೆ ತರ್ತಾರೆ. ಆಗ ಅವರನ್ನು ಫಾಲೋ ಮಾಡ್ತಾರೆ ಜನ. ಗಾಢವಾದ ಪರಿಣಾಮವನ್ನು ಬೀರಿತು ಅಂತ ಹೇಳ್ತಾರೆ. ನಮಗೆ ಎಷ್ಟೊಂದು ನಾಚಿಕೆ ಆಯ್ತಂದ್ರೆ, ಇದಾದ ನಂತರ ತಡವಾಗಿ ಹೇಳುವುದು ಸಾಧ್ಯವೇ ಆಗ್ಲಿಲ್ಲ. ಅಷ್ಟು ವಯಸ್ಸಾದವರು ಆತರ ಸ್ನಾನ ಮಾಡುವಾಗ ಇವ್ರು ಹೇಗೆ ಮಲ್ಕೊಳ್ತಾರೆ ಅಲ್ವಾ. ಕೀರ್ತನೆಯ ನಂತರ ಪ್ರಭುಪಾದರು ಅಜಮಿಳನ ಕಥೆಯನ್ನು ಮುಂದುವರಿಸಿ ಶ್ರೀಮದ್ ಭಾಗವತದ ಮೇಲೆ ಉಪನ್ಯಾಸ ಮಾಡಿದರು. ಅಜಮಿಳನ ಕಥೆಯನ್ನು ಹೇಳ್ತಾರೆ, ಆಮೇಲೆ ಭಾಗವತವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಭಗವಂತನ ಪವಿತ್ರ ನಾಮದ ಮಹತ್ವವನ್ನು ಹೇಳುವ ಈ ಕಥೆಯನ್ನು ವಿಶೇಷವಾಗಿ ಪ್ರಸ್ತುತವೆಂದು ಕಾಣುತ್ತಿತ್ತು. ಅಲ್ಲಿ ಭಗವಂತನ ನಾಮದ ಬಗ್ಗೆ ಅಲ್ಲಿ ವಿಶೇಷವಾಗಿ ಅವ್ರೇನ್ ಮಾಡ್ತಾರೆ, ಅಲ್ಲಿ ಉಪದೇಶವನ್ನು ಕೊಡ್ತಾರೆ. ಪಾವನ ನಾಮದ ಶಕ್ತಿ ಎಷ್ಟೆಂದ್ರೆ ಅದನ್ನು ಒಂದು ಸಲ ಮಾತ್ರವೇ ಜಪಿಸಿದ್ರಿಂದ ಅಜಮಿಳ ಏನಾಗ್ತಾನೆ, ಉದ್ಧಾರ ಆಗ್ತಾನೆ. ನಕ್ಷತ್ರಪುಂಜಗಳಿಂದ ಇಳಿದು ಬರುವ ಪ್ರಾಣಕ್ಕಿಂತ ನಾಮ ಸಂಕೀರ್ತನೆಯು ಹೆಚ್ಚು ಉಪಕಾರ ಮಾಡಬಲ್ಲದು. ಅದರಿಂದ ಎಲ್ಲರೂ ಏನ್ ಮಾಡ್ಬೇಕು, ಭಗವಂತನ ನಾಮವನ್ನು ಜಪಿಸ್ಬೇಕು. ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಲ್ವಾ. ಭಗವಂತ ಎಲ್ಲ ಶಕ್ತಿಯನ್ನು ಆ ನಾಮದಲ್ಲಿ ಹಾಕಿದ್ದಾನೆ ಅಲ್ವಾ. ನಾಮಕಾರಿ ಬಹುದಾ ನಿಜ ಸರ್ವ ಶಕ್ತಿ ಸ್ತೋತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಅಂತ ಹೇಳಿದನು ಚೈತನ್ಯ ಮಹಾಪ್ರಭು. ತಮ್ಮೆಲ್ಲ ಶಕ್ತಿಯನ್ನು ಈ ಏನ್ ಮಾಡಿದ್ದಾನೆ ಭಗವಂತ ತನ್ನ ನಾಮದಲ್ಲಿ ಅಳವಡಿಸಿದ್ದಾನೆ. ಆದ್ರಿಂದ ನಾಮ ಸಂಕೀರ್ತನೆ ಬಹಳ ಉಪಕಾರ ಮಾಡ್ತದೆ ನಮ್ಗೆ. ಅದನ್ನು ನಾವು ಜಪಿಸ್ಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ಬೆಳಗಾಯಿತು, ಆಕಾಶಕ್ಕೆ ಬೆಳಕು ಬಂದಿತು ಇಲ್ಲವೋ ಎನ್ನುವಷ್ಟು ನದಿಯಿಂದ ಬಂದ ತೇವವಾದ ದಟ್ಟ ಮಂಜು ಸ್ಥಿರಾಗ್ನಿಗಳಿಂದ ಬಂದ ಹೊಗೆಯೊಡನೆ ಸೇರಿ ಎಲ್ಲಾ ವಸ್ತುಗಳಿಗೂ ಅಂಟಿಕೊಂಡಿತು. ಅಂದ್ರೆ ಮಂಜುಗಡ್ಡೆ ಏನ್ ಮಾಡ್ತದೆ, ಎಲ್ಲ ವಸ್ತುಗಳಿಗೆ ಬಂದು ಅಂಟುತ್ತದೆ ಅದು ಅಲ್ವಾ. ಮಂಜಾಗಿ ಆಗ್ತದೆ. ಮಳೆ ಪ್ರಾರಂಭವಾಯಿತು. ಭಕ್ತರು
ಈ ಹವೆಗೆ ಸಿದ್ಧರಾಗಿರಲಿಲ್ಲ. ಆಹಾರ ಕಷ್ಟವಾಗಿತ್ತು. ಶೌಚಕ್ಕೆ ವ್ಯವಸ್ಥೆ ತೀರಾ ಒಡ್ಡೊಡ್ಡಾಗಿತ್ತು. ಅಂದ್ರೆ ಶೌಚಕ್ಕೆ ಹೋಗ್ಲಿಕ್ಕೆ ಸಹ ಅವರಿಗೆ ಕಷ್ಟ ಆಗ್ತಾ ಇತ್ತು. ಆವಾಗ ಮಳೆ ಬರುವಾಗ ಒಂದು ಮರಳು ಕಾಡಲ್ವ ಇರಬೇಕೆಂದು ಗೊತ್ತಾಗಿದ್ದ 2 ವಾರಗಳ ಕಾಲ ಉಳಿಯುವುದು ಹೇಗೆ ಎಂದು ಯೋಚಿಸುತ್ತಿದ್ರು. 2 ವಾರ ಅಲ್ಲಿ ಕಳಿಬೇಕು, ಹೇಗೆ ಕಳೆಯುವುದು ಅಂತ ಅವರಿಗೆ ಚಿಂತೆ ಆಗಿತ್ತು. ತಮ್ಮ ಶಿಷ್ಯರೊಂದಿಗೆ ಎಲ್ಲ ಕಷ್ಟಗಳನ್ನು ಹಂಚಿಕೊಂಡ ಪ್ರಭುಪಾದರು ಆಧ್ಯಾತ್ಮಿಕ ಮನಸ್ಸಿನವರಾಗಿ ಅವುಗಳಿಂದ ಸ್ವಲ್ಪವೂ ವಿಚಲಿತರಾಗದೆ ಉಳಿದರು. ಪ್ರಭುಪಾದರಿಗೆ ಬಾಹ್ಯ ಇದು ದೇಹದ ಬಗ್ಗೆ ಆಗ್ಲಿ, ಬಾಹ್ಯ ಇದ್ರ ಬಗ್ಗೆ ಆಗ್ಲಿ ಯಾವ್ದು ಅವರಿಗೆ ಚಿಂತೆ ಇಲ್ಲ, ವಿಚಲಿತರಾಗುದಿಲ್ಲ. ಅವ್ರು ಯಾವಾಗ್ಲೂ ಸಮಚಿತ್ತರಾಗಿರ್ತಾರೆ. ಶೀತೋಷ್ಣ ಸುಖ ದುಃಖದ ಕಷ್ಟ ಬರ್ಲಿ, ಸುಖ ಬರ್ಲಿ, ಚಳಿ ಬರ್ಲಿ, ಉಷ್ಣ ಬರ್ಲಿ, ಅವರು ಭಕ್ತರಾದವ್ರು ಏನ್ ಮಾಡುದಿಲ್ಲ, ವಿಚಲಿತರಾಗುದಿಲ್ಲ. ಸೂರ್ಯನು ಮೋಡಗಳ ಹಿಂದಿನಿಂದ ಇಣಿಕಿ ನೋಡಿದರೆ ಸಾಕು, ಅವರು ಹೊರಗೆ ಬಂದು ಕುಳಿತು ಅಂಗಮರ್ದನ ಮಾಡಿಸಿಕೊಳ್ತಿದ್ರು. ಸ್ವಲ್ಪ ಬಿಸಿಲು ಬಂದ್ರೆ ಸಾಕು, ಹೊರಗೆ ಹೋಗಿ ಅಂಗಮರ್ದನವನ್ನು ಮಾಡಿಸ್ಕೊಳ್ತಿದ್ರಂತೆ. ಅನಂತರ ತಮ್ಮ ತುಂಡು ಪಂಚೆ ಇಟ್ಟು ಕುಳಿತುಕೊಂಡು ತಮ್ಮ ಲೋಟವನ್ನು ಕಾಯಿಸಿದ ಗಂಗಾಜಲದಲ್ಲಿ ಅದ್ದಿ ಆ ನೀರನ್ನು ಮೈ ಮೇಲೆ ಹಾಕಿಕೊಂಡು ಸ್ನಾನ ಮಾಡ್ತಿದ್ರು. ಅವರು ಎಷ್ಟು ತೃಪ್ತಿಯಿಂದ ಇದ್ದರೆ ಎಂದರೆ ಅವರ ಶಿಷ್ಯರೆಲ್ಲ ಧೈರ್ಯ ಬಂದಿತ್ತು. ಶಿಷ್ಯರಿಗೆಲ್ಲ ತುಂಬಾ ಧೈರ್ಯ ಬರುತ್ತೆ. ಪ್ರಭುಪಾದರು ಇಷ್ಟು ವಯಸ್ಸಿನಲ್ಲಿ ಈ ತರ ಎಲ್ಲ ಅವರು ಸಹಿಸಿಕೊಂಡು ಇರ್ತಾರಲ್ವಾ, ಆದ್ರಿಂದ ನಮ್ಗೇನ್ ತೊಂದ್ರೆ ಅಂತ ಹೇಳ್ಕೊಂಡು ಅವ್ರು ಯಾವಾಗ್ಲೂ ಗೊಣಗ್ತಿರ್ಲಿಲ್ಲ ಅಂತೆ ಪ್ರಭುಪಾದರು. ನಾವೇಕೆ ಗೊಣಗ್ಬೇಕು ಅಂತ ಶಿಷ್ಯರು ಹೇಳಿಸ್ತಾರೆ. ಅಂದ್ರೆ ಪ್ರಭುಪಾದರು ಯಾವಾಗ್ಲೂ ಎಷ್ಟು ಕಷ್ಟ ಬಂದ್ರು ಏನೋ ಮಣಮಣ ಅಂತ ಅದ್ರಲ್ಲೂ ಹೇಗೆ ಕಷ್ಟ ಪಡೋದು, ಹೇಗೆ ಸಹಿಸ್ಕೊಳ್ಳೋದು, ಇಷ್ಟು ಚಳಿ ಏನೂ ಹೇಳ್ತಿರ್ಲಿಲ್ಲ. ಅದಕ್ಕೆ ತಾವು ಕೂಡ ಯಾಕೆ ಗೊಣಗ್ಬೇಕು ಅಂತ ಭಕ್ತರು ಯೋಚನೆ ಮಾಡ್ತಾರೆ. ಬೆಳಿಗ್ಗೆ ಬೇಗನೆ ಪ್ರಭುಪಾದರು ಭಕ್ತರನ್ನು ನಾಮ ಸಂಕೀರ್ತನೆಗೆ ಕರೆದುಕೊಂಡು ಹೋಗ್ತಿದ್ರು. ಬೇಗನೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ತಮ್ಮ ಬೂದು ಬಣ್ಣದ ಉಣ್ಣೆ ಚಾದ್ರನ್ನು ತಮ್ಮ ಗದ್ದದ ಕಡೆಗೆ ಕೆಳಗೆ ಪಟ್ಟಿಯಿಂದ ಕಟ್ಟಿದ ಸ್ವಾಮಿ ಹ್ಯಾಟ್ ಅನ್ನು ಧರಿಸ್ತಿದ್ರು. ಭಕ್ತರು ಕೂಡ ಅವರಲ್ಲಿದ್ದಂತಹ ಸ್ವೆಟರ್ಗಳು, ಅವರಲ್ಲಿರುವಂತಹ ಚಳಿಯನ್ನು ತಡೆಯುವ ಉಡುಪುಗಳನ್ನೆಲ್ಲ ಹಾಕೊಳ್ತಿದ್ರು. ತಮ್ಮಲ್ಲಿದ್ದ ಅತ್ಯಂತ ಬೆಚ್ಚಗಿನ ಉಡುಪನ್ನು ಧರಿಸಿಕೊಳ್ತಾ ಇದ್ರು. ಜನಸಂದಣಿಯಿಂದ ಡೇರೆಗಳ ನಗರದಲ್ಲಿ ಸುತ್ತಿ ಬಳಸಿ ಹೋಗುತ್ತಾ ತಂಡದವರು ಅಲೆದಾಡುವಾಗ ಪ್ರಭುಪಾದರೇ ನಾಯಕರಾಗಿ ಎಲ್ಲ ಪ್ರಭುಪಾದರಲ್ಲಿ ನಾಯಕರಾಗಿ ಮುಂದೆ ಹೋಗ್ತಾ ಇತ್ತು. ಈ ಕೀರ್ತನೆಯು ಇತರ ಯಾತ್ರಿಕರಿಗೆ ಒಂದು ಸಂತೋಷವಾಗಿತ್ತು. ಯಾಕೆಂದ್ರೆ ಅಲ್ಲಿ ವ್ಯಂಗ್ಯವೆಂದರೆ ಯೋಗಿಗಳು, ವಿರಾಗಿಗಳ, ಬತ್ತಲೆ ಸಾಧುಗಳ ಮತ್ತು ಇಂತಹ ಇತರ ವಿಚಿತ್ರ ಕೂಟದಲ್ಲಿ ಪ್ರಭುಪಾದರ ಈ ಸಂಕೀರ್ತನೆ ಎದ್ದು ಕಾಣ್ತಾ ಇತ್ತು. ಅವರಿಗೆ ತುಂಬಾ ಇಷ್ಟ ಆಯ್ತು. ಅಲ್ಲಿಯ ಜನರಿಗೆ ಅವರ ಶಿಷ್ಯರೇ ಅತ್ಯಂತ ಕುತೂಹಲವನ್ನು ಹೊಂದಿದ್ದರು. ಇತರ ಎಲ್ಲ ಇವರಿಗಿಂತ ಅವರಿಗೆ ಪ್ರಭುಪಾದರ ಈ ಸಂಕೀರ್ತನೆ ಇಷ್ಟ ಆಗ್ತದೆ. ಜೊತೆಗೆ ಅವರು ಉಪದೇಶ ಮಾಡುತ್ತಿದ್ದರು. ಇತರ ಗುಂಪುಗಳವರು ಮಂತ್ರೋಚ್ಚಾರಣೆ ಮಾಡುವುದು ಅಥವಾ ತಮ್ಮ ಡೇರೆಗಳಲ್ಲಿ ಉಪನ್ಯಾಸ ಮಾಡುವುದು ಇಂತಹ ಮಾತು ಮಾಡುತ್ತಿದ್ದರೂ ಇದನ್ನು ಹೋಲುವುದು ಬೇರೇನು ಇರಲಿಲ್ಲ. ಸಂಕೀರ್ತನ ಬಿದ್ದುದು ಇದೊಂದೇ ಅಂತ ಹೇಳ್ತಾರೆ. ಎಲ್ಲ ಕಡೆ ಉಪದೇಶ ಎಲ್ಲ ನಡೀತಾ ಇತ್ತು, ಆದ್ರೆ ಸಂಕೀರ್ತನೆ ಇರುವುದು ಪ್ರಭುಪಾದರದ್ದು ಮಾತ್ರ. ಎಲ್ಲರೂ ಅದನ್ನು ಸ್ವಾಗತಿಸುತ್ತಿದ್ದರು ಗಂಭೀರವಾಗಿ. ಆದ್ರೆ ಬಹು ಸಂತೋಷದಿಂದ ಪ್ರಭುಪಾದ ಮುಂದೆ ನಡೆದಂತೆ ಮೆರವಣಿಗೆ ಬೆಳೆಯಿತು. ಅವರು ಹರೇ ಕೃಷ್ಣ ಅಂತ ಹೇಳ್ಕೊಂಡು ಸಂಕೀರ್ತನೆ ಮಾಡ್ತಾ ಮುಂದೆ ಹೋಗುವಾಗ ಹಿಂದಿನಿಂದ ಎಲ್ಲರೂ ಬಂದು ಸೇರ್ಕೊಳ್ತಾರೆ. ಪಾಶ್ಚಾತ್ಯ ಸಾಧುಗಳು ಎಲ್ಲ ಬಂದು ಸೇರ್ಕೊಳ್ತಾರೆ ಅದರಲ್ಲಿ ಅಂತ ಹೇಳ್ತಾರೆ. ಪ್ರಭುಪಾದರು ಪ್ರತಿದಿನ ಬೆಳಿಗ್ಗೆ ಭಕ್ತರನ್ನು ಸಂಕೀರ್ತನೆ ಮಾಡಲು ಹೊರಗೆ ಕಳಿಸುತ್ತಿದ್ದರು. ಕೀರ್ತನೆಯ ತಂಡವು ಶಿಬಿರದಿಂದ ಶಿಬಿರಕ್ಕೆ ಸಾಗಿದಂತೆ ಅನೇಕ ಮಂದಿ ಯಾತ್ರಿಕರು ಓಡಿ ಬರುತ್ತಿದ್ರು. ಸಾಷ್ಟಾಂಗ ನಮಸ್ಕಾರ ಮಾಡಿ ಗೌರವವನ್ನು ಅರ್ಪಿಸ್ತಿದ್ದಂತೆ. ನೋಡಿ, ಸಂಕೀರ್ತನೆ ಪ್ರಭುಪಾದರು ಎಷ್ಟೊಂದು ಇದಿದೆ ಅಲ್ವಾ ಪ್ರಭುಪಾದರಿಗೆ. ಅವರ ಒಂದು ಕೀರ್ತನೆಯನ್ನು ಕೇಳ್ತಾ ಅವರು ದೈವಿ ಪುರುಷರು ಅಂತ ಹೇಳಲಿಕ್ಕೆ ಇಲ್ಲಿ ನೋಡಿ ನಮ್ಗೆ ಒಂದು ಇದೇ ಹೇಳ್ಬೋದು. ಎಲ್ಲರೂ ಬರ್ತಾರೆ, ಅವರಿಗೆ ನಮಸ್ಕಾರ ಮಾಡ್ತಾರೆ, ಹಣ ಕೊಡ್ತಾರೆ. ಮತ್ತೆ ಮಧುದ್ವಿಷ, ದೀನನಾಥ ಮತ್ತು ಹಂಸದೂತರಂತಹ ಶಕ್ತರು, ಅನುಭವಿಗಳಾದ ಬೀದಿ ಕೀರ್ತನೆ ಮತಂಗವಾದಕರು, ಸಂಕೀರ್ತನಕಾರರ ಸಹವಾಸದಲ್ಲಿ ಭಕ್ತರು ಚಳಿಯನ್ನು ಎಲ್ಲ ಕಷ್ಟಗಳನ್ನು ಮರೆತು ಬಿಡುತ್ತಿದ್ದರು. ಅವರಿಗೆ ಯಾವ್ದು ಕಷ್ಟ ಇಲ್ಲ. ಈ ಸಂಕೀರ್ತನೆ ಜೊತೆಯಲ್ಲಿ ಸೇರ್ಕೊಂಡು ಅವರು ಕೂಡ ಸಂಕೀರ್ತನೆ ಮಾಡ್ತಾ ಅವರಿಗೆ ನಮಸ್ಕಾರ ಮಾಡ್ತಾ ಅವರಿಗೆ ಹಣವನ್ನು ಕೂಡ ಕೊಡ್ತಾ ಇದ್ರು. ಪ್ರಭುಪಾದರು ಸಂಕೀರ್ತನೆಯ ಮಹತ್ವವನ್ನು ಒತ್ತಿ ಹೇಳುತ್ತಿದ್ದರು. ಯಾವಾಗಲೂ ಕೀರ್ತನೆ ನಡೆಸಬೇಕು ಎನ್ನುತ್ತಿದ್ದರು. ತತ್ವಶಾಸ್ತ್ರವಾಗಲಿ ಉಪನ್ಯಾಸಗಳಾಗಲಿ ಇಂತಹ ಮೇಳಗಳಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗುತ್ತಿರಲಿಲ್ಲ. ಏಕೆಂದರೆ ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ಎಂದೂ ಸಾರ್ವಜನಿಕ ಉಪನ್ಯಾಸವನ್ನು ಮಾಡಿರಲಿಲ್ಲ. ಅಂದ್ರೆ ಉಪನ್ಯಾಸ ಎಲ್ಲ ಮಾಡ್ತಾ ಹೋದ್ರೆ ಈ ಸಾರ್ವಜನಿಕರಿಗೆ ಎಲ್ಲರಿಗೆ ಅರ್ಥ ಆಗುದಿಲ್ಲ ಅದು. ಆದ್ರಿಂದ ಸಂಕೀರ್ತನೆಯನ್ನು ಮಾಡ್ತಾ ಹೋದ್ರೆ ಎಲ್ಲರೂ ಸಹ ಅದನ್ನು ಕೀರ್ತನೆಯನ್ನು ಮಾಡ್ತಾರೆ. ಅದು ಅಷ್ಟೊಂದು ಪರಿಣಾಮಕಾರಿ ಆಗ್ತದೆ. ಈ ಉಪನ್ಯಾಸ ಅಷ್ಟು ಪರಿಣಾಮಕಾರಿ ಆಗುದಿಲ್ಲ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಕೂಡ ಎಲ್ಲಿಯೂ ಉಪನ್ಯಾಸ ಮಾಡ್ತಿರ್ಲಿಲ್ಲ. ಅವರು ಯಾವಾಗ್ಲೂ ಕೀರ್ತನೆಯನ್ನೇ ನಡೆಸ್ತಾ ಇದ್ರು. ಭಕ್ತರ ಕೀರ್ತನೆಗಳ ಸಲುವಾಗಿ ರಾಧಾಕೃಷ್ಣ ವಿಗ್ರಹಗಳನ್ನು ನೋಡಲು ಮತ್ತು ಪ್ರಸಾದವನ್ನು ತೆಗೆದುಕೊಂಡು ಸಾವಿರಾರು ಮಂದಿ ಬರ್ತಾ ಇದ್ರಂತೆ. ಅಲ್ಲಿ ಇಸ್ಕಾನ್ ಚಪ್ಪರದೊಳಗೆ ಬಂದು ಸೇರ್ತಾ ಇದ್ರು. ಇಡೀ ಮೇಳದಲ್ಲಿ ಇದ್ದದ್ದು ಒಂದೇ ಒಂದು ಕೃಷ್ಣನ ವಿಗ್ರಹ.
ಇಸ್ಕಾನ್ ಚಪ್ಪರದಲ್ಲಿ ಈ ವಿಗ್ರಹವನ್ನು ನೋಡಲು ಸಾವಿರಾರು ಮಂದಿ ಸಾಲುಗಟ್ಟಿ ಬರ್ತಾ ಇದ್ರು. ರಾಧಾಕೃಷ್ಣನ ವಿಗ್ರಹ ತಕೊಂಡು ಹೋಗಿದ್ದಾರೆ ಇವರು ಪ್ರಭುಪಾದರು. ಅದನ್ನು ನೋಡ್ಲಿಕ್ಕೆ ಅಷ್ಟು ಜನ ಬರ್ತಿದ್ರು. ಪ್ರಭುಪಾದರು ಬೆಳಿಗ್ಗೆ ಇಂಗ್ಲಿಷ್ ನಲ್ಲಿ, ಸಂಜೆ ಹಿಂದಿಯಲ್ಲಿ, ಆಮೇಲೆ ಚಪ್ಪರದಲ್ಲಿ ಪುನಃ ಸಂಜೆ ಕೀರ್ತನೆಗಳನ್ನು ನಡೆಸ್ತಾ ಇದ್ರು. ತುಂಬಾ ಯಶಸ್ವಿ ಆಗ್ತಿತ್ತು ಅಂತ ಹೇಳ್ತಾರೆ. ಹೆಂಗಸರು ಮತ್ತೆ ಒಂದು ಪುಟ್ಟ ಮಗುವಿನೊಳಗೆ ನಿಂತ ಪಾಶ್ಚಾತ್ಯ ಸಾಧುಗಳು ನೋಡಲು ಬಂದು ಕುತೂಹಲಗುಂಟವಾಗಿತ್ತು ಅಂತ ಹೇಳ್ತಾರೆ. ಪಾಶ್ಚಾತ್ಯರೆಲ್ಲ ಬಂದು ಕೊಡ್ತಾ ಇದ್ರು. ಇದೆಲ್ಲ ಒಂದು ಕುತೂಹಲದ ದೃಶ್ಯ ಅಂತ ಹೇಳ್ತಾರೆ. ಪ್ರಭುಪಾದರು ಬಂದವರಿಗೆಲ್ಲ ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಿದ್ರು. ನೋಡಿ, ಅಷ್ಟು ಜನರಿಗೆ ಅಡಿಗೆ ಮಾಡ್ತಾರಂತೆ. 700 ಜನರಿಗೆ ಅಲ್ವಾ ಅಡಿಗೆ ಮಾಡಿ ಬಡಿಸ್ತಾ ಇದ್ರಂತೆ. ರೇವತಿ ನಂದರನ್ನು 2 ಸಹಾಯಕರನ್ನು ಕೊಟ್ಟಿದ್ರಂತೆ ಪ್ರಭುಪಾದರು. ಭಕ್ತರು ಕೆಲವು ರಾತ್ರಿ ತರಕಾರಿ ಮತ್ತು ಹಲ್ವವನ್ನು ಅಥವಾ ತರಕಾರಿ ಪೂರಿಗಳನ್ನು ಮಾಡ್ತಾ ಇದ್ರು. 700 ಜನಕ್ಕೆ ಮಾಡ್ತಿದ್ರು. ಆ ಒಂದು ಇದರಲ್ಲಿ ಹೇಗೆ ಮಾಡ್ತಿದ್ರು, ಚಳಿಯಲ್ಲಿ ಕೂಡ ಅಲ್ವಾ. ಮೇಳದಲ್ಲಿ ಇಸ್ಕಾನ್ ಮಾಡಿದ ಪರಿಣಾಮದಿಂದ ಪ್ರಭುಪಾದರಿಗೆ ಸಂತೋಷವಾಯಿತು. ಭಕ್ತರೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಪ್ರಭುಪಾದರಿಗೆ ತುಂಬಾ ಖುಷಿ ಆಗ್ತದೆ. ಈ ಮಧ್ಯದಲ್ಲಿ ಭಾರತವನ್ನು ಪ್ರವಾಸ ಮಾಡುವ ನಮ್ಮ ಕಾರ್ಯಕ್ರಮ ನಮ್ಮನ್ನು ಆಹ್ವಾನಿಸಿದ ಎಲ್ಲ ಸ್ಥಳಗಳಲ್ಲಿ ಯಶಸ್ವಿಯಾಗಿ ಸಾಗುತ್ತಿದೆ. ಅಂದ್ರೆ ಭಾರತವನ್ನು ಪ್ರವಾಸ ಮಾಡುವ ನಮ್ಮ ಕಾರ್ಯಕ್ರಮವು ನಮ್ಮನ್ನು ಆಹ್ವಾನಿಸಿದ ಎಲ್ಲ ಸ್ಥಳಗಳಲ್ಲಿ ಯಶಸ್ವಿಯಾಗಿ ಸಾಗುತ್ತಿದೆ ಅಂತ ಹೇಳ್ತಾರೆ. ಈಗ ನಾವು ಆ ಪ್ರಯಾಗದಲ್ಲಿ ಅರ್ಥ ಕುಂಭ ಮೇಳಕ್ಕೆ ಬಂದಿದ್ದೇವೆ. ಈ ಅಗಾಧ ಜನಸಂದಣಿಯಲ್ಲಿ ಎಲ್ಲಾ ಗುಂಪುಗಳ ನಡುವೆ ನಮ್ಗೆ ಪ್ರಶ್ನಾತೀತ ಪ್ರಾಧಾನ್ಯ ದೊರೆತಿದೆ. ಅವರಲ್ಲಿ ಜಾಸ್ತಿ ಗೌರವ ದೊರೆತಿದೆ ಅಲ್ವಾ. ಕುಂಭಮೇಳದಲ್ಲಿ ಅವರು ತಿಳಿಸ್ಕೊಳ್ತಾರೆ ಪ್ರಭುಪಾದ. ಚಳಿಯಲ್ಲಿ ನಡುಗುತ್ತಿದ್ದ ಮತ್ತು ಒಮ್ಮೊಮ್ಮೆ ಅಸ್ವಸ್ಥರಾಗುತ್ತಿದ್ದ ಭಕ್ತರಿಗೆ ಅಜಾಮಿಳನನ್ನು ಕುರಿತು ಪ್ರಭುಪಾದ ಉಪನ್ಯಾಸ ಕೊಡ್ತಾ ಇದ್ರು. ಅದು ಅವರಿಗೆ ಒಂದ್ ಸ್ವಲ್ಪ ಏನಾಗ್ತದೆ, ಜೀವ ತಂದು ಕೊಟ್ಟಾಗೆ ಆಗ್ತಿತ್ತು ಚಳಿಯಲ್ಲಿ ನಡುಗುವವರಿಗೆ. ಪ್ರಭುಪಾದರ ಮಾತುಗಳನ್ನು ಕೇಳುವ ಈ ಅವಕಾಶವು ಅವರ ಎಲ್ಲರ ಕಷ್ಟಗಳಿಗೂ ಪ್ರತಿಫಲವಾಗುತ್ತಿತ್ತು. ಪ್ರತಿ ಬೆಳಕಿನ ತರಗತಿಯಲ್ಲೂ ಪ್ರಭುಪಾದರ ಪಾವನ ನಾಮವನ್ನು ಶುದ್ಧ ಮನಸ್ಸಿನಿಂದ ಜಪ ಮಾಡುವುದರ ಮಹತ್ವವನ್ನು ಒತ್ತಿ ಹೇಳುತ್ತಿದ್ದರು. ಹರಿನಾಮ ಜಪವನ್ನು ಮಾಡುವುದರ ಮಹತ್ವವನ್ನು ಪ್ರಭುಪಾದರು ಹೇಳ್ತಾ ಇರ್ತಾರೆ ಪ್ರತಿ ಬೆಳಗಿನ ತರಗತಿಯಲ್ಲಿ. ಹರಿನಾಮ ಸಂಕೀರ್ತನೆಯಿಂದ ಆಗುವ ಪರಿಶುದ್ಧತೆ ಎಂದರೆ ನೀವು ಕೃಷ್ಣನ ಪಾವನ ನಾಮವನ್ನು ಸಂಕೀರ್ತನೆ ಮಾಡುತ್ತಲೇ ಕೃಷ್ಣನ ರೂಪವನ್ನು ನೋಡುವಿರಿ. ಅಂದ್ರೆ ನಾವು ಜಪ ಮಾಡ್ತಾ ಅದನ್ನ ಕಿವಿಯಲ್ಲಿ ಕೇಳ್ಬೇಕು, ಅಷ್ಟು ಗಟ್ಟಿ ನಾವು ಹೇಳ್ಬೇಕು. ಆಗ ಕಿವಿಯಲ್ಲಿ ನಾವು ಕೃಷ್ಣನನ್ನು ಕಾಣ್ಬಹುದು ಅಂತ ಹೇಳ್ತಾರೆ. ಅದು ನಾವು ಸ್ಮರಣೆ ಮಾಡ್ತೇವಲ್ವಾ ಆ ಭಗವಂತನನ್ನು ಹೇಳ್ತಾ ಕೃಷ್ಣನ ರೂಪವನ್ನು ನೀವು ನೋಡ್ತೀರಿ, ಕೃಷ್ಣನ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವಿರಿ, ಕೃಷ್ಣನ ಲೀಲೆಗಳನ್ನು ಸ್ಮರಿಸುವಿರಿ ಅಂತ ಹೇಳ್ತಾರೆ. ನಾವು ಸ್ಮರಣೆ ಮಾಡ್ತಾ ಅಲ್ಲಿ ಏನ್ ಮಾಡ್ತೇವೆ, ಹರಿನಾಮ ಹರೇ ಕೃಷ್ಣ ಮಂತ್ರದ ಪರಿಶುದ್ಧ ಸಂಕೀರ್ತನೆ ಅಂದ್ರೆ ಇದೇ ಅಂತ ಹೇಳಿ. ನಾವು ಏನಾದ್ರೂ ಜಪ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಇದೇ ತರ ಮಾಡ್ಬೇಕು. ಕೃಷ್ಣನನ್ನು ಸ್ಮರಿಸ್ಬೇಕು, ಅವನ ನಾಮವನ್ನು ರೂಪಗಳನ್ನು ನಾವು ಸ್ಮರಣೆ ಮಾಡ್ತಾ ನಾವು ಜಪ ಮಾಡ್ಬೇಕು. ಶೀಲ ಜೀವ ಗೋಸ್ವಾಮಿಯವರ ಭಾಷ್ಯದಲ್ಲಿ ಇದನ್ನು ಹೇಳಿದೆ. ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆ ಮಾಡುವವರಿಗೆ ಹೆಸರುಗಳ ಸಂಕೀರ್ತನೆಯಿಂದಲೇ ನಾಮ ರೂಪ ಗುಣ ಮತ್ತು ಲೀಲೆಗಳ ಸಾಕ್ಷಾತ್ಕಾರ ಆಗ್ತದೆ ಅಂತ ಜೀವರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಜೀವ ಗೋಸ್ವಾಮಿಯವರು ಹೇಳಿದ್ದಾರೆ. ಕೃಷ್ಣನ ರೂಪವನ್ನು ನೀವು ಅನುಭವಿಸುತ್ತೀರಿ, ನೀವು ಅವನ ಎಲ್ಲ ಗುಣಗಳನ್ನು ಸ್ಮರಿಸಿಕೊಳ್ಳುತ್ತೀರಿ. ಓ ಕೃಷ್ಣನಿಗೆ ಇಷ್ಟೊಂದು ಗುಣಗಳುಂಟು, ಇಷ್ಟೊಂದು ಉದಾರಿ. ನಂತರ ನೀವು ಅವನ ಲೀಲೆಗಳನ್ನು ಸ್ಮರಿಸಿಕೊಳ್ಳಿ. ಕೃಷ್ಣನ ಬಗ್ಗೆ ಎಷ್ಟು ಗುಣ ಇದೆ, ಅವನಿಗೆ ಎಷ್ಟು ಉದಾರಿ ಅವನು ಅಂತೆಲ್ಲ ಸ್ಮರಿಸಿಕೊಳ್ತಾ ಇರ್ತೇವಂತೆ. ಓ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ, ಕೃಷ್ಣ ಗೋಪಾಲ ಬಾಲಕರೊಡನೆ ಆಟವಾಡಿದ. ಇದೆಲ್ಲ ನಾವು ಸ್ಮರಣೆ ಮಾಡುವಂತದ್ದು. ಉಪದೇಶ ಮಾಡಿದ, ಗೋಪಾಲರೊಡನೆ ಆಟ ಆಡಿದ, ಗೋಪಿಯರೊಡನೆ ಆಟ ಆಡಿದ, ರಾಸಲೀಲೆ ಮಾಡಿದ, ತಾಯಿಯೊಡನೆ ಏನ್ ಮಾಡಿದ, ಮಾತೃವಾತ್ಸಲ್ಯವನ್ನು ಪಡೆದ ಅಲ್ವಾ, ಸೊಗಸಾಗಿ ಮಾತಾಡಿದ. ಈ ಸಂಗತಿಗಳನ್ನು ನೀವು ಸ್ಮರಿಸಿಕೊಳ್ಳುತ್ತೀರಿ. ವಾಸ್ತವವಾಗಿ ಸಂಕೀರ್ತನೆ ಪರಿಪೂರ್ಣತೆ ಅಂದ್ರೆ ಇದೇ ಅಂತ ಹೇಳ್ತಾರೆ. ಜಪ ಮಾಡ್ತಾ ಭಗವಂತನ ಲೀಲೆಗಳನ್ನು ಸ್ಮರಿಸ್ಬೇಕು ಅಂತ ಹೇಳ್ತಾರೆ. ತಮ್ಮ ಶಿಷ್ಯರೊಂದಿಗೆ ತಾವು ಮೇಳಕ್ಕೆ ಬಂದುದಕ್ಕೆ ಒಂದೇ ಕಾರಣ, ಕೃಷ್ಣನ ಮಹಿಮೆಯನ್ನು ಸಾರಿ ಇತರರು ಕೃಷ್ಣ ಪ್ರಜ್ಞೆಯ ಚಳುವಳಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದು ಎಂದು ಮತ್ತೆ ಹೇಳಿದರು. ಯಾಕೆ ನಾವು ಕುಂಭಮೇಳಕ್ಕೆ ಬಂದಿರುವುದು? ಇಲ್ಲಿ ಕೃಷ್ಣನ ಮಹಿಮೆಗಳನ್ನೆಲ್ಲ ನಾವು ಹೇಳ್ಬೇಕು, ಜನರದನ್ನು ಅರ್ಥ ಮಾಡ್ಕೊಳ್ಬೇಕು, ಅವರು ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದು ಪ್ರಭುಪಾದರ ಇಚ್ಛೆ. ಆದರೆ ಶಿಷ್ಯರು ಇತರರಿಗೆ ಯಶಸ್ವಿಯಾಗಿ ಕೃಷ್ಣ ಪ್ರಜ್ಞೆಯನ್ನು ನೀಡಬೇಕಾದ್ರೆ ಮೊದಲು ಅವರು ಕೃಷ್ಣನ ಸಾಕ್ಷಾತ್ಕಾರವನ್ನು ಪಡೆಯಬೇಕು. ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾರೆ ಪ್ರಭುಪಾದ. ನಾವು ಮಾಡಿದ್ರೆ ಮಾತ್ರ ಇನ್ನೊಬ್ರಿಗೆ ಹೇಳ್ಬೇಕು ಜಪ ಮಾಡಿ ಅಂತ. ನಾವೇ ಮಾಡದೆ ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗ್ತದೆ. ಯಾವಾಗ್ಲೂ ಕೃಷ್ಣನನ್ನೇ ಕುರಿತು ಚಿಂತನೆ ಮಾಡುತ್ತಿರುವುದು ಸಾಧ್ಯ ಎಂದು ಅವರು ಹೇಳಿದರು. ತಮ್ಮ ತಲೆಯ ಮೇಲೆ ನೀರಿನ ಬಿಂದಿಗೆಗಳನ್ನು ಹೊತ್ತು ಒಯ್ಯುವ ಭಾರತೀಯ ಮಹಿಳೆಯರ ಉದಾಹರಣೆಯನ್ನು ಅವರು ಕೊಟ್ಟರು. ಬೇರೇನೇ ಚಲನೆಗಳಿದ್ದರೂ ತಮ್ಮ ಸಮತೋಲನವನ್ನು ಕಾಪಾಡಿಕೊಳ್ಳಲು ಆ ಮಹಿಳೆಯರು ಕಲಿತಿದ್ದಾರೆ. ಅಂದ್ರೆ ತಂಬಿಗೆ ಏನ್ ಮಾಡ್ತಾರೆ, ಒಂದು ಬಟ್ಟೆಯ ಇದು ಮಾಡ್ತಾರೆ,
ಸಿಂಧೆ ಮಾಡ್ತಾರೆ. ಅದರ ಮೇಲೆ ಒಂದು ತಂಬಿಗೆ ಇಡ್ತಾರೆ, 2 ಕೈಗಳನ್ನು ಬೀಸ್ಕೊಂಡು ಹೋಗ್ತಾರೆ ಆ ಮಹಿಳೆಯರು. ಎಷ್ಟು ಬ್ಯಾಲೆನ್ಸ್ ಇರ್ತದೆ ಅಲ್ವಾ ಅವರಿಗೆ. ಆ ಉದಾಹರಣೆ ಕೊಡ್ತಾರೆ ಪ್ರಭುಪಾದ. ಏನೇ ಕಷ್ಟಗಳಿರ್ಲಿ ನಮ್ಗೆ, ನಾವು ಅದನ್ನು ಏನ್ ಮಾಡ್ಬೇಕು, ಆ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ನಾವು ಕೂಡ ಹಾಗೆ ಭಕ್ತರು ಏನ್ ಮಾಡ್ಬೇಕು, ಅದೇ ರೀತಿ ಅಲ್ಲಿ ನೀರ್ ತಗೊಂಡ್ ಹೋಗ್ಬೇಕಂತ ಹೇಳೋದಲ್ಲ ಭಕ್ತರಿಗೆ. ನಾವು ಏನ್ ಮಾಡ್ಬೇಕು, ಹರಿನಾಮ ಸಂಕೀರ್ತನೆಯನ್ನು ಮಾಡ್ಬೇಕು. ಎಷ್ಟೇ ಕಷ್ಟ ಬರ್ಲಿ, ಏನೇ ಬರ್ಲಿ ಅದನ್ನ ಬಿಡಬಾರದು ಅನ್ನೋ ಒಂದು ಉದ್ದೇಶ. ಹಾಗೆ ಭಕ್ತನು ಏನೇ ಚಟುವಟಿಕೆಗಳಲ್ಲಿ, ಎಷ್ಟೇ ಮನಸ್ಸಿನ ತಳಮಳವಿರಲಿ, ಸದಾ ಕೃಷ್ಣನನ್ನು ಸ್ಮರಿಸ್ಬೇಕು. ಆ ಬಿಂದಿಗೆಯನ್ನು ಹೊತ್ಕೊಂಡು ಆಚೆ ಈಚೆ ಅಲ್ಲಾಡುದಿಲ್ಲ ನೋಡಿ, ಆ ತರ ನಮ್ಮ ಮನಸ್ಸಿರ್ಬೇಕು ಅಂತ ಪ್ರಭುಪಾದರು ಹೇಳುದು. ಕೃಷ್ಣನನ್ನು ಸ್ಮರಿಸಲು ಅತ್ಯುತ್ತಮ ಮಾರ್ಗವೆಂದರೆ ಸದಾ ಅವನು ಪಾವನ ನಾಮವನ್ನು ಸಂಕೀರ್ತನೆ ಮಾಡುವುದು ಅಭ್ಯಾಸ ಮಾಡುವುದು. ಹೇಗೆ ಮಾಡ್ಬೇಕು ಅಂತ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನೀವು ಶಾಲೆಯಲ್ಲಿ ನಮ್ಮ ಉಪಾಧ್ಯಾಯರು ಹೇಳ್ತಿದ್ದ ಮಾತು ನೆನಪಿಗೆ ಬರುತ್ತದೆ. ಅವರು ಹೇಳ್ತಿದ್ರು, ಏನ್ ಹೇಳ್ತಿದ್ರು, ನೀವು ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ ತೆಗಿಬೇಕು, ಯೋಚಿಸ್ಬೇಕು ಅಂತ ಮಾಡ್ಬೇಕು ಅಂತಿದ್ರೆ, ನಾನು 100ರಲ್ಲಿ 100 ಮಾರ್ಕ್ ತೆಗಿತೇನೆ ಅಂತ ನೀವು ಏನಾದ್ರೂ ಓದಿದ್ರೆ ಅಲ್ಲಿ ಒಂದು 80% ಸಿಗ್ಬಹುದು. 80% ಸಿಗ್ತದೆ ಅಂತ ಓದಿದ್ರೆ ಒಂದು 50% ಸಿಗ್ಬಹುದು. 50% ತೆಗಿತೇನೆ ಅಂದ್ರೆ ನಿಮ್ಗೆ ಜಸ್ಟ್ ಪಾಸ್ ಆಗ್ಬಹುದು. ಜಸ್ಟ್ ಪಾಸ್ ಆಗ್ತೇನೆ ಅಂತ ಓದಿದ್ರೆ ಫೇಲ್ ಆಗ್ಬಹುದು. ಆತರ ಇಲ್ಲಿ ಹೇಳ್ತಾ ಇದ್ದಾರೆ. ಸದಾ ನಾನು ಪರೀಕ್ಷೆಯಲ್ಲಿ ವಿಶೇಷ ಗೌರವ ಪಡೆದು ಉತ್ತೀರ್ಣನಾಗುತ್ತೇನೆ ಎಂದು ಯೋಚಿಸುತ್ತಿದ್ದರೆ ನೀವು ಮೊದಲನೇ ತರಗತಿಯಲ್ಲಿ ಉತ್ತೀರ್ಣರಾಗ್ತೇನೆ, ಫಸ್ಟ್ ಕ್ಲಾಸ್ ಪಾಸ್ ಆಗ್ತೇನೆ. ನೀವು ನಾನು ಪರೀಕ್ಷೆಯಲ್ಲಿ ಮೊದಲನೇ ತರಗತಿಯಲ್ಲಿ ಉತ್ತೀರ್ಣನಾಗುತ್ತೇನೆ ಅಂದ್ರೆ ಫಸ್ಟ್ ಕ್ಲಾಸ್ ಪಾಸ್ ಆಗ್ತೇನೆ ಅಂತ ಎಣಿಸಿದ್ರೆ ಥರ್ಡ್ ಕ್ಲಾಸ್ ಪಾಸ್ ಆಗ್ತೇನೆ. ಥರ್ಡ್ ಕ್ಲಾಸ್ ಪಾಸ್ ಆಗ್ತೇನೆ ಅಂತ ಹೇಳಿ ಯೋಚಿಸಿದ್ರೆ ಫೇಲ್ ಆಗ್ಬಹುದು. ಇದರ ಅರ್ಥವೇನೆಂದ್ರೆ, ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಂಡರೆ ಆಗ ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಸಾಧ್ಯತೆ ಇರುತ್ತದೆ. ನಾವು ಯಾವಾಗ್ಲೂ ನಮ್ಗೆ ಕಷ್ಟ ಆಗ್ತದೆ ಆದ್ರೆ ಕೂಡ ನಾನು ಮಾಡಿಯೇ ಮಾಡ್ತೇನೆ ಅಂತ ಹೇಳ್ಕೊಂಡು ಒಂದು ತಪಸ್ಸು ನಾವು ಮಾಡಿ ಆ ಜಪ ಮಾಡಿದ್ರೆ ಖಂಡಿತ ನಾವು ಅದರಲ್ಲಿ ಸಾಧಿಸಬಹುದು, ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬಹುದು ಅಂತ ಪ್ರಭುಪಾದರು ಒಂದು ಉದಾಹರಣೆ ಕೊಟ್ಟಿರ್ತಾರೆ. ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನೆ ಮಾಡುವಾಗ ನೀವು 1 ಗಂಟೆ ಕಾಲ ಮಾತ್ರ ಮಾಡಬಾರದು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಹಾಗೆ ಮಾಡಲೇಬಾರದು, ಅಭ್ಯಾಸ ಮಾಡಬೇಕು. ಈ ಅಭ್ಯಾಸವನ್ನು ರೀತಿಯಲ್ಲಿ ದಿನಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ 24 ಗಂಟೆಯು ಸಂಕೀರ್ತನೆ ಮಾಡುತ್ತಿದ್ದ ಹರಿದಾಸ ಠಾಕೂರ್ ತಿಳಿಸ್ಕೊಡ್ತಾರೆ. ಹರಿದಾಸ ಠಾಕೂರ್ 24 ಗಂಟೆ 192 ಮಾಲೆ ಮಾಡ್ತಾರೆ ಅಲ್ವಾ, 3 ಲಕ್ಷ ಮಾಲೆ, 3 ಲಕ್ಷ ಜಪ ಮಾಡ್ತಾರೆ ಅವರು. ಆದ್ರೆ ನಮಗೆ ಅದು ಸಾಧ್ಯವಿಲ್ಲ. ಆದ್ದರಿಂದ ನಾವು ಸದಾ ಕೃಷ್ಣ ಸೇವೆಯಲ್ಲಿ ತೊಡಗಿರಬೇಕು, ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಭಗವಂತನ ಸ್ಮರಣೆಯಲ್ಲಿ ನಾವು ಮಾಡ್ಬೇಕು. ಅದು ನೀವು ಕೃಷ್ಣನನ್ನು ಸ್ಮರಿಸುವಂತೆ ಮಾಡುತ್ತದೆ ಅಂತ ಹೇಳ್ತಾರೆ ಪ್ರಭು. ಹರೇ ಕೃಷ್ಣ ಸಂಕೀರ್ತನೆಯು ಸಿಂಹದ ಗರ್ಜನೆಯಂತೆ ಅಂತ ಹೇಳಿದ್ದಾರೆ ಪ್ರಭುಪಾದ. ಸಿಂಹದ ಗರ್ಜನೆ ಹೇಗಿರ್ತದೆ, ಸಿಂಹ ಗರ್ಜಿಸಿದ್ರೆ ಎಲ್ಲ ಎದ್ದು ಓಡಿ ಹೋಗ್ತಾರೆ. ಆತರ ಹರಿಕೃಷ್ಣ ಇದ್ರೆ ನಮ್ಮ ಹತ್ರ ಏನು ಸುಳಿಯುವುದಿಲ್ಲ, ಮಾಯೆ ಕೂಡ ಬರುದಿಲ್ಲ. ಸಿಂಹ ಗರ್ಜನೆಯು ಎಲ್ಲ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಹೆದರಿಸುವಂತೆ ಹರೇ ಕೃಷ್ಣ ಸಂಕೀರ್ತನೆ ಎಲ್ಲ ಪಾಪ ಕರ್ಮಗಳನ್ನು ನಾಶ ಮಾಡ್ತದೆ ಅಲ್ವಾ. ಜಪ ಅಂತ ಹೇಳಿದ್ರೆ ಜನ್ಮ ಸಾರ್ಥಕ ಮಾಡ್ತದೆ, ಪಾಪಗಳನ್ನು ಕೊನೆಗಾಣಿಸ್ತದೆ ಜಪ ಅಂತ ಹೇಳ್ತಾರೆ. ಆದ್ರೆ ಪಾವನ ನಾಮದ ಬಲದ ಆಧಾರದ ಮೇಲೆ ಪಾಪ ಕೆಲಸಗಳನ್ನು ಮಾಡುವುದು ಅತ್ಯಂತ ಅಪಾಯಕಾರಿ. ಅಂದ್ರೆ ನಾವು ಭಗವಂತ ನಮ್ಮ ಪಾಪಗಳನ್ನೆಲ್ಲ ತೆಗೆದುಹಾಕ್ತಾನೆ ಅಂತ ಹೇಳ್ಕೊಂಡು ನಾವು ಇವತ್ತು ಜಪ ಮಾಡುದು, ಮತ್ತೆ ನಾಳೆ ಹೋಗಿ ಅಲ್ಲಿ ಕಳ್ಳತನ ಮಾಡುದು ಅಥವಾ ಇನ್ನೇನೋ ದರೋಡೆ ಮಾಡುದು, ಅದನ್ನು ಮಾಡಬಾರ್ದು. ಪಾಪ ಕಾರ್ಯಗಳನ್ನು ಮಾಡಬಾರ್ದು. ಪಾಪ ಅದು ಅಂತ ಹರಿನಾಮದ ಬಲದಿಂದ, ಪಾವನ ನಾಮದ ಬಲದಿಂದ ನಾವು ಏನ್ ಮಾಡ್ಬಾರ್ದು, ಪಾಪ ಕಾರ್ಯಗಳನ್ನು ಮಾಡಬಾರ್ದು, ಅಪರಾಧ ಅಂತ ಹೇಳಿದ್ದಾರೆ. 7ನೇ ಅಪರಾಧ ಇದು. 10 ಅಪರಾಧಗಳಲ್ಲಿ 7ನೇ ಅಪರಾಧ. ಅದನ್ನು ನಿವಾರಿಸಿಕೊಳ್ಳಬೇಕು ಎಂದು ಅವರು ಮತ್ತೆ ಮತ್ತೆ ಎಚ್ಚರಿಕೆ ಹೇಳುತ್ತಿದ್ದರು. ಆದ್ರೆ ನೀವು ಪತನ ಹೊಂದಿದರೂ ನಷ್ಟವಿಲ್ಲ. ನೀವು ಜಪ ಮಾಡ್ತೀರಿ, ಸ್ವಲ್ಪ ಮಾಡಿ, ಆದ್ರೆ ಮತ್ತೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ನಿಮ್ಗೆ ನಷ್ಟ ಇಲ್ಲ. ಯಾಕಂದ್ರೆ ನಾವು ಅದನ್ನ ಕೇಳಿದೇವೆ ಅಲ್ವಾ ಭಗವದ್ಗೀತೆಯಲ್ಲಿ, ಸ್ವಲ್ಪವೂ ನಾವು ಮಾಡಿದ್ರೆ ಕೂಡ ನಮ್ಗೆ ಮುಂದಿನ ಜನ್ಮದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಒಂದು ಬ್ರಾಹ್ಮಣ ಮನೆಯಲ್ಲಿಯೋ ಅಥವಾ ಒಂದು ಶ್ರೀಮಂತರ ಮನೆಯಲ್ಲಿ ನಾವು ಹುಡ್ತೇವೆ, ಅಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಭಗವಂತನೇ ಅವರಿಗೆ ದಾರಿ ತೋರಿಸ್ತಾನೆ ಅಂತ ತಿಳ್ಕೊಂಡಿದೀವಿ ಅಲ್ವಾ. ಸ್ವಲ್ಪಮಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅಂತ. ನಮ್ಗೆ ಆ ಒಂದು ಪ್ರಾಣಿ ಜನ್ಮಕ್ಕೆ ಹೋಗುವ ಭಯವೇ ಇಲ್ಲ. ಮತ್ತೆ ನಾವು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಮ್ಮದು ಸ್ವಲ್ಪ ಮಾಡಿದ್ರು ಕೂಡ ಅದಕ್ಕೆ ನಷ್ಟವಿಲ್ಲ, ಮುಂದುವರಿಸಿಕೊಂಡು ಹೋಗ್ಬಹುದು ಅಂತ ನಾವು ತಿಳ್ಕೊಂಡಿದ್ದೇವೆ. ಹೀಗೆಂದು ನಾರದರು ಹೇಳಿದ್ದಾರೆ. ಕೃಷ್ಣನನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸಿ ಭಕ್ತಿ ಸೇವೆಯನ್ನು ನಡೆಸಿದ ಮನುಷ್ಯನು ಮತ್ತೆ ಪತನ ಹೊಂದಿದರೂ ಅವನು ಹಿಂದಕ್ಕೆ ಬರುತ್ತಾನೆ. ನಮ್ಮ ವಾಸ್ತವ ಅನುಭವವೂ ಇದೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಕೆಲವು ಹೊಂದಿದ್ದಾರೆ, ಆದ್ರೆ ಆತನು ಪ್ರಾಮಾಣಿಕ ಸೇವೆಯ ಪುಣ್ಯ ಸದಾ ಅವನ ಲೆಕ್ಕದಲ್ಲಿ ಇರುತ್ತದೆ. ಒಂದು ದಿನ ಅವನು ಅಜಾಮಿಳನಂತೆ ಉದ್ಧಾರನಾಗುತ್ತಾನೆ ಅಂತ ಹೇಳಿದ. ಅಜಮಿಳ ಒಬ್ಬ ಭಕ್ತನಾಗಿದ್ದ. ಅವನೊಮ್ಮೆ ಅಲ್ಲಿ ಏನಾಗ್ತಾನೆ,
ಆ ವೇಶ್ಯ ಸಂಘ ಮಾಡಿ ಏನಾಗ್ತಾನೆ, ಅವನೆಲ್ಲ ಪಾಪಿ ಆಗ್ತಾನೆ. ಮತ್ತೆ ಆ ಒಂದು ನಾರಾಯಣ ಮಂತ್ರದಿಂದ ಅವನು ಉದ್ಧಾರನಾಗ್ತಾನೆ. ಅಲಹಾಬಾದಿನಲ್ಲಿ ಪ್ರಭುಪಾದರು ಕಳೆದ ಕೊನೆಯ ದಿನ ಗೌರ್ ಕಿಶೋರ್ ಎನ್ನುವವರು ಶಿಬಿರಕ್ಕೆ ಬಂದು ಅವರನ್ನು ಕಾಶಿಗೆ ಆಹ್ವಾನಿಸಿದರು. ಕಾಶಿಗೆ ಚೈತನ್ಯ ಮಹಾಪ್ರಭುಗಳ ಭೇಟಿಯ ಸ್ಮರಣೆಯ 456ನೆಯ ವಾರ್ಷಿಕ ಉತ್ಸವದ ಅಧ್ಯಕ್ಷರಾಗಿದ್ದ ಗೌರ್ ಕಿಶೋರ್ ಅವರು ಪ್ರಭುಪಾದರು ಗೌರವಾನ್ವಿತ ಅತಿಥಿಗಳಾಗಿ ಆ ಉತ್ಸವದಲ್ಲಿ ಭಾಗವಹಿಸಬೇಕೆಂದು ಅಪೇಕ್ಷಿಸಿದರಂತೆ. ಆ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾರೆ ಅವರು ಪ್ರಭುಪಾದರಿಗೆ. ತಮಗೆ ಆರೋಗ್ಯವಿಲ್ಲ, ತಮ್ಮ ಬದಲಿಗೆ ಪ್ರಾಯಶಃ ಕೆಲವು ಶಿಷ್ಯರು ಹೋಗಬಹುದು ಎಂದು ಪ್ರಭುಪಾದರು ಹೇಳಿದಾಗ ಗೌರವ್ ಕಿಶೋರ್ ಅವರು ಹಠ ಹಿಡಿದು ಪ್ರಭುಪಾದರು ಒಪ್ಪಿದರು. ತುಂಬಾ ಹಠ ಮಾಡ್ತಾರೆ, ನೀವೇ ಮಾಡ್ಬೇಕು ಅಧ್ಯಕ್ಷ ಸ್ಥಾನ ಅಂತ. ಆದರೆ ಮೊದಲು ಪ್ರಭುಪಾದರು ಗೋರಖ್ಪುರಕ್ಕೆ ಮೊದಲು. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮತ್ತೆ ಧನ್ಯವಾದ. ಕೃಪಾ ಸಿಂಧು ಬೇವಜ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತ ವೃಂದದವರಿಗೂ ಜೈ. ರಾಧಾ ಗೋವಿಂದ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡೋಣ. ಹರೇ ಕೃಷ್ಣ. ಆಯ್ತಾಯ್ತು, ಬಾ. ಅಟೆಂಡೆನ್ಸ್ ಹಾಕಿದೀವಿ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ನನ್ನ ಹತ್ರ ಇಲ್ಲ, ಯಾರ ಹತ್ರ ಇದೆಯಾ? ಏನೋ ಹಾಕಿದ್ರು ಮಾತಾಜಿ, ಅದಕ್ಕೆ ಹಾಕಿದ್ರು. ನಾಗಮಣಿ ಮಾತಾಜಿ ಹಾಕಿದಾರಾ? ಓಕೆ ಓಕೆ. ಹಾಕಿದ್ದಾರೆ. ಅಟೆಂಡೆನ್ಸ್ ಹಾಕಿ ಎಲ್ಲರೂ. ಪಾಪ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ. ಅಲ್ಲಿ ಇಲ್ಲ. ಮೇಬಿ ಮೋಸ್ಟ್ಲಿ ಒಂದ್ ನಿಮಿಷ. ಅಟೆಂಡೆನ್ಸ್ ಆದ್ಮೇಲೆ ಎಂಡ್ ಮಾಡೋಣ. ನೀವು ಹಾಕಿ ಮಾತಾಜಿ, ಬೇಕಾದ್ರೆ ನೀವೇ ಹಾಕಿ. ಬಂತ ನೋಡಿ ಪ್ರಭುಜಿ, ಅದನ್ನೇ ಕಳ್ಸಿದೀನಿ ಇನ್ನೊಂದ್ಸಲ. ಮಾತಾಜಿ ಕಳ್ಸಿದ್ದೀನಿ ಲಿಂಕ್. ಆಯ್ತಾ ಅಟೆಂಡೆನ್ಸ್? ಒಂದು ನಿಮಿಷ ಮಾತಾಜಿ, ಮಾಡ್ತಾ ಇದ್ದೇನೆ. ಆಯ್ತಾಯ್ತು, ಹಾಕಿ ಹಾಕಿ. ಹರೇ ಕೃಷ್ಣ ಪಪ್ಪು, ನಿನ್ನ ಹೆಸರೇನು? ಉಪಯುಕ್ತ. ಜೋರ್ ಗಲಾಟೆ ಆಗ್ತಾ ಇತ್ತು, ಸ್ಟಾಪ್ ಮಾಡಿ. ಅದೇ ಹುಡುಗರ ಹಂಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಮ್ ರಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ರಾಮ್ ರಾಮ್. ಮಾತಾಜಿ ಮೊಮ್ಮಗನು ಕರ್ಕೊಂಡ್ ಬಂದ್ಬಿಟ್ರ ಕ್ಲಾಸ್ಗೆ? ಅವನು ಗಲಾಟೆ ಮಾಡ್ತಾ ಇದ್ದ, ಬಾಗಿಲು ಬಡಿತಾ ಇದ್ದ, ಬಡ 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 ಬಡ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹಾಕಿದ್ದೇನೆ ಮಾತಾಜಿ, ಹಾಕಿದ್ದೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ